नित्यं यं भागवत सेवया सेवया भगवति उत्तमा श्लोके भगवत्युत्तमाश्लोके भक्तिर्भवति नैष्टिकी भक्तिर्भवति भक्तिर्भवति नैष्ठिकी। नैष्टिकी। ओम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णपृष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಸೊ ನಾವು ಈಗ 3ನೇ ಸ್ಕಂದ 6ನೇ ಅಧ್ಯಾಯ ಮೈತ್ರೇಯ ವಿದುರ ಮೈತ್ರೇಯರ ಸಂವಾದ. ಸೊ ಇಲ್ಲಿ ನಾವು ನೋಡ್ತಾ ಇರೋದು ವಿದುರರ ಪ್ರಶ್ನೆಗೆ ಮೈತ್ರೇಯರು ಸೃಷ್ಟಿ ಅವರ ಪ್ರಶ್ನೆ ಸೃಷ್ಟಿ ಹೇಗಾಯಿತು, ಸೊ ಆ ಪ್ರಕ್ರಿಯೆಯನ್ನು ವಿವರಿಸ್ತಾ ಇದ್ದಾರೆ. ಸೊ ಅದನ್ನು ವಿವರಿಸಿ ಮಧ್ಯದಲ್ಲೂ ಅದು ಸ್ವಲ್ಪ ನಿಂತೋಗ ಆಯ್ತು. ಸೊ ಮತ್ತೆ ಆ ದೇವತೆಗಳು ಪ್ರಾರ್ಥನೆ ಮಾಡಿ ಮತ್ತೆ ಭಗವಂತನು ಮತ್ತೆ ಅದನ್ನು ಮುಂದುವರಿಸಿಕೊಂಡು ಹೋಗಿತ್ತು ಸೃಷ್ಟಿ. ಸೊ ಮಹಾವಿಷ್ಣುವಿಂದನೂ ಸೃಷ್ಟಿ ಆಗುತ್ತೆ, ಮತ್ತೆ ಸೃಷ್ಟಿಕಾರಿಗಳು ಗರ್ಭೋದಕಶಾಹಿ ವಿಷ್ಣು ಅವರಿಂದನೂ ಮುಂದುವರಿಯಿತು. ಇಲ್ಲಿ ವಿಶೇಷವಾಗಿ ಈಗ ನಾವು ಈ ಅಧ್ಯಾಯದಲ್ಲಿ ಗರ್ಭೋದಕಶಾಹಿ ವಿಷ್ಣು, ಸೊ ಅವರು ಈಗ ವಿಶ್ವರೂಪವನ್ನು ಅದರ ಚಿತ್ರೀಕರಣದಿಂದ ಅವರ ಸೃಷ್ಟಿ ಕಾರ್ಯ ಹೇಗೆ ಮುಂದುವರಿಯುತ್ತೆ ಅಂತ ನೋಡ್ತೇವೆ. ಸೊ ಇಲ್ಲಿ ಮುಖ್ಯವಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳೋದು ನಮ್ಗೆ ಹೇಗೆ ನಮ್ಮ ದೇಹಕ್ಕೆ ಆತ್ಮ ಇರೋದ್ರಿಂದ ದೇಹ ಬೆಳವಣಿಗೆ ಆಗುತ್ತೆ. ಆತ್ಮ ಇಲ್ಲ ಅಂದ್ರೆ ಈ ದೇಹದ ಬೆಳವಣಿಗೆ ಆಗೋದಿಲ್ಲ, ದೇಹದ ಅಸ್ತಿತ್ವನೂ ಇಲ್ಲ, ದೇಹದ ಬೆಳವಣಿಗೆನೂ ಆಗೋದಿಲ್ಲ. ಹಾಗೆಯೇ ಸಂಪೂರ್ಣ ವಿಶ್ವ, ಸಂಪೂರ್ಣ ಭೌತಿಕ ಬ್ರಹ್ಮಾಂಡ ಅಂದ್ರೆ ಇದು ಗರ್ಭೋದಕಶಾಹಿ ವಿಷ್ಣು. ಸೊ ಅವರು ಇರೋದ್ರಿಂದ ಪರಮಾತ್ಮ ಇಲ್ಲಿ ಅವರ ವಿಸ್ತರಣೆಯಾಗಿ ಇರೋದ್ರಿಂದ, ಸೊ ಅದರಿಂದ ಈ ಸಂಪೂರ್ಣ ವಿಶ್ವದ ಅಸ್ತಿತ್ವ ಇದೆ. ಅದರಿಲ್ಲದೆ ಇದರ ಅಸ್ತಿತ್ವ ಇಲ್ಲ, ಇದರ ಬೆಳವಣಿಗೆ ಇಲ್ಲ. ಸೊ ಇಲ್ಲಿ ಹೀಗೆ ಅಮೂಲ ಆದಿದೇವತೆಗಳು ಅವರು ಮಹಾವಿಷ್ಣುವಿನ ಒಂದು ಸೃಷ್ಟಿ ಆಗೋ ಸಮಯದಲ್ಲಿ ಎಲ್ಲ ಇಂದ್ರಿಯಗಳ ವಸ್ತುಗಳು, ಸೂಕ್ಷ್ಮ ಇಂದ್ರಿಯಗಳು ಇದೆಲ್ಲ ಬೇರೆ ಬೇರೆಯಾಗಿ ಸೃಷ್ಟಿಯಾದವು. ಆದರೆ ಇದು ಬೆರಕೆ ಆಗದೆ ಇದೆಲ್ಲೋ ಅಲ್ಲೇ ನಿಂತೋದಾಗಿತ್ತು. ಸೊ ಮತ್ತೆ ಅವರು ಅದು ಮುಂದುವರಿಸಿ ಹೋಗೋದಕ್ಕೆ, ಅದನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಅವರ ಪ್ರಾರ್ಥನೆಯಿಂದ ಭಗವಂತನ ಮತ್ತೆ ಇದನ್ನು ಮುಂದೆ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಕೂಡ ಸೃಷ್ಟಿಯನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ಇದರ ವಿವರಣೆ ಇದನ್ನ ನಾವು ಕೇಳ್ತಾ ಇದ್ದೇವೆ ಈಗ. ಸೊ ಇಲ್ಲಿ ಈ 10ನೇ ಇದು 9ನೇವರೆಗೂ ಓದಿದ್ವಿ ಅನ್ಸುತ್ತೆ. ಲಾಸ್ಟ್ ಟೈಮ್ ನಾವು 9, 10 ಅಷ್ಟು ಓದಿದ್ವಿ. ಪರಮಪ್ರಭು ಭಗವಂತನು ಎಲ್ಲ ದೇವತೆಗಳಿಗೂ ಪರಮಾತ್ಮನು, ಅವನಿಂದ ಇವರು ವಿಶ್ವದ ಸೃಷ್ಟಿ ಕಾರ್ಯವನ್ನು ವಹಿಸಿಕೊಂಡವರು. ದೇವತೆಗಳ ಪ್ರಾರ್ಥನೆಯಂತೆ ಭಗವಂತನು ಸ್ವತಃ ಯೋಚನೆ ಮಾಡಿ ಅವರಿಗೆ ಗೊತ್ತಾಗಲಿ ಎಂಬ ಉದ್ದೇಶದಿಂದ ಹೀಗೆ ಅದ್ಭುತವಾದ ವಿಶ್ವರೂಪವನ್ನು ವ್ಯಕ್ತ ಮಾಡಿದೆ. ಸೊ ದೇವತೆಗಳು ಸೃಷ್ಟಿಯಾಗ್ತಾರೆ, ಮತ್ತೆ ಅವರ ಕರ್ತವ್ಯಗಳೇನು, ಅವರು ಏನನ್ನು ನಿಯಂತ್ರಿಸೋದು, ಹೇಗೆ ನಿಯಂತ್ರಿಸೋದು, ಅದು ಕೂಡ ಭಗವಂತನೇ ಗೊತ್ತು ಮಾಡಬೇಕು. ಎನಿವೆ ಇದೊಂದು ಭಾವಾರ್ಥ ಓದೋಣ, ಮತ್ತೆ ನಾವು ನೋಡೋಣ. ನಿರಾಕಾರವಾದಿಗಳು ಪರಮಪ್ರಭುವಿನ ಅದ್ಭುತ ವಿರಾಟ್ ರೂಪಕ್ಕೆ ಮಾರು ಹೋದರು. ಈ ಅದ್ಭುತವಾದ ಅಸ್ತಿತ್ವದ ಹಿಂದೆ ಇರತಕ್ಕ ನಿಯಂತ್ರಣವು ಕಾಲ್ಪನಿಕವೆಂದು ಅವರು ಭಾವಿಸುತ್ತಾರೆ. ಬುದ್ಧಿವಂತರು ಆಶ್ಚರ್ಯಕ ಪರಿಣಾಮಗಳನ್ನು ಅನುಲಕ್ಷಿಸಿ ಕಾರಣದ ಮಹತ್ತತ್ವವನ್ನು ಗಣಿಸಿಕೊಳ್ಳಬಲ್ಲರು. ಉದಾಹರಣೆಗಾಗಿ ವ್ಯಕ್ತಿಗತ ಮಾನವ ದೇಹವು ತಾಯಿಯ ಗರ್ಭದಲ್ಲಿ ತಾನಾಗಿಯೇ ಬೆಳೆಯುವುದಿಲ್ಲ. ಆ ದೇಹದಲ್ಲಿ ಆತ್ಮವಿರುವುದರಿಂದ ಅದು ಬೆಳೆಯುತ್ತದೆ. ಜೀವವಿಲ್ಲದೆ ಭೌತಿಕ ಶರೀರವು ತಾನಾಗಿಯೇ ರೂಪ ತಾಳದು ಅಥವಾ ಬೆಳೆಯದು.
ಯಾವುದಾದರೂ ಭೌತ ವಸ್ತುವಿನಲ್ಲಿ ಬೆಳವಣಿಗೆ ಕಾಣಿಸಿತೆಂದರೆ ಅದರಲ್ಲಿ ಚೈತನ್ಯಪೂರ್ಣ ಆತ್ಮವಿದೆ ಎಂದೇ ತಿಳಿದುಕೊಳ್ಳಬೇಕು. ಮಗುವಿನ ದೇಹ ಬೆಳೆಯುವ ಹಾಗೆ ಅದ್ಭುತವಾದ ವಿಶ್ವವು ಅನುಕ್ರಮದಲ್ಲಿ ಬೆಳೆದಿದೆ. ಆದುದರಿಂದ ದಿವ್ಯತ್ವವು ವಿಶ್ವದೊಳಗೆ ಪ್ರವೇಶಿಸುತ್ತದೆ ಎಂಬ ಕಲ್ಪನೆ ತರ್ಕಬದ್ಧವಾದುದು. ಭೌತವಾದಿಗಳು ಹೃದಯದೊಳಗೆ ಆತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ಕಾಣಲಾರರು. ಹಾಗೆಯೇ ಸಾಕಷ್ಟು ಜ್ಞಾನವಿಲ್ಲದಿರುವುದರಿಂದ ಅವರು ಈ ವಿಶ್ವ ಸೃಷ್ಟಿಗೆ ಪರಮಾತ್ಮನೇ ಕಾರಣವೆಂಬುದನ್ನು ಕಾಣಲಾರರು. ಆದುದರಿಂದಲೇ ವೈದಿಕ ಭಾಷೆಯಲ್ಲಿ ಭಗವಂತನನ್ನು ಅವಾನ್ ಮಾನಸ ಗೋಚರ, ಮನಸ್ಸಿನ ಮತ್ತು ಮಾತಿನ ಕಲ್ಪನೆಗೆ ಅತೀತನಾದವನೆಂದು ವರ್ಣಿಸಲಾಗಿದೆ. ಊಹಾತ್ಮಕ ಚಿಂತನೆ ಮಾಡತಕ್ಕವರು ತಮಗಿರುವ ಅಲ್ಪಜ್ಞಾನದಿಂದಾಗಿ ಪರಮಪ್ರಭುವನ್ನು ಮನಸ್ಸಿನ ಮತ್ತು ಮಾತಿನ ವ್ಯಾಪ್ತಿಗೆ ಒಳಪಡಿಸಲು ಯತ್ನಿಸುತ್ತಾರೆ. ಆದರೆ ಭಗವಂತನು ಅಷ್ಟೊಂದು ಸುಲಭ ಗ್ರಾಹ್ಯನಾಗಲು ಒಪ್ಪುವುದಿಲ್ಲ. ಊಹಾತ್ಮಕ ಚಿಂತಕನಿಗೆ ಭಗವಂತನ ಅನಂತತೆಯನ್ನು ಅಳೆಯಲು ಸಾಕಷ್ಟು ಶಬ್ದಗಳಾಗಲಿ ಮನಸ್ಸಾಗಲಿ ಇರುವುದಿಲ್ಲ. ಭಗವಂತನನ್ನು ಅಧೋಕ್ಷಜ ಅಂದರೆ ನಮ್ಮ ಇಂದ್ರಿಯಗಳ ಜಡ್ಡಾದ ಪರಿಮಿತ ಶಕ್ತಿಯಿಂದಾಗಿ ವೇದ್ಯವಾಗದವನು ಎಂದು ಕರೆಯಲಾಗಿದೆ. ಊಹಾತ್ಮಕ ಚಿಂತನೆಯಿಂದ ಒಬ್ಬನು ಭಗವಂತನ ದಿವ್ಯನಾಮವನ್ನು ಅಥವಾ ದಿವ್ಯ ರೂಪವನ್ನು ಕಾಣಲಾರನು. ಲೌಕಿಕ PhDಗಳು ತಮ್ಮ ಪರಿಮಿತವಾದ ಇಂದ್ರಿಯ ಶಕ್ತಿಗಳಿಂದ ಪರಮಪ್ರಭುವನ್ನು ಕುರಿತು ಊಹಿಸಲು ಸಂಪೂರ್ಣ ಅಸಮರ್ಥರು. ಅಂತಹ ಉಬ್ಬರಿಸಿಕೊಂಡ PhDಗಳು ಮಾಡುವ ಪ್ರಯತ್ನಗಳನ್ನು ಬಾವಿಯಲ್ಲಿರುವ ಕಪ್ಪೆಯ ಭಾವನೆಗೆ ಹೋಲಿಸಬಹುದು. ಬಾವಿಯಲ್ಲಿದ್ದ ಒಂದು ಕಪ್ಪೆಗೆ ಅದ್ಭುತವಾದ ಶಾಂತಸಾಗರವಿದೆ ಎಂದು ಯಾರೋ ತಿಳಿಸಿದರಂತೆ. ಆಗ ಅದು ಶಾಂತಸಾಗರದ ಉದ್ದಗಲಗಳನ್ನು ತಿಳಿಯುವುದಕ್ಕಾಗಿ ಅಥವಾ ಅಳೆಯುವುದಕ್ಕಾಗಿ ತನ್ನನ್ನು ತಾನೇ ಉಬ್ಬರಿಸಿಕೊಳ್ಳತೊಡಗಿತು. ಹೊಟ್ಟೆಯನ್ನು ಮತ್ತೂ ಹಿಗ್ಗಿಸಿತು. ಕೊನೆಗೆ ಹೊಟ್ಟೆ ಒಡೆದು ಸತ್ತಿತು. PhD ಪದವಿಯನ್ನು ಭತ್ತದ ಗದ್ದೆ ಉಳುವವರನ್ನು ಕುರಿತಾಗಿರುವ ಉಳುಮೆಯ ವಿಭಾಗವೆಂದು, ಪ್ಲೋ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ PH ಇದೆ, ಇಲ್ಲಿ D ಇದೆ. ಸೊ ಪ್ರಭುಪಾದರು PhD ಇದೆ, ಪ್ಲೋ ಡಿಪಾರ್ಟ್ಮೆಂಟ್ ಎಂದು ವಿವರಿಸಬಹುದು. ಭತ್ತದ ಗದ್ದೆ ಉಳ್ಳುವವರು ವಿಶ್ವಸೃಷ್ಟಿಯ ಮತ್ತು ಅಂತಹ ಅದ್ಭುತ ಕಾರ್ಯದ ಹಿಂದಿರುವ ಕಾರಣವನ್ನು ತಿಳಿಯಲು ಮಾಡುವ ಪ್ರಯತ್ನವೆಂದರೆ ಅದು ಬಾವಿಯ ಕಪ್ಪೆ ಶಾಂತಸಾಗರವನ್ನು ಅಳೆಯುವ ಪ್ರಯತ್ನಕ್ಕೆ ಸರಿಯಾಗಬಹುದು. ಸೊ ಊಹಾತ್ಮಿಕ ಚಿಂತನೆ ಇದ್ರೆ ಆಗೋದಿಲ್ಲ. ವ್ಯಕ್ತಿಯು ವಿನೀತನಾಗಿದ್ದು ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತತ್ಪರನಾಗಿದ್ದರೆ ಮಾತ್ರ ಭಗವಂತನು ಸ್ವತಃ ಪ್ರಕಟನಾಗುವನು. ವಿಶ್ವ ವ್ಯವಹಾರಗಳ ಮೂಲತತ್ವಗಳನ್ನು ಘಟಕಗಳನ್ನು ನಿಯಂತ್ರಿಸತಕ್ಕ ದೇವತೆಗಳು ತಮಗೆ ಮಾರ್ಗದರ್ಶನಕ್ಕಾಗಿ ಭಗವಂತನನ್ನು ಪ್ರಾರ್ಥಿಸಿಕೊಂಡರು. ಆಗ ಅರ್ಜುನನು ಪ್ರಾರ್ಥಿಸಿದಾಗ ಮಾಡಿದಂತೆ ಭಗವಂತನು ತನ್ನ ಅದ್ಭುತ ವಿಶ್ವರೂಪವನ್ನು ತಾಳಿದನು. ಸೊ ಇಲ್ಲಿ ಭಾಗವತದಲ್ಲಿ ಈಗ ವಿಶ್ವರೂಪದ ವಿವರಣೆ ಮತ್ತೆ ಸ್ವಲ್ಪ ವ್ಯತ್ಯಾಸದಲ್ಲಿ ವಿವರಣೆ ಇದೆ. ಇಲ್ಲಿ ಹೇಳ್ತಾ ಇರೋದು, ಮೈತ್ರೇಯರು ಹೀಗೆಂದರು, ಪರಮಪ್ರಭುವು ಅದ್ಭುತವಾದ ವಿಶ್ವರೂಪವನ್ನು ತಾಳಿದ ಮೇಲೆ ನಾನಾ ದೇವತಾ ರೂಪಗಳಲ್ಲಿ ಹೇಗೆ ತಾನು ಬೇರೆ ಬೇರೆಯಾದನು ಎಂಬುದನ್ನು ಹೇಳುತ್ತೇನೆ ಕೇಳು. ಸೊ ದೇವತೆಗಳು ಎಲ್ಲ ಈ ವಿಶ್ವರೂಪದಲ್ಲೇ ಇದ್ದಾರೆ. ಒಂದೊಂದು ಭಾಗದ ನಿರ್ದಿಷ್ಟ ಭಾಗವನ್ನು ಅವರು ಅಲ್ಲಿ ಇದ್ದಾಗೆ ಕಾಣ್ತಾರೆ. ಓಕೆ, ಆ ವಿರಾಟ್ ರೂಪನ ಬಾಯಿಯಿಂದ ಅಗ್ನಿ ಅಥವಾ ಶಾಖ ಬೇರೆಯಾಯಿತು ಮತ್ತು ಭೌತಿಕ ವ್ಯವಹಾರಗಳ ಎಲ್ಲ ನಿರ್ದೇಶಕರು ಅದರಲ್ಲಿ ತಮ್ಮ ತಮ್ಮ ಸ್ಥಾನಗಳನ್ನು ಪ್ರವೇಶಿಸಿದರು. ಆ ಶಕ್ತಿಯಿಂದ ಜೀವಿಯು ಮಾತುಗಳ ಮೂಲಕ ತನ್ನನ್ನು ವ್ಯಕ್ತಪಡಿಸಿಕೊಳ್ಳುತ್ತಾನೆ. ಇಲ್ಲಿ ಹೇಳ್ತಾ ಇರೋದು ಆ ವಿಶ್ವರೂಪದ ರೂಪದಲ್ಲಿ ಅಗ್ನಿ ದೇವತೆ ಅವರು ಬಾಯಿಯಲ್ಲಿ ಅವರಿರೋದು. ಸೊ ಅವರು ಬಾಯಿ ಯಾಕಂದ್ರೆ ಬಾಯಿಯಿಂದ ನಮಗೆ ಶಬ್ದ ಹೊರಡುತ್ತೆ. ಸೊ ಇದರ ನಿಯಂತ್ರಕ ದೇವತೆ. ಸೊ ನಮಗೆ ನಮ್ಮ ಬಾಯಿ, ಇದಕ್ಕೆ ಭಗವಂತನು ಕೃಪೆ ಬೇಕು. ಸೊ ಭಗವಂತನ ಕೃಪೆ ಯಾರಿಂದ? ಈ ದೇವತೆಗಳಿಂದ ಸಿಗುತ್ತೆ. ಸೊ ದೇವತೆಗಳು ಇವರಿಗೆ ನಿರ್ದಿಷ್ಟ ಶಕ್ತಿ ಭಗವಂತನು ಕೊಟ್ಟಿದ್ದಾನೆ. ಸೊ ಇವರು ಅಧಿಕಾರವನ್ನು ವಹಿಸಿದ್ದಾರೆ. ಸೊ ನಮಗೆ ಶಬ್ದ ಹೊರಡಲಕ್ಕೂ ಕೂಡ ನಾವು ಈ ಅಗ್ನಿ ದೇವತೆ, ಅಗ್ನಿ ಜೊತೆಗೆ ಸಹಾಯಕರಿದ್ದಾರೆ, ಅವರ ಮಂತ್ರಿಮಂಡಲ ಹಾಗೆ ಇರುತ್ತೆ. ಎಷ್ಟೋ ದೇವತೆಗಳು, ಅಗ್ನಿ ದೇವತೆಗಳು, ಪ್ರಧಾನ ಒಬ್ಬ ಪುರುಷ ಇರ್ಬೋದು, ಮತ್ತೆ ಇನ್ನ ಎಷ್ಟೋ ಜನ ಇರ್ತಾರೆ. ಸೊ ಹಾಗೆ ಅವರು
ಇದನ್ನು ನಿಯಂತ್ರಿಸ್ತಾ ಇದ್ದಾರೆ. ಸೊ ಅವರ ಬಾಯಿಯಿಂದ, ಸೊ ಭಗವಂತನ ಆ ಇದು ವಿಶ್ವರೂಪದಲ್ಲಿ ಸೂಚನೆ ಹೇಳ್ತಾ ಇರೋದು ಬಾಯಿಯಲ್ಲಿ ಅಗ್ನಿ ದೇವತೆಯ ಸ್ಥಾನ ಅಂತ ಹೇಳ್ತಾರೆ. ಸೊ ಅಲ್ಲಿ ಬಾಯಿಯಿಂದನೇ ನಮಗೆ ಶಬ್ದ ಬರೋದು. ಸೊ ಹಾಗೆ ಅಗ್ನಿ ದೇವತೆ ಕೂಡ ಹಾಗೆ ನಮ್ಮ ಪ್ರತಿಯೊಂದು ಜೀವಿಯ ಶಬ್ದದ ಇದನ್ನು ಅವರು ಶಬ್ದ ಹೊರಡಿಸೋದಕ್ಕೆ ಅದರ ಇಂದ್ರಿಯಗಳು, ಅದರ ಇಂದ್ರಿಯ ವಸ್ತುಗಳು, ಸೊ ಅದಕ್ಕೆ ಅದರ ಜವಾಬ್ದಾರಿ ಅವರಿಗೆ, ಅವರ ಹೊಣೆಗಾರಿಕೆ ಅವರಿಗೆ, ಅವರ ನಿರ್ದೇಶಕರು, ಆ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಭಗವಂತನ ಅದ್ಭುತ ವಿಶ್ವರೂಪದ ಬಾಯಿ ಮಾತಿನ ಶಕ್ತಿಯ ಮೂಲವಾಗಿದೆ. ಅಗ್ನಿ ತತ್ವದ ನಿರ್ದೇಶಕನು ನಿಯಂತ್ರಣ ದೇವತೆ ಅಥವಾ ಅಧಿದೈವ. ಆಡಿದ ಮಾತುಗಳು ಆಧ್ಯಾತ್ಮ ಅಥವಾ ದೈಹಿಕ ಕಾರ್ಯಗಳು. ಆ ಮಾತುಗಳ ವಿಷಯವು ಭೌತಿಕ ಉತ್ಪಾದನೆಗಳು ಅಥವಾ ಅಧಿಭೂತ ತತ್ವವಾಗಿದೆ. ಸೊ ಎಲ್ಲವೂ ನಾವು ನೋಡೋದು ಅಧ್ಯಾತ್ಮ, ಅಧಿಭೂತ, ಅಧಿದೈವ ಅಂತ ವಿವರಿಸೋದು ಭೌತಿಕ ಜಗತ್ತು. ಸೊ ಹಾಗೆ ವಿಶ್ವರೂಪದಲ್ಲಿ ಹೀಗೆ ಈ ದೇವತೆ ಆದಿದೈವ, ಈ ಅಗ್ನಿದೇವ ಆದಿದೈವ ಆಗ್ತಾರೆ. ಮತ್ತೆ ಅಲ್ಲಿ ಈ ಕಾರ್ಯ ಮಾಡುವ ಮಾತು ಅದು ಆಧ್ಯಾತ್ಮ ಆಗುತ್ತೆ. ಮತ್ತು ಆದಿಭೂತ ತತ್ವ ಅಂದ್ರೆ ಆ ಶಬ್ದ, ಅದು ಉತ್ಪಾದನೆ ಆಗೋ ಸೂಚನೆ ಮಾಡುವ ಒಂದು ವಿಷಯ, ಮಾತುಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ಇಲ್ಲಿಂದ ವಿವರಣೆ, ಈಗ ವಿಶ್ವರೂಪದ ಬೇರೆ ಬೇರೆ ಭಾಗಗಳಲ್ಲಿ ಅಲ್ಲಿಂದ ಈ ದೇವತೆಗಳ ಸ್ಥಾನ ಸಿಕ್ತು ಅವ್ರಿಗೆ. ಸೊ ಅಲ್ಲಿಂದ ಉತ್ಪಾದನೆ ಆದರು ಅವರು. ಸೊ ಅವ್ರಿಗೆ ಗೊತ್ತಿಲ್ಲ ಮೊದಲು ಬಂದಾಗ ದೇವತೆಗಳು ಏನ್ ಮಾಡ್ಬೇಕು, ನಮ್ಮ ಜವಾಬ್ದಾರಿ ಏನು, ನಮ್ಮ ಕಾರ್ಯ ಏನು, ಹೇಗೆ ನಾವು ನಮ್ಮ ಕಾರ್ಯಚಟುವಟಿಕೆ ಮಾಡೋದು ಗೊತ್ತಿಲ್ಲ ಅವ್ರಿಗೆ. ಸೊ ಭಗವಂತನು ಅವರಿಗೆ ವಿಶ್ವರೂಪದಲ್ಲಿ ಆ ಚಿತ್ರೀಕರಣದಲ್ಲಿ ಒಂದೊಂದು ಸ್ಥಾನವನ್ನು ಕೊಟ್ಟು ಅವರಿಗೆ ನಿಗದಿತ ಕರ್ತವ್ಯವನ್ನು ಕೊಟ್ಟಿತ್ತು. ನಿರ್ಭಿನ್ನಂ ತಾಲು ವರ್ಣೋ ಲೋಕಪಾಲೋ ವಿಷದ್ಧರೆ ಜಿಹ್ವಯಾಂಶೇನ ಚರಸಂ ಯಯಾಸೋ ಪ್ರತಿಪದ್ಯತೆ. ಆ ವಿಶ್ವರೂಪದ ತಾಳುಗೆಯು ಬೇರೆಯಾಗಿ ವ್ಯಕ್ತವಾದಾಗ ಗ್ರಹವ್ಯೂಹಗಳಲ್ಲಿ ಜಲದೇವತೆಯಾದ ವರುಣನು ಅಲ್ಲಿ ಪ್ರವೇಶಿಸಿದನು. ಸೊ ಇಲ್ಲಿ ಪೆಲೆಟ್ ಟಂಗ್, ಬಾಯಿ ಒಳಗೆ ನಮಗೆ ರುಚಿ ನೋಡಕ್ಕೆ ನಾಲಿಗೆ ಬೇಕು. ನಾಲಿಗೆ ಜೊತೆಗೆ ನಾಲಿಗೆ ಮೇಲೆ ಕೆಲವು ರುಚಿಗೆ ಟೇಸ್ಟ್ ಬಡ್ಸ್ ಅದೆಲ್ಲವೂ ಇರ್ತದೆ ಅದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಅಲ್ಲಿ ವಿಶ್ವರೂಪದ ಅಲ್ಲಿ ಈ ವರುಣನು ವ್ಯಕ್ತವಾಗಿತ್ತು. ವರುಣನು ಅಲ್ಲಿನೇ ಇದ್ದಾನೆ, ಆ ಭಾಗದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಇದರಿಂದ ಜೀವಿಗೆ ತನ್ನ ನಾಲಿಗೆಯಿಂದ ಪ್ರತಿಯೊಂದರ ರುಚಿಯನ್ನು ತಿಳಿಯುವ ಅನುಕೂಲತೆ ಒದಗಿತು. ಸೊ ಅದರ ನಿಯಂತ್ರಣ ದೇವತೆ ಕೂಡ ವರುಣ. ಸೊ ಅದನ್ನ ನೀರಿನ ಅಂಶ ಕೂಡ ಬೇಕು, ಅವಾಗಲೇ ನಮಗೆ ಆ ರುಚಿ ನೋಡಕ್ಕಾಗೋದು. ಏನ್ ರುಚಿ ನೋಡಕ್ಕಾಗುತ್ತೆ? ಸಲೈವ, ಆ ಎಂಜಿಲು, ಆ ಅಂಶ ಬೇಕಲ್ಲ. ಸೊ ಅದರ ಅಧಿದೇವತೆ ವರುಣ. ನಿರ್ಭಿನ್ನೆ ಅಶ್ವಿನೌನಾಸೆ ವಿಷ್ಣೋರಾವಿಶತಾಂ ಪದಂ ಘ್ರಾಣೇನಾಂಶೇನ ಗಂಧಸ್ಯ ಪ್ರತಿಪತ್ತಿರ್ ಯಥೋ ಭವೇತ್. ಆಮೇಲೆ ಭಗವಂತನ ಮೂಗಿನ 2 ಹೊಳ್ಳೆಗಳು ಪ್ರಕಟವಾದವು. ಆಗ ಯಮಳರಾದ ಅಶ್ವಿನಿ ಕುಮಾರರು, ಸೊ ಅವರಿಬ್ಬರು ಅವಳಿ ಜವಳಿ ಟ್ವಿನ್ಸ್, ಅಲ್ಲಿ ತಮ್ಮ ನಿಶ್ಚಿತ ಸ್ಥಾನಗಳನ್ನು ಪ್ರವೇಶಿಸಿಕೊಂಡರು. ಈ ಕಾರಣದಿಂದ ಜೀವಿಗಳು ಪ್ರತಿಯೊಂದು ವಸ್ತುವಿನ ವಾಸನೆಯನ್ನು ತಿಳಿಯುವಂತಾದವು. ಸೊ ಇದರಿಂದ ನಮಗೆ ವಾಸನೆ ಬರುತ್ತೆ. ವಾಸನೆ ನಾವು ನೋಡೋ ಆಗುತ್ತೆ ಅಂದ್ರೆ, ನಾವು ಗ್ರಹಣಿಸ್ಲಿಕ್ಕಾಗುತ್ತೆ ಅಂದ್ರೆ ಇದಕ್ಕೆ ಅಶ್ವಿನಿ ದೇವತೆಗಳು, ಸೊ ಅವರ ನಿಯಂತ್ರಕರು, ಸೊ ಅವರ ಸಹಾಯದಿಂದ, ಅವರ ಕೃಪೆಯಿಂದ ನಮಗೆ ಇಲ್ಲ, ಅವರ ಕೃಪೆ ಇಲ್ಲ ಅಂದ್ರೆ ನಮ್ಗಷ್ಟು ವಾಸನೆ ನೋಡಕ್ಕೂ ಆಗೋದಿಲ್ಲ. ಒಂದು ರೋಗಗಳು ಬರ್ಬೋದು, ಇನ್ನೊಂದು ಬರ್ಬೋದು, ಆಗೋದಿಲ್ಲ. ಸೊ ಈ ದೇವತೆಗಳ ನಿರ್ವಹಣೆ ಇದೆ ಅಲ್ಲಿಗೆ. ಭಗವಂತನ ಇವರ ಮೂಲಕ ನಮ್ಮ ಇದನ್ನು ನಿಯಂತ್ರಿಸುತ್ತಾನೆ. ನಿರ್ಭಿನ್ನೆ ಅಕ್ಷಿಣಿ ತ್ವಷ್ಠಾ ಲೋಕಪಾಲೋ ಅವಿಷಿದ್ವಿಭೋ ಚಕ್ಷುಷಾಂಶೇನ ರೂಪಾಣಾಂ ಪ್ರತಿಪತ್ತಿರ್ಯಥೋ ಭವೇತ್. ಆಮೇಲೆ ಭಗವಂತನ ಅದ್ಭುತವಾದ 2 ಕಣ್ಣುಗಳು ಪ್ರತ್ಯೇಕವಾಗಿ ಪ್ರಕಟವಾದವು. ಬೆಳಕಿನ ನಿರ್ದೇಶಕನಾದ ಸೂರ್ಯನು ಕಣ್ಣಿನ ನೋಟದ ಭಾಗಶಃ ಪ್ರತಿನಿಧಿಯಾಗಿ ಅವುಗಳಲ್ಲಿ ಪ್ರವೇಶಿಸಿದನು. ಇದರಿಂದ ಜೀವಿಗಳು ರೂಪಗಳನ್ನು ನೋಡಬಲ್ಲವರಾದರು. ಯಚ್ಚಕ್ಷುರೇಶ ಸವಿತಾ ಸಕಲ ಗ್ರಹಾಣ ರಾಜ ಸಮಸ್ತ ಸುರಮೂರ್ತಿ ರಶೇಷ ತೇಜ. ಸೊ ಅಲ್ಲೂ ಕೂಡ ಬ್ರಹ್ಮ ಸಮಿತಿಯಲ್ಲಿ ಕೂಡ ನಾವು ಆ ರೀತಿ ಪ್ರಾರ್ಥನೆ ಕೇಳ್ತೇವೆ. ಸೊ ಈ ಸೂರ್ಯ ಭಗವಂತನ ಕಣ್ಣುಗಳನ್ನು ಅವರು ಸೂಚಿಸುತ್ತಾರೆ. ಹಾಗೆ ಹೇಗೆ ಹೇಳ್ತಾರೆ, ನಮ್ಮ ನೋಡೋದ ಮೊದಲಲ್ಲ, ಸೊ ಭಗವಂತನ ನೋಡ್ಬೇಕು. ಅವನು ನೋಡಿದ್ರೆ ನಾವು ನೋಡಕ್ಕಾಗ. ಸೊ ಅವನ ಪ್ರತಿನಿಧಿ ಈ ದೇವತೆ, ಈ ಸೂರ್ಯ ದೇವತೆ, ಅವರು ನೋಡಿದ್ರೆ ಅವರು ಬೆಳಕ್ ಬಿಟ್ರೆ ನಾವು ನೋಡೋದು, ಇಲ್ಲಾಂದ್ರೆ ನೋಡಕ್ಕಾಗಲ್ಲ. ನಮ್ಮ ಕಣ್ಣಿದ್ರು ನಮ್ಗೆ ಅದಕ್ಕೆ ಪ್ರಯೋಜನ ಇಲ್ಲ. ಅದು ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಈ ಅಧಿದೇವತೆ ಇದ್ದಾರೆ. ಸೊ ಅವರ ನಿಯಂತ್ರಣದಲ್ಲಿ ಈ ಕಣ್ಣುಗಳು, ಅದರ ರೂಪಗಳು, ಆ ಇಂದ್ರಿಯ ವಸ್ತುಗಳು
ಅದು ಕಾರ್ಯಚಟುವಟಿಕೆ ಸರಿಯಾಗಿದ್ದರೆ ಅದು ಕಾಣುತ್ತೆ. ನಿರ್ಭಿನ್ನಾನ್ಯಸ್ಯ ಚರ್ಮಾಣಿ ಲೋಕಪಾಲೋ ಅನಿಲೋ ವಿಶತ್ ಪ್ರಾಣೇನಾಂಶೇನ ಸಂಸ್ಪರ್ಶಂ ಏನಾಸೌ ಪ್ರತಿಪದ್ಯತೆ. ಅದ್ಭುತ ವಿಶ್ವರೂಪದಲ್ಲಿ ಬೇರೆಯಾಗಿ ಚರ್ಮವು ವ್ಯಕ್ತವಾದಾಗ ಗಾಳಿಯ ನಿರ್ದೇಶಕ ದೇವತೆಯಾದ ವಾಯು ಸ್ಪರ್ಶದ ಭಾಗವಾಗಿ ಅಲ್ಲಿ ಪ್ರವೇಶ ಮಾಡಿದನು. ಇದರಿಂದ ಜೀವಿಗಳು ಸ್ಪರ್ಶಜ್ಞಾನವನ್ನು ನಿಶ್ಚಯಿಸಬಲ್ಲವರಾದರು. ಅದ್ಭುತ ರೂಪದ ಕಿವಿಗಳು ವ್ಯಕ್ತವಾದಾಗ ದಿಕ್ಕುಗಳನ್ನು ನಿಯಮಿಸುವ ಎಲ್ಲ ದೇವತೆಗಳು ಶ್ರವಣ ತತ್ವಗಳೊಂದಿಗೆ ಅವುಗಳ ಒಳಗೆ ಸೇರಿದರು. ಇದರಿಂದ ಜೀವಿಗಳೆಲ್ಲವೂ ಕೇಳಿಸಿಕೊಳ್ಳುವಂತೆ ಹಾಗೂ ಶಬ್ದದ ಲಾಭವನ್ನು ಪಡೆಯುವಂತೆ ಆಗಿದೆ. ಶ್ರೀಲ ಪ್ರಭುಪಾದರ ಭಾವಾರ್ಥ ಇದೆ ಇಲ್ಲಿ. ಹೇಗೆ ಶಬ್ದ ಎಲ್ಲದಕ್ಕಿಂತ ಮುಖ್ಯವಾದ ಇದು. ಬೇರೆ ಇಲ್ಲ ಅಂದ್ರೂ ನಮ್ಗೆ ಪರವಾಗಿಲ್ಲ, ಆದ್ರೆ ಶಬ್ದ ತುಂಬಾ ಮುಖ್ಯ ನಮಗೆ. ಅನಾವೃತ್ತಿ ಶಬ್ದ ವೇದಾಂತ ಸೂತ್ರವು ಕೂಡ ಹೇಳೋದು. ನಾವು ಇಲ್ಲಿ ಭೌತಿಕ ಜಗತ್ತಿನಿಂದ ಮುಕ್ತಿ ಆಗೋದು ಕೂಡ ಶಬ್ದದಿಂದಲೇ. ಯಾವುದೇ ಜೀವಿಯ ಶರೀರದಲ್ಲಿ ಕಿವಿಯು ಬಹು ಮುಖ್ಯವಾದ ಉಪಕರಣವಾಗಿದೆ. ದೂರದಲ್ಲಿರುವ ಮತ್ತು ಗೊತ್ತಿಲ್ಲದ ಸಂಗತಿಗಳ ಸುದ್ದಿಯನ್ನು ಒಯ್ಯಲು ಶಬ್ದವು ಬಹುಮುಖ್ಯ ಮಾಧ್ಯಮವಾಗಿದೆ. ಪರಿಪೂರ್ಣವಾದ ಶಬ್ದದ ಅಥವಾ ಜ್ಞಾನದ ರೂಪವು ಕಿವಿಯ ಮೂಲಕ ಒಳಗೆ ಹೋಗಿ ವ್ಯಕ್ತಿಯ ಜೀವನವನ್ನು ಪರಿಷ್ಕಾರಗೊಳಿಸುತ್ತದೆ. ಇಡೀ ವೇದ ಜ್ಞಾನವು ಕಿವಿಯಿಂದ ಕೇಳಿಯೇ ಪಡೆಯಲಾದುದು. ಆದುದರಿಂದ ಶಬ್ದವು ಜ್ಞಾನದ ಅತಿ ಪ್ರಮುಖವಾದ ಸಾಧನವಾಗಿದೆ. ಚರ್ಮವು ಪ್ರತ್ಯೇಕವಾಗಿ ವ್ಯಕ್ತವಾದಾಗ ಸ್ಪರ್ಶಾನುಭವಗಳ ನಿಯಾಮಕ ದೇವತೆಗಳು ಮತ್ತು ಅವರ ಬೇರೆ ಬೇರೆ ಅಂಶಗಳು ಅದರೊಳಗೆ ಪ್ರವೇಶಿಸಿದವು. ಇದರಿಂದ ಜೀವಿಗಳು ತುರಿಕೆಯನ್ನು ಸ್ಪರ್ಶ ಸುಖವನ್ನು ಅನುಭವಿಸುತ್ತವೆ. ಸೊ ಚರ್ಮದ ಮೂಲಕ ನಮಗೆ ಇಚ್ಚಿಂಗ್ ಆಗತ್ತೆ, ಹಾಗೆ ಒಂದು ಸಾಫ್ಟ್, ಒಂದು ಮೆತ್ತಗೆ ಒಂದು ಸೆನ್ಸೇಷನ್ ಆಗುತ್ತೆ, ಬಿಸಿ, ಚಳಿ, ಇದೆಲ್ಲ ಚರ್ಮದ ಅನುಭವಗಳು. ಸೊ ಇದು ವಿಶ್ವರೂಪದಲ್ಲಿ ಇದು ವ್ಯಕ್ತವಾಗುತ್ತೆ ಮೊದಲು. ಮತ್ತೆ ಇದೇ ರೀತಿಯಲ್ಲಿ ನಮ್ಮ ಎಲ್ಲ ಸೃಷ್ಟಿ ಎಲ್ಲ ಜೀವಿಗಳು ಆದಾಗ ಅವರವರ ಭಾಗದಲ್ಲಿ ಆ ಇಂದ್ರಿಯಗಳ ಚಟುವಟಿಕೆಗಳು ವ್ಯಕ್ತವಾಗುತ್ತೆ. ಸೊ ಆ ರೀತಿ ಇದರ ಸೃಷ್ಟಿಯ ಒಂದು ಚಿತ್ರೀಕರಣ ಇದು ವಿಶ್ವರೂಪದ ಮೂಲಕ. ಭಗವಂತನಲ್ಲಿ ಮೊದಲು ಆ ವಿಶ್ವರೂಪದಲ್ಲಿ ಇದೆಲ್ಲ ಆಯ್ತು, ನಂತರ ಜೀವಿಗಳಿಗೆ ಅದೇ ರೀತಿ ಆಗ್ತಾ ಇದೆ. ಸೊ ಆ ರೀತಿ ಇದು ವಿವರಣೆ. ಸ್ಪರ್ಶಾನುಭವದಲ್ಲಿ ಮುಖ್ಯವಾಗಿ 2 ವಿಷಯಗಳಿವೆ, ತಗಲಿಕೆ ಮತ್ತು ತುರಿಕೆ. ಅವೆರಡು ಚರ್ಮದಿಂದಲೂ ದೇಹದ ಮೇಲಿನ ರೋಮಗಳಿಂದಲೂ ನಿಯಂತ್ರಿತವಾಗಿವೆ. ಶ್ರೀಲ ವಿಶ್ವನಾಥ್ ಚಕ್ರವರ್ತಿಗಳು ಹೇಳುವ ಪ್ರಕಾರ ದೇಹದಲ್ಲಿ ಸಂಚರಿಸುವ ವಾಯುವು ಸ್ಪರ್ಶ ನಿಯಾಮಕ ದೇವತೆಯಾಗಿದೆ. ಔಷಧ್ಯ ದೇಹದ ಮೇಲಿನ ರೋಮಗಳ ನಿಯಾಮಕ ದೇವತೆ. ಸೊ ಔಷಧ್ಯ ಅನ್ನೋರೊಬ್ರು ಇದ್ದಾರೆ, ಅವರು ದೇಹದ ಮೇಲಿನ ರೋಮಗಳ ನಿಯಾಮಕ ದೇವತೆ. ಚರ್ಮಕ್ಕೆ ಸ್ಪರ್ಶವು ಅನುಭವ ವಿಷಯ ಮತ್ತು ಶರೀರದ ರೋಮಗಳಿಗೆ ತುರಿಕೆ ಅನುಭವ ಸಂಗತಿಯಾಗಿದೆ. ನಂತರ ಇದೊಂದರ ಇವಾಗ ಘ್ರಾಣ ಇಂದ್ರಿಯಗಳು ಮತ್ತೆ ಈಗ ಒಂದು ರೀತಿ ಈಗ ಕರ್ಮೇಂದ್ರಿಯಗಳು, ಅದರ ಒಂದು ಸೃಷ್ಟಿ ಆಗುವ ರೀತಿಯಲ್ಲಿ ಮತ್ತೆ ಅದರ ಅಧಿದೇವತೆ ಯಾರು ಅಂತ, ಅದು ಅದರ ಚಟುವಟಿಕೆ ಏನು, ಸೊ ವಿಶ್ವರೂಪದಲ್ಲಿ ಅದು ಇವಾಗ ವಿವರಣೆ. ಮೇಢ್ರಂ ತಸ್ಯ ವಿನಿರ್ಭಿನ್ನಂ ಸ್ವದಿಷ್ಣ್ಯಂ ಕ ಉಪಾವಿಶತ್ ರೇತಸಾಂಶೇನ ಏನಾಸಾ ವಾನಂದಂ ಪ್ರತಿಪದ್ಯತೆ. ಅದ್ಭುತ ವಿಶ್ವರೂಪದ ಜನನೇಂದ್ರಿಯಗಳು ವ್ಯಕ್ತವಾದಾಗ ಮೂಲ ಜೀವಿಯಾದ ಪ್ರಜಾಪತಿಯು ತನ್ನ ವೀರ್ಯಾಂಶ ಸಹಿತವಾಗಿ ಅವುಗಳಲ್ಲಿ ಪ್ರವೇಶಿಸಿದನು ಮತ್ತು ಇದರಿಂದ ಜೀವಿಗಳು ಕಾಮಸುಖವನ್ನು ಅನುಭವಿಸಬಹುದು. ವಿಸರ್ಜನಾಂಗವು ಬೇರೆಯಾಗಿ ವ್ಯಕ್ತವಾದಾಗ ನಿಯಾಮಕನಾದ ಮಿತ್ರನೆಂಬ ದೇವತೆಯು ವಿಸರ್ಜನಾಂಗಗಳ ಭಾಗಗಳೊಂದಿಗೆ ಅದರಲ್ಲಿ ಪ್ರವೇಶಿಸಿದನು. ಹೀಗೆ ಜೀವಿಗಳಿಗೆ ಮಲಮೂತ್ರ ವಿಸರ್ಜನೆ ಮಾಡಲು ಸಾಧ್ಯವಾಗಿದೆ. ಸೊ ನಾವು ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೂ ನಮಗೆ ಸ್ವತಂತ್ರ ಇಲ್ಲ, ಇದಕ್ಕೂ ಕೂಡ ಒಬ್ಬರು ಅಧಿದೇವತೆ ಇದ್ದಾರೆ, ಮಿತ್ರ. ಸೊ ಅವರ ಇದು ಇದೆ. ಸೊ ಮೊದಲಿಗೆ ವಿಶ್ವರೂಪದಲ್ಲಿ ಇದು ವ್ಯಕ್ತವಾಗುತ್ತೆ, ಅಲ್ಲಿ ಅವರ ನಿರ್ದಿಷ್ಟ ದೇವತೆಯಲ್ಲಿ ಪ್ರವೇಶಗೊಳ್ತಾರೆ, ಮತ್ತೆ ಅಲ್ಲಿ ಚಟುವಟಿಕೆ, ಅದರಿಂದ ಅವರು ಕೂಡ ಹೀಗೆ ಮುಂದೆ ಸೃಷ್ಟಿಯಾದಾಗ ಜೀವಿಗಳು ಈ ರೀತಿ ಅವರ ಜವಾಬ್ದಾರಿ. ಅನಂತರ ಅದ್ಭುತ ರೂಪನ ಈ ವಿಶ್ವರೂಪನ ಕೈಗಳು ಬೇರೆಯಾಗಿ ವ್ಯಕ್ತವಾದವು. ಆಗ ಸ್ವರ್ಗಲೋಕಗಳ ಒಡೆಯನಾದ ಇಂದ್ರನು ಅವುಗಳಲ್ಲಿ ಪ್ರವೇಶಿಸಿದನು. ಹೀಗೆ ಜೀವಿಯು ತನ್ನ ಜೀವನೋಪಾಯಕ್ಕಾಗಿ ಕೆಲಸವನ್ನು ಮಾಡಲು ಶಕ್ತನಾಗುತ್ತಾನೆ. ಸೊ ಕೈಗಳು ಬೇಕು ನಮಗೆ, ಜೀವನೋಪಾಯ ಮನುಷ್ಯನಾಗಿ ಆಗ್ಬೋದು, ಇಲ್ಲ ಬೇರೆ ಜೀವಿಗಳಾಗಿ ಆಗ್ಬೋದು, ಅವುಗಳಿಗೂ ಕೈಯ ರೀತಿಯಲ್ಲಿದೆ. ಸೊ ಅವುಗಳು ಕೂಡ ಅದರಿಂದನೇ ಒಂದು ವಸ್ತುವನ್ನು ಅವರು ಪಡೆಯೋದು, ಅವರ ಆಹಾರವನ್ನು ಪಡೆಯೋದು. ಆಮೇಲೆ ಅದ್ಭುತ ರೂಪನ ಕಾಲುಗಳು ಬೇರೆಯಾಗಿ ವ್ಯಕ್ತವಾದವು. ಆಗ ದೇವೋತ್ತಮ ಪುರುಷನಲ್ಲದ, ಸೊ ಇಲ್ಲಿ ಅದು ವಿಷ್ಣು ಅಂತ ಹೇಳ್ತಾರೆ, ಆದ್ರೆ ಇದು ದೇವೋತ್ತಮ ಪರಮ ಪುರುಷ ಅಲ್ಲ, ಅವರ ವಿಸ್ತರಣೆ. ಆಕ್ಚುಲಿ ದೇವತೆಗಳು ಕೂಡ ಎಲ್ಲ ಭಗವಂತನ ಶಕ್ತಿ ಪಟ್ಟ ವಿಸ್ತರಣೆಗಳು ಮೂಲವಾಗಿ. ನಂತರ ಅವರು ಒಬ್ಬ ಜೀವಿಗಳಿಗೆ, ಒಬ್ಬ ಜೀವಾತ್ಮರಿಗೆ ಆ ಶಕ್ತಿಯನ್ನು ಕೊಟ್ಟು ಅವರು ಅಧಿಕಾರವನ್ನು ವಹಿಸ್ತಾರೆ. ಸೊ ಆಮೇಲೆ ಅದ್ಭುತ ರೂಪನ ಕಾಲುಗಳು ಬೇರೆಯಾಗಿ ವ್ಯಕ್ತವಾದವು. ಆಗ
ದೇವೋತ್ತಮ ಪುರುಷನಲ್ಲದ ವಿಷ್ಣು. ಇಲ್ಲಿ ವಿಷ್ಣು ಅಂತ ಹೇಳ್ತಾರೆ, ಅವರ ಇವರು ಪೂರ್ಣ ಆ ವಿಷ್ಣು ಅಲ್ಲ. ಸೊ ಆ ರೀತಿ ಒಂದು ವಿಸ್ತರಣೆ, ಒಂದು ಪಾಕ್ಷಿಕ ಅವತಾರ. ಸೊ ಆ ರೀತಿಯಲ್ಲಿ ನಾವು ಅನ್ಕೊಳ್ಬೇಕು. ಇಲ್ಲ ಉಪೇಂದ್ರ ಅಂತ ಹೇಳ್ತಾರೆ ಒಂದ್ ಕಡೆ ಇಲ್ಲೆಲ್ಲೋ. ಸೊ ವಿಷ್ಣು ಎಂಬ ಹೆಸರಿನ ದೇವತೆಯು ಪಾರ್ಶ್ವಗತಿಯಿಂದ ಅವುಗಳನ್ನು ಪ್ರವೇಶಿಸಿದನು. ಇದು ಜೀವಿಗೆ ತಾನು ಹೋಗಬೇಕಾದ ಕಡೆಗೆ ಚಲಿಸಲು ಸಹಾಯಕವಾಗುವುದು. ಸೊ ಈಗ ಕಾಲು, ಇದು ಜನನ ಇಂದ್ರಿಯಗಳಾಯ್ತು, ಮಲ ಮೂತ್ರ ವಿಸರ್ಜನೆ ಮಾಡೋ ಇದಾಯ್ತು, ಮತ್ತೆ ಕಾಲು ಇದು ಮುಂದೆ ಆಗಿದ್ದು ಕೈಗಳು, ಕಾಲುಗಳು ಎಲ್ಲ ಕರ್ಮೇಂದ್ರಿಯಗಳ ಇದು ಆಯ್ತು. ಈಗ ನಂತರ ಬುದ್ಧಿ, ಮನಸ್ಸು, ಇದರ ಬಗ್ಗೆ ಇದು ಹೇಗೆ ವಿಶ್ವರೂಪದಲ್ಲಿ ವ್ಯಕ್ತವಾಗುತ್ತೆ. ಇದರ ಮೂಲಕ ನಮಗೂ ಕೂಡ, ನಮ್ಮ ಪ್ರತಿಯೊಂದು ಜೀವಿಗೂ ಕೂಡ ಇದೆಲ್ಲ ಬೇಕು, ಇದೆಲ್ಲ ಅಗತ್ಯ ಇದೆ. ಕರ್ಮೇಂದ್ರಿಯಗಳು ಬೇಕು, ಜ್ಞಾನ ಇಂದ್ರಿಯಗಳು ಬೇಕು, ಮತ್ತೆ ಬುದ್ಧಿ ಬೇಕು, ಮನಸ್ಸು ಬೇಕು. ಸೊ ಹೀಗೆ ಇದೆಲ್ಲ ವಿಶ್ವರೂಪದಲ್ಲಿ ಮೊದಲಿಗೆ ಜನ್ಮಾದ್ಯಸ್ಯತಃ ಎಲ್ಲವೂ ಮೊದಲು ಭಗವಂತನಲ್ಲಿ, ಮೂಲವಾಗಿ ಕೃಷ್ಣನಲ್ಲಿದೆ. ಸೊ ಹಾಗೆ ಕೃಷ್ಣನಿಂದ ಸೃಷ್ಟಿ ಆಗೋ ಇದರಲ್ಲೂ ಕೂಡ, ಪ್ರಕ್ರಿಯೆಯಲ್ಲೂ ಕೂಡ ಮಹಾವಿಷ್ಣು ಮತ್ತು ಗರ್ಭೋದಕ ವಿಷ್ಣು ಮತ್ತು ಇಲ್ಲಿ ವಿಶ್ವರೂಪ ಇಲ್ಲಿ ನೋಡ್ತಾ ಇರುತ್ತೆ. ಅವರು ಕಾರಣರಾಗಿ ನಮಗೆಲ್ಲ ಇದೆಲ್ಲವೂ ಕೂಡ ಭೌತಿಕವಾಗಿ ಕೂಡ ವ್ಯಕ್ತವಾಗುತ್ತೆ. ಆ ವಿಶ್ವರೂಪನ ಬುದ್ಧಿಯು ಬೇರೆಯಾಗಿ ವ್ಯಕ್ತವಾದಾಗ ವೇದಗಳ ಒಡೆಯನಾದ ಬ್ರಹ್ಮನು ಅರಿವಿನ ಅಂಶದ ಶಕ್ತಿಯೊಂದಿಗೆ ಅಲ್ಲಿ ಪ್ರವೇಶಿಸಿದನು. ಇದರಿಂದಾಗಿ ಜೀವಿಗಳಿಗೆ ಅರಿಯಬೇಕಾದುದರ ಅನುಭವ ಆಗುತ್ತದೆ. ಆಮೇಲೆ ವಿಶ್ವರೂಪದ ಅದ್ಭುತ ರೂಪನ ಹೃದಯವು ಪ್ರತ್ಯೇಕವಾಗಿ ವ್ಯಕ್ತವಾಯಿತು. ಆಗ ಭಾಗಶಃ ಮಾನಸಿಕ ಕ್ರಿಯೆಯೊಂದಿಗೆ ಚಂದ್ರದೇವನು ಅದರೊಳಗೆ ಪ್ರವೇಶ ಮಾಡಿದನು. ಇದರಿಂದಾಗಿ ಜೀವಿಯು ತನ್ನ ಮಾನಸಿಕ ಕಲ್ಪನೆಗಳನ್ನು ನೆರವೇರಿಸಬಲ್ಲನು. ಸೊ ಇಂದ ಸೂರ್ಯ ಇದು ಚಂದ್ರ ಅವರಿಗೆ ಮನಸ್ಸಿನ ಅಧಿದೇವತೆ ಅಂತ ಹೇಳೋ, ಅದರ ನಿಯಂತ್ರಣ ಮಾಡೋ ಅವ್ರ ಶಕ್ತಿ ಇರುತ್ತೆ. ಆಮೇಲೆ ಆ ವಿಶ್ವರೂಪದ ಅದ್ಭುತ ರೂಪನ ಭೌತಿಕ ಅಹಂಕಾರವು ಬೇರೆಯಾಗಿ ವ್ಯಕ್ತವಾಯಿತು. ಅಹಂಕಾರ ಅಂದ್ರೆ ಮಿಥ್ಯ ಅಹಂಕಾರ, ನಾವು ಯಾವುದನ್ನು ಗುರುತಿಸ್ಕೊಳ್ಳೋದು, ಫಾಲ್ಸ್ ಐಡೆಂಟಿಫಿಕೇಶನ್, ಫಾಲ್ಸ್ ಈಗೋ. ಆಗ ಅದರೊಳಗೆ ಮಿಥ್ಯ ಅಹಂಕಾರದ ನಿಯಂತ್ರಕನಾದ ರುದ್ರನು ತನ್ನ ಆಂಶಿಕವಾದ ಚಟುವಟಿಕೆಗಳೊಂದಿಗೆ ಪ್ರವೇಶಿಸಿದನು. ಇದರಿಂದ ಜೀವಿಯು ತಾನು ಉದ್ದೇಶಿತ ಕಾರ್ಯಗಳನ್ನು ಈಡೇರಿಸುತ್ತಾನೆ. ಸೊ ಹೀಗೆ ವಿಶ್ವರೂಪದ ಇದು ವಿವರಣೆ ಇದೆ. ಸೊ ಅರ್ಜುನನಿಗೆ ಕೂಡ ಭಗವಂತನ ತೋರಿಸಿದಾಗ ಈ ರೀತಿ ವಿಶ್ವರೂಪದ ಒಂದು ಇದು ತೋರಿಸಿದ್ದು ಭಗವಂತನು. ಎಲ್ಲ ದೇವತೆಗಳು ನನ್ನಲ್ಲೇ ಇದ್ದಾರೆ, ಯಾರು ನನ್ನ ಸ್ವತಂತ್ರವಾಗಿ ಯಾರು ಕೆಲಸ ಮಾಡ್ತಾ ಇಲ್ಲ. ಸೂರ್ಯ ಇಲ್ಲಿ ನೋಡಿದಾಗ ರುದ್ರ, ಈ ಶ್ಲೋಕದಲ್ಲಿ ಬ್ರಹ್ಮ, ಇಂದ್ರ, ಅಗ್ನಿ, ಸೂರ್ಯ, ಚಂದ್ರ, ವಾಯು, ವರುಣ, ದಿಗ್ದೇವತೆಗಳು, ಅಶ್ವಿನಿ ಕುಮಾರರು, ಮಿತ್ರ. ಸೊ ಇಲ್ಲೆಲ್ಲರೂ ಕೂಡ ಆ ವಿಶ್ವರೂಪದ ಭಾಗ, ಭಗವಂತನ ಶಕ್ತಿಯಿಂದ ಪಡೆದು, ಭಗವತ್ ಕೃಪೆಯಿಂದ ಅವರು ಆ ಸ್ಥಾನದಲ್ಲಿ ಇದ್ದಾರೆ. ಭೌತಿಕ ಸ್ವರೂಪದ ಮಿಥ್ಯ ಅಹಂಕಾರವು ಶಿವನ ಅವತಾರವಾಗಿರುವ ರುದ್ರ ದೇವತೆಯಿಂದ ನಿಯಂತ್ರಿತವಾಗುತ್ತದೆ. ಓಕೆ. ರುದ್ರನು ಭೌತಿಕ ಪ್ರಕೃತಿಯಲ್ಲಿ ತಮೋ ಗುಣವನ್ನು ನಿಯಂತ್ರಿಸುವವನು ಆಗಿರುತ್ತಾನೆ. ಪರಮಪ್ರಭುವಿನ ಅವತಾರವಾಗಿರುತ್ತಾನೆ. ಮಿಥ್ಯಾ ಅಹಂಕಾರದ ಚಟುವಟಿಕೆಗಳು ಶರೀರದ ಮತ್ತು ಮನಸ್ಸಿನ ಉದ್ದೇಶವನ್ನು ಆಧರಿಸುತ್ತವೆ. ಮಿಥ್ಯಾ ಅಹಂಕಾರದಿಂದ ನಿರ್ವಾಹಗೊಳ್ಳುವ ಹೆಚ್ಚಿನ ಮನುಷ್ಯರು ಶಿವನಿಂದ ನಿಯಂತ್ರಿತರು. ಯಾವನಾದರೂ ತಮೋಗುಣದ ಸೂಕ್ಷ್ಮವಾದ ಅಂಶಕ್ಕೆ ತಲುಪಿದಾಗ ಅವನು ಮಿಥ್ಯೆಗೊಳಗಾಗಿ ತಾನೇ ಪರಮಪ್ರಭು ಎಂದು ಭಾವಿಸುತ್ತಾನೆ. ಬದ್ಧಾತ್ಮನ ಆ ಅಹಂಕಾರ ಭಾವನೆಯು ಸಮಗ್ರ ಭೌತಿಕ ಜಗತ್ತನ್ನು ನಿಯಂತ್ರಿಸುವ ಮಾಯಾಶಕ್ತಿಯು ಬೀಸಿದ ಕೊನೆಯ ಉರುಳಾಗಿರುತ್ತದೆ. ಸೊ ಈ ರೀತಿ ನಾನೇ ಪರಮಪುರುಷ, ಅಹಂ ಬ್ರಹ್ಮಾಸ್ಮಿ. ಹೌದು, ನಾನು ಅಹಂ ಬ್ರಹ್ಮಾಸ್ಮಿ, ಆದರೆ ನಾನು ಭಗವಂತನ ಸೇವಕ, ನಿತ್ಯ ಸೇವಕ, ನಾನೇ ಪರಮಪುರುಷನಲ್ಲ. ಸೊ ಇದು ತಮೋಗುಣದಲ್ಲಿ ಅಹಂಕಾರ ಭಾವನೆಯಿಂದ ಇದು ಮಾಯಾಶಕ್ತಿಯ ಕೊನೆಯ ಇದು ಲಾಸ್ಟ್ ಸ್ನೇರ್ ಆಫ್ ಮಾಯಾ. ಆಮೇಲೆ ಆ ವಿಶ್ವರೂಪನ ಅದ್ಭುತ ರೂಪನ ಪ್ರಜ್ಞೆ ಬೇರೆಯಾಗಿಯೇ ವ್ಯಕ್ತವಾಯಿತು. ಆಗ ಸಮಗ್ರ ಶಕ್ತಿಯಾದ ಮಹತ್ತತ್ವವು ಅವನ ಪ್ರಜ್ಞಾ ಭಾಗದೊಡನೆ ಪ್ರವೇಶಿಸಿತು. ಹೀಗೆ ಜೀವಿಯು ವಿಶೇಷ ಜ್ಞಾನವನ್ನು ಗ್ರಹಿಸಿಕೊಳ್ಳಲು ಸಾಧ್ಯವಾಗಿದೆ. ಸೊ ಈ ರೀತಿ ವಿಶ್ವರೂಪದ ವಿವರಣೆಯ ಮೂಲಕ ಈ ದೇವತೆಗಳಿಗೆ ನಿರ್ದಿಷ್ಟ ಕಾರ್ಯಗಳು, ಕರ್ತವ್ಯಗಳು ಮತ್ತೆ ಅವರ ಸ್ಥಾನ ಇದರಲ್ಲಿ ಅವರಿಗೆ ಅದೆಲ್ಲ ಕೊಟ್ಟದ್ದು ಅಂತ. ಮತ್ತೆ ಇಲ್ಲಿ ಒಂದು ನಿಮಿಷ, ನನಗೆ ಒಂದು ಕಾಲ್ ಇದೆ, ನಾನು ನೋಡ್ತೇನೆ. ದಯವಿಟ್ಟು ಇದು ಒಂದು ನಿಮಿಷ, ನಾನು ಜಾಯಿನ್ ಆಗ್ತೇನೆ. ಮಾತಾಜಿ ನೀವು ಕಂಟಿನ್ಯೂ ಮಾಡ್ಬೋದಾ? ಒಂದೆರಡು ಶ್ಲೋಕ ಇಲ್ಲ ಜಾಯಿನ್ ಆಗ್ತೀನಿ, ನಾನು ಡಿಸ್ಕಸ್ ಮಾಡ್ತಾರೆ ಅನ್ನೋದು. ಹರೇ ಕೃಷ್ಣ. ಅನುವಾದ ಓದುವನ ಅಂತೇಳಿ.
ಪುಸ್ತಕ ಇದೆಯಲ್ಲ ಮತ್ತೆ ಅನುವಾದ ಓದೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಬೇಕಾ ಮಾತಾಜಿ? ಹರೇ ಕೃಷ್ಣ. ಓದಿ ಮಾತಾಜಿ. ಅನುವಾದ 26 ಅಲ್ವಾ? 27 ಅಲ್ಲ ಮಾತಾಜಿ? 27. ಓಕೆ ಪ್ರಭು ಮಾತಾಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆಮೇಲೆ ಅದ್ಭುತ ರೂಪನ ತಲೆಯಿಂದ ಸ್ವರ್ಗದ ಲೋಕಗಳು ವ್ಯಕ್ತಗೊಂಡವು. ಅವನ ಹರೇ ಪಾದಗಳಿಂದ ಕೃಷ್ಣ. ಅಡಚಣೆಗಾಗಿ ಹರೇ ಕೃಷ್ಣ. ಕ್ಷಮಿಸಿ, ಯಾರೋ ಒಂದು ಕಾಲ್ ಬಂದಿತ್ತು, ಹಾಗೆ ಅದನ್ನು ನಿರಾಕರಿಸ್ಲಿಕ್ಕೆ ಆಗ್ಲಿಲ್ಲ. ಓಕೆ. ಸೊ ಈಗ ಇಲ್ಲಿ ವಿವರಣೆ ಅವರು ಇಷ್ಟು 15 ಶ್ಲೋಕಗಳು ನಾವು ನೋಡಿದ್ದು ಈ ದೇವತೆಗಳ ಒಂದು ರೀತಿ ಅವರ ಜವಾಬ್ದಾರಿಗಳು, ಅವರ ಈ ವಿಶ್ವರೂಪದಲ್ಲಿ ಸ್ಥಾನ, ಮತ್ತೆ ಅವರ ನಿರ್ದಿಷ್ಟ ಕರ್ತವ್ಯಗಳು, ಇದೆಲ್ಲ ನಾವು ಈ ರೀತಿಯಲ್ಲಿ ಈ ಸೃಷ್ಟಿಯಲ್ಲಿ ತಿಳ್ಕೊಳ್ಬಹುದು, ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಮತ್ತೆ ಇಲ್ಲಿ ನಾನಾ ಲೋಕಗಳು ಈ ವಿಶ್ವರೂಪದಲ್ಲಿ ಹೇಗೆ ಒಂದೊಂದು ಭಗವಂತನ ಇದರಲ್ಲೇ ಸೇರಿದ್ದ ಹಾಗೆ ಇದರ ವಿವರಣೆ ಈಗ ಕೆಲವು ಶ್ಲೋಕಗಳಲ್ಲಿ ಐತಿ. ನಂತರ ಜೀವಿಗಳು ಒಂದೊಂದು ಲೋಕಗಳಲ್ಲಿ ನಾವಿರ್ತೇವೆ, ಮತ್ತೆ ಇಲ್ಲಿ ಕೂಡ ನಾವು ವಿಶ್ವರೂಪದಲ್ಲಿ ಹೇಗೆ ನಾವು ನಮ್ಮ ಪಾತ್ರಗಳಿದೆ ಅಂತ ವಿವರಣೆ ಕೂಡ ಈ ಅಧ್ಯಾಯದಲ್ಲಿ ಇದರ ವಿವರಣೆ ಇದೆ. ವಿಶ್ವರೂಪದ ಭಾಗಗಳಾಗಿ ವಿವರಣೆ ಇದೆ. ಓಕೆ. ಹರೇ ಕೃಷ್ಣ. ಇಲ್ಲಿ ಯಾರಾದ್ರೂ ಏನಾದ್ರು ಹೇಳ್ತಾ ಇದ್ರೆ ನಂಗೆ ಸಾರಿ, ನನಗೆ ಇಲ್ಲಿ ಆಫ್ ಆಗಿತ್ತು. ಇಲ್ಲಿ ಏನಾದ್ರು ಹೇಳಿದ್ರೆ ಯಾರಾದ್ರೂ? ಇಲ್ಲ ಪ್ರಭುಜಿ, ಅನುವಾದ ಓದ್ತಾ ಇದ್ದದ್ದು ಅಷ್ಟೇ. ಓದ್ತಾ ಇದ್ರೆ ಸಾರಿ ನನಗೆ ಕೇಳಿಸಿಲ್ಲ, ಯಾಕಂದ್ರೆ ಇಲ್ಲಿ ಆಫ್ ಆಗಿ. ಆಮೇಲೆ ಆ ಅದ್ಭುತ ವಿಶ್ವರೂಪನ ತಲೆಯಿಂದ ಸ್ವರ್ಗದ ಲೋಕಗಳು ವ್ಯಕ್ತಗೊಂಡವು. ಅವನ ಪಾದಗಳಿಂದ ಭೂಲೋಕಗಳು, ನಾಭಿಯಿಂದ ಆಕಾಶವು, ಹೀಗೆ ಬೇರೆ ಬೇರೆಯಾಗಿ ವ್ಯಕ್ತವಾದವು. ಅವುಗಳಲ್ಲಿ ಭೌತ ಪ್ರಕೃತಿಯ ಗುಣಾನುಸಾರ ದೇವತೆಗಳು ಮತ್ತು ಇತರರು ಕೂಡ ವ್ಯಕ್ತವಾದರು. ಸೊ ಈ ದೇವತೆಗಳು ಅವರವರು ಈ ನಮ್ಮ ಇಂದ್ರಿಯಗಳನ್ನು ಅವರು ನಿರ್ದೇಶಿಸುತ್ತಾರೆ, ಮತ್ತೆ ಅವರವರ ಲೋಕಗಳ ಇದು ಕೂಡ ಇದೆ. ಅವರವರ ಲೋಕಗಳಿದೆ. ಆ ಲೋಕಗಳ ಅಧಿಪತಿಗಳಾಗಿದ್ದಾರೆ ಅವರು. ಸೂರ್ಯ ದೇವರು ಅದರ ಅಧಿಪತಿ, ಚಂದ್ರ ಅವರ ಲೋಕದ ಅಧಿಪತಿ, ಇಂದ್ರ ಅವರ ಲೋಕದ ಅಧಿಪತಿ. ಸೊ ಹೀಗೆ ಇದ್ದಾರೆ. ಸೊ ಇಲ್ಲಿ ಹೇಳೋದಿಲ್ಲಿ ಇವರೆಲ್ಲವೂ ಕೂಡ, ಈ ಲೋಕಗಳು ಕೂಡ ಭಗವಂತನ ಆ ವಿಶ್ವರೂಪದಲ್ಲಿ ಭಾಗ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ವಿಶ್ವರೂಪ ಇದು ಅರ್ಜುನನಿಗೆ ಕೂಡ ಕಾಣಿಸ್ತು. ಈ ರೀತಿ ಭಗವಂತನ ತೋರಿಸಿದಾಗ ಎಲ್ಲ ಲೋಕಗಳು ಕೂಡ ಭಗವಂತನಲ್ಲೇ ಇದೆ, ಕೃಷ್ಣನ ವಿಶ್ವರೂಪದಲ್ಲೇ ಇದೆ. ಆ ಲೋಕಗಳಿರುವ ಆ ದೇವತೆಗಳು ಕೂಡ ಭಗವಂತನೊಳಗೆ ಇದ್ದಾರೆ. ಸೊ ಅರ್ಜುನನಿಗೆ ಎಲ್ಲ ಕಾಣುತ್ತೆ. ಬ್ರಹ್ಮದೇವರು, ಶಿವ ಎಲ್ಲರೂ ಕಾಣ್ತಾ ಇದ್ದಾರೆ ಅರ್ಜುನನಿಗೆ ವಿಶ್ವರೂಪ. ಅತ್ಯಂತ ಶ್ರೇಷ್ಠವಾದ ಸತ್ವಗುಣದಿಂದ ಕೂಡಿದ ದೇವತೆಗಳು ಸ್ವರ್ಗಲೋಕಗಳ ನೆಲೆಯನ್ನು ಪಡೆದಿರುತ್ತಾರೆ. ಆದರೆ ಮಾನವರು ರಜೋಗುಣ ಸ್ವಭಾವದಿಂದಾಗಿ ತಮ್ಮ ಅನುಯಾಯಿಗಳೊಡನೆ ಭೂಮಿಯ ಮೇಲೆ ವಾಸಿಸುತ್ತಾರೆ. ಸೊ ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ಮಧ್ಯೆ ತಿಷ್ಠಂತಿ ರಾಜಸ, ಅಧೋ ಗಚ್ಚಂತಿ ತಾಮಸ. ಇದು ಭಗವಂತನ ಭಗವದ್ಗೀತೆಯಲ್ಲಿ ನಮಗೆ ಹೇಳಿರೋದು. ಸೊ ಹಾಗೆ ವಿಶ್ವರೂಪದ ಚಿತ್ರೀಕರಣದಲ್ಲಿ ಈ ಸತ್ವಗುಣದ ಇದಕ್ಕೆ ಸ್ವರ್ಗಲೋಕಗಳದೆಲ್ಲ ಅದು ಮೇಲೆ ಇದೆ. ಅದು ಸೊ ಅಲ್ಲಿ ಇರುವ ಜೀವಿಗಳು ಸತ್ವಗುಣದಲ್ಲಿರೋರು. ಸೊ ಮಧ್ಯೆಯಲ್ಲಿ ನಾವು ಮನುಷ್ಯರು ಚಟುವಟಿಕೆ ಏನಾದ್ರೂ ಮಾಡ್ತಾ ಇರ್ತೇವೆ, ನಾವು ಏನಾದ್ರೂ ಮಾಡದೇ ಇರೋಕ್ಕಾಗಲ್ಲ ನಮಗೆ. ಸೊ ಮನುಷ್ಯ ಲೋಕದಲ್ಲಿ ಅಂದ್ರೆ ರಜೋಗುಣ ಹೆಚ್ಚಿನ ಇದು ನಮಗೆ. ಮತ್ತೆ ಇನ್ನ ತಾಮಸ ಗುಣ ಕೂಡ ಇದೆ. ಸೊ ನಾವು ಯಾವ ರೀತಿ ನಾವು ಬೆಳೆಸ್ಕೊಳ್ತೇವೆ ಆ ರೀತಿಯ ಲೋಕಗಳಲ್ಲಿ ನಾವು ಹೋಗ್ಬೋದು. ಆ ರೀತಿಯ ಜೀವಿಗಳ ಮಧ್ಯೆ ನಾವು ಜನ್ಮವನ್ನು ತಾಳಬಹುದು. ಈ ಶ್ಲೋಕದಲ್ಲಿ ಆತ್ಯಂತಿಕೇನ ಎಂಬ ಶಬ್ದವು ವಿಶೇಷ ಲಕ್ಷ್ಯಾರ್ಹ. ಭೌತ ಪ್ರಕೃತಿಯ ಸತ್ವಗುಣದ ಅಭಿವೃದ್ಧಿಯಿಂದ ಒಬ್ಬನು ಸ್ವರ್ಗಲೋಕಗಳಲ್ಲಿ ನೆಲೆಗೊಳ್ಳಬಹುದು. ಆದರೆ ರಜೋಗುಣದ ಮತ್ತು ತಮೋಗುಣದ ಸ್ವಭಾವದ ಅತಿರೇಕ ಅಭಿವೃದ್ಧಿಯಿಂದ ಮಾನವನು ಮನುಷ್ಯರಿಂದ ರಕ್ಷಣೆಯಾಗಬೇಕಾಗಿರುವ ಪ್ರಾಣಿಗಳನ್ನು ಕೊಲ್ಲಲು ಉದ್ಯುಕ್ತನಾಗುತ್ತಾನೆ. ಅನವಶ್ಯವಾಗಿ ಪ್ರಾಣಿ ವಧೆಯಿಂದ ಆಸೆ ತಣಿಸುವ ಮಾನವರು ರಜೋಗುಣ ತಮೋಗುಣಗಳಲ್ಲಿ ಅತಿರೇಕ ಪ್ರಗತಿಗೊಂಡವರಾಗಿರುತ್ತಾರೆ. ಅವರಿಗೆ ಸತ್ವಗುಣದ ಕಡೆಗೆ ಮುಂದುವರಿಯುವ ಆಶೆ ಇಲ್ಲ. ಅವರು ಜೀವನದಲ್ಲಿ ಕೀಳು ನೆಲೆಗಳಿಗೆ ಇಳಿಯುವ ದುರ್ದಶೆಯವರು. ಆಯಾ ಲೋಕಗಳಲ್ಲಿ ನೆಲೆಸುವ ಜೀವಿಗಳ ವರ್ಗಾನುಗುಣವಾಗಿ ಗ್ರಹ ವ್ಯವಸ್ಥೆಗಳು ಮೇಲ್ಗಡೆಯವು ಮತ್ತು ಕೆಳಗಡೆಯವು ಎಂದು ಪರಿಗಣಿತವಾಗಿದೆ. ರುದ್ರನ ಒಡನಾಡಿಗಳಾದ ಜೀವಿಗಳು ಭೌತ ಪ್ರಕೃತಿಯ ತೃತೀಯ ಗುಣದಲ್ಲಿ ಅಥವಾ ತಮೋಗುಣದಲ್ಲಿ ಪ್ರಗತಿಗೊಳ್ಳುವರು. ಅವರು ಆಕಾಶದಲ್ಲಿ ಭೂಗ್ರಹಗಳ ಮತ್ತು ಸ್ವರ್ಗದ ಗ್ರಹಗಳ ನಡುವೆ ನೆಲೆಗೊಂಡಿರುತ್ತಾರೆ. ಭುವರ್ಲೋಕ ಅಂತ ಹೇಳೋದು. ಸೊ ಇಲ್ಲಿ ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಜೀವ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಅದು ಭುವರ್ಲೋಕ. ಸೊ ಅಲ್ಲಿ ಇವರೆಲ್ಲ ಇರ್ತಾರೆ.
ಸೊ ಈಗ ಈ ವಿಶ್ವರೂಪದ ವಿವರಣೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಈ ಜೀವಿಗಳು ಸೃಷ್ಟಿಯಾಗೋದು ಮುಂದೆ ಸೃಷ್ಟಿ ಆಗ್ಬೇಕು, ಆದ್ರೆ ಇದರಲ್ಲಿ ತೋರಿಸ್ತಾ ಇರೋದು ಈ ರೀತಿ ಆಗ ಬ್ರಹ್ಮ ಮುಂದುವರಿಸ್ಕೊಂಡು ಹೋಗ್ತಾರೆ. ಆದರೆ ಆ ನಂತರ ಅವರವರ ಕರ್ತವ್ಯ ಇದೆ, ಅವರವರ ಕರ್ತವ್ಯಗಳು ಬೇರೆ ಬೇರೆ ಆಗಿರುತ್ತೆ. ಸೊ ಹಾಗೆ ಇಲ್ಲಿ ಚಿತ್ರೀಕರಣ, ಬ್ರಾಹ್ಮಣರು ಭಗವಂತನ ಮುಖದಿಂದ ಬಂದರು, ಭಗವಂತನ ಬಾಯಿಯಿಂದ ಬಂದರು ಅಂತ ಇಲ್ಲಿ ವಿವರಣೆ. ಮುಖತೋ ಅವರ್ತತ ಬ್ರಹ್ಮ ಪುರುಷಸ್ಯ ಕುರುದ್ವಹ ಯಸ್ಮೂನ್ ಯಸ್ತೂನ್ಮುಖ ತ್ವಾದರಣಾನಾಂ ಮುಖ್ಯೋ ಅಭು ಬ್ರಾಹ್ಮಣೋ ಗುರುಹು. ಇಲ್ಲಿ ಹೇಳೋದು, ಎಲೈ ಕುರುವಂಶ ಶ್ರೇಷ್ಠನೇ, ಅದ್ಭುತ ರೂಪನಾದ ವಿರಾಟ್ ಪುರುಷನ ಬಾಯಿಯಿಂದ ವೇದಜ್ಞಾನವು ವ್ಯಕ್ತವಾಯಿತು. ಈ ವೇದಜ್ಞಾನದ ಕಡೆಗೆ ಒಲವು ಉಳ್ಳವರು ಬ್ರಾಹ್ಮಣನೆನಿಸಿದರು. ಅವರು ಸಮಾಜದ ಎಲ್ಲ ವರ್ಣದವರಿಗೆ ಸಹಜವಾದ ಅಧ್ಯಾಪಕರು ಮತ್ತು ಗುರುಗಳಾಗಿರುವರು. ಈಗ ವೇದಜ್ಞಾನಗಳು ಭಗವಂತನ ವಿಶ್ವರೂಪದಿಂದ ಬಾಯಿಂದ ಬರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅದರ ಜವಾಬ್ದಾರಿ ಮಾನವ ಸಮಾಜದಲ್ಲಿ ತಗೊಳ್ಳೋರ್ನ ಬ್ರಾಹ್ಮಣರು ಅಂತ ಕರೀತಾರೆ. ಸೊ ಬ್ರಾಹ್ಮಣರು ಅಂದ್ರೆ ಯಾರು ಈ ವೇದಜ್ಞಾನವನ್ನು ಪ್ರಚಾರ ಮಾಡ್ತಾರೆ, ವೇದಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಅವರು ಅಭ್ಯಾಸ ಮಾಡ್ತಾರೆ, ಅವರು ಬ್ರಾಹ್ಮಣರು. ಸೊ ಜನ್ಮನ ಜಾಯತೆ ಶೂದ್ರ, ಸಂಸ್ಕಾರಾತ್ ಭವೇದ್ ದ್ವಿಜ, ವೇದ ಪಾಠಾತ್ ಭವೇತ್ ವಿಪ್ರ, ಬ್ರಹ್ಮನ್ ಜಾನಾತಿ ಬ್ರಾಹ್ಮಣ. ಸೊ ಈಗ ಶ್ರೀಲ ಪ್ರಭುಪಾದರು ಈ ಬ್ರಾಹ್ಮಣರ ಬಗ್ಗೆ ಇಲ್ಲಿ ಬಹಳ ದೊಡ್ಡ ಭಾವಾರ್ಥವನ್ನು ಕೊಟ್ಟಿದ್ದಾರೆ. ಸೊ ನಮ್ಗೆಲ್ಲ ತಿಳಿದಿರೋದೆ. ಸೊ ಒಂದ್ಸಲ ಯಾರೋ ಓದ್ತೀರ ಓದಿ, ಬೇಕಾದ್ರೆ ಸಲ ಓದಿ. ದೊಡ್ಡ ಬ್ರಾಹ್ಮಣ, ವೈಷ್ಣವ, ಶ್ರೀಲ ಪ್ರಭುಪಾದರು ಮತ್ತೆ ಇದನ್ನ ವಿವರಣೆ ಕೊಡ್ತಾ ಇದ್ದಾರೆ. ಓದ್ಲಾ ಪ್ರಭುಜಿ? ಓದಿ ಮಾತಾಜಿ, ಓದಿ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವದ್ಗೀತೆಯಲ್ಲಿ ದೃಢೀಕರಿಸಿರುವ ಪ್ರಕಾರ 4.13 ಮಾನವ ಸಮಾಜದ 4 ವರ್ಣಗಳು ಅದ್ಭುತ ರೂಪನ ದೇಹದೊಡನೆ ವಿಕಾಸಗೊಂಡವು. ದೇಹದ ವಿಭಾಗಗಳೆಂದರೆ ಮುಖ, ಕೈಗಳು, ಸೊಂಟ ಮತ್ತು ಕಾಲುಗಳು. ಮುಖದಲ್ಲಿ ನೆಲೆಗೊಂಡವರು ಬ್ರಾಹ್ಮಣರು, ಕೈಗಳಲ್ಲಿ ನೆಲೆಯಾದವರು ಕ್ಷತ್ರಿಯರು, ಸೊಂಟದಲ್ಲಿ ನೆಲೆಯಾದವರನ್ನು ವೈಶ್ಯರೆಂದು ಹೇಳುವರು ಮತ್ತು ಕಾಲುಗಳಲ್ಲಿ ಇರುವವರನ್ನು ಶೂದ್ರರು ಎಂದು ಕರೆಯಲಾಗಿದೆ. ಪ್ರತಿಯೊಬ್ಬನೂ ಪರಮಪುರುಷನ ಶರೀರದಲ್ಲಿ ಅವನ ಅದ್ಭುತ ವಿಶ್ವರೂಪದಲ್ಲಿ ನೆಲೆಗೊಂಡಿರುತ್ತಾನೆ. ಆದುದರಿಂದ 4 ವರ್ಣಗಳ ಸಂಜ್ಞೆಯಲ್ಲಿ ಯಾವುದೇ ಜಾತಿ ವಿರಾಟ್ ರೂಪದ ದೇಹದ ನಿಶ್ಚಿತ ಭಾಗದಲ್ಲಿ ನೆಲೆವೆಡೆದ ಕಾರಣದಿಂದ ಕೀಳೆಂದು ಭಾವಿಸಲು ತಕ್ಕುದಲ್ಲ. ನಾವು ನಮ್ಮ ದೇಹಗಳಲ್ಲಿರುವ ಕೈಗಳು ಅಥವಾ ಕಾಲುಗಳು ಎಂಬುವುಗಳ ಆರೈಕೆಯಲ್ಲಿ ವಾಸ್ತವಿಕ ತಾರತಮ್ಯವನ್ನು ತೋರಿಸುವುದಿಲ್ಲ. ದೇಹದ ಅವಯವಗಳಲ್ಲಿ ಮುಖವು ಅತಿ ಮುಖ್ಯವಾದರೂ ದೇಹದ ಪ್ರತಿಯೊಂದು ಅಂಗೋಪಾಂಗವೂ ಮುಖ್ಯವೇ ಆಗಿರುತ್ತದೆ. ಮಾನವ ದೇಹದ ಇತರ ಅಂಗಗಳನ್ನು ತುಂಡರಿಸಿ ತೆಗೆದರೂ ಕೂಡ ಮನುಷ್ಯನು ಬದುಕನ್ನು ಮುಂದುವರಿಸಬಹುದು. ಆದರೆ ಮುಖವೇ ಕಡಿದು ಹೋದರೆ ಯಾವನೂ ಬದುಕಲಾರನು. ಆದುದರಿಂದ ಭಗವಂತನ ವಿರಾಟ್ ರೂಪದ ಈ ಮುಖವನ್ನು ವೇದಜ್ಞಾನಕ್ಕೆ ಒಲಿದಿರುವ ಬ್ರಾಹ್ಮಣರು ಕುಳಿತಿರುವ ಸ್ಥಳವೆಂದು ಕರೆಯಲಾಗಿದೆ. ವೇದಜ್ಞಾನಕ್ಕೆ ಒಲಿಯದೆ ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತನಾದವನನ್ನು ಅವನು ಬ್ರಾಹ್ಮಣ ಕುಲದಲ್ಲಿ ಅಥವಾ ಬ್ರಾಹ್ಮಣ ತಂದೆಯಲ್ಲಿ ಹುಟ್ಟಿದರೂ ಅವನನ್ನು ಬ್ರಾಹ್ಮಣನೆನ್ನಲು ಸಾಧ್ಯವಿಲ್ಲ. ಬ್ರಾಹ್ಮಣನಾದ ತಂದೆಯನ್ನು ಹೊಂದಿರುವುದರಿಂದ ಯಾವನೊಬ್ಬನೂ ಬ್ರಾಹ್ಮಣನೆನಿಸಲು ಅರ್ಹನಾಗುವುದಿಲ್ಲ. ಒಬ್ಬ ಬ್ರಾಹ್ಮಣನ ಮುಖ್ಯ ಅರ್ಹತೆ ಎಂದರೆ ವೇದಜ್ಞಾನದಲ್ಲಿ ಒಲವು ಇರುವುದೇ ಆಗಿದೆ. ವೇದಗಳು ಭಗವಂತನ ಬಾಯಿಯಲ್ಲಿವೆ. ಆದುದರಿಂದ ವೇದಜ್ಞಾನವನ್ನು ಅಪೇಕ್ಷಿಸುವ ಯಾವನೂ ಕೂಡ ಭಗವಂತನ ಬಾಯಿಯಲ್ಲಿರುತ್ತಾನೆ ಮತ್ತು ಅವನು ಬ್ರಾಹ್ಮಣನಾಗಿರುತ್ತಾನೆ. ಈ ವೇದಜ್ಞಾನದ ಕಡೆಗೆ ಒಲವು ಎನ್ನುವುದು ಯಾವುದೇ ಒಂದು ಜಾತಿಗೆ ಅಥವಾ ಪಂಗಡಕ್ಕೆ ಸೀಮಿತವಾದುದಲ್ಲ. ಯಾವುದೇ ಕುಟುಂಬದ ಮತ್ತು ಲೋಕದ ಯಾವುದೇ ಭಾಗದ ಯಾವನೊಬ್ಬನಾದರೂ ವೇದಜ್ಞಾನದಲ್ಲಿ ಆಸಕ್ತನಾಗಬಹುದು. ಅಂತಹ ಆಸಕ್ತಿಯು ಅವನಿಗೆ ನಿಜವಾದ ಬ್ರಾಹ್ಮಣನಾಗುವ ಅರ್ಹತೆಯನ್ನು ನೀಡುವುದು. ಒಬ್ಬ ನಿಜವಾದ ಬ್ರಾಹ್ಮಣನು ಸ್ವಾಭಾವಿಕವಾಗಿ ಉಪದೇಶಕ ಅಥವಾ ಗುರುವಾಗಿರುತ್ತಾನೆ. ವೇದಜ್ಞಾನವಿಲ್ಲದವನು ಗುರುವಾಗಲಾರನು. ವೇದಗಳ ಪರಿಪೂರ್ಣ ಜ್ಞಾನವೆಂದರೆ
ಪರಮ ದೇವೋತ್ತಮನಾದ ಭಗವಂತನನ್ನು ತಿಳಿಯುವುದು ಮತ್ತು ಅದು ವೈದಿಕ ಜ್ಞಾನದ ಕೊನೆ ಅಥವಾ ವೇದಾಂತವಾಗಿರುತ್ತದೆ. ನಿರಾಕಾರ ಬ್ರಹ್ಮನಲ್ಲಿ ನೆಲೆಗೊಂಡವನು ದೇವೋತ್ತಮ ಪರಮಪುರುಷನ ಬಗ್ಗೆ ಅರಿವಿಲ್ಲದವನಾದರೂ ಬ್ರಾಹ್ಮಣನಾಗಬಹುದು, ಆದರೆ ಅವನು ಗುರುವಾಗಲಾರನು. ಪದ್ಮಪುರಾಣದಲ್ಲಿ ಹೀಗೆ ಹೇಳಿದೆ: ಷಟ್ಕರ್ಮ ನಿಪುಣೋ ವಿಪ್ರೋ ಮಂತ್ರತಂತ್ರ ವಿಶಾರದಃ ಅವೈಷ್ಣವೋ ಗುರುರ್ನ ಸ್ಯಾತ್ ವೈಷ್ಣವಃ ಶ್ವಪಚೋ ಗುರುಹು. ಒಬ್ಬ ನಿರಾಕಾರವಾದಿಯು ಅರ್ಹತೆಯ ಬ್ರಾಹ್ಮಣನಾಗಬಹುದು, ಆದರೆ ಅವನು ಓರ್ವ ವೈಷ್ಣವನ ಅಥವಾ ದೇವೋತ್ತಮ ಪುರುಷನ ಭಕ್ತನ ಹಂತಕ್ಕೆ ಏರದಿದ್ದರೆ ಅಥವಾ ಏರುವವರೆಗೆ ಓರ್ವ ಗುರುವಾಗಲು ಸಾಧ್ಯವಿಲ್ಲ. ಆಧುನಿಕ ಯುಗದಲ್ಲಿ ವೈದಿಕ ಜ್ಞಾನದ ಮಹಾಧಿಕಾರಿ ಎನಿಸಿದ ಚೈತನ್ಯ ಮಹಾಪ್ರಭುಗಳು ಹೀಗೆಂದಿರುವರು: ಕಿಬಾ ವಿಪ್ರ ಕಿಬಾ ನ್ಯಾಸಿ ಶೂದ್ರಕೆ ನೇನಯ ಏಯಿ ಕೃಷ್ಣ ತತ್ವವೇತ್ತ ಸೇಯಿ ಗುರುಹಯ. ಒಬ್ಬ ವ್ಯಕ್ತಿಯು ಬ್ರಾಹ್ಮಣನಿರಬಹುದು ಅಥವಾ ಶೂದ್ರನಿರಬಹುದು ಅಥವಾ ಸನ್ಯಾಸಿಯಾಗಿರಬಹುದು, ಆದರೆ ಅವನು ಶ್ರೀಕೃಷ್ಣನ ವಿಜ್ಞಾನದಲ್ಲಿ ನಿಪುಣನಾಗಿದ್ದರೆ ಆಗ ಅವನು ಗುರುವಾಗಲು ಯೋಗ್ಯನಾಗುತ್ತಾನೆ. ಚೈತನ್ಯ ಚರಿತಾಮೃತ ಮಧ್ಯಲೀಲ 8.128. ಗುರುವಿನ ಅರ್ಹತೆ ಎಂದರೆ ಓರ್ವ ಅರ್ಹತೆಯ ಬ್ರಾಹ್ಮಣನಾಗುವುದಲ್ಲ, ಆದರೆ ಶ್ರೀಕೃಷ್ಣನ ವಿಜ್ಞಾನವನ್ನು ಚೆನ್ನಾಗಿ ತಿಳಿದಿರುವುದೇ ಆಗಿದೆ. ವೇದಜ್ಞಾನದಲ್ಲಿ ನಿಪುಣನಾದವನು ಬ್ರಾಹ್ಮಣನಾಗಿರುತ್ತಾನೆ ಮತ್ತು ಬ್ರಾಹ್ಮಣನಾಗಿದ್ದು ಶುದ್ಧ ವೈಷ್ಣವನಾಗಿ ಶ್ರೀಕೃಷ್ಣನ ವಿಜ್ಞಾನದ ಸೂಕ್ಷ್ಮಗಳೆಲ್ಲವನ್ನೂ ಬಲ್ಲವನು ಓರ್ವ ಗುರುವಾಗಬಲ್ಲನು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶಿಲ ಪ್ರಭುಪಾದರು ಬಹಳ ಚೆನ್ನಾಗಿ ಬ್ರಾಹ್ಮಣ ಅಂದ್ರೆ ಏನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಸಕ್ತಿ ಇರಬೇಕು, ವೈದಿಕ ಜ್ಞಾನದಲ್ಲಿ ಆಸಕ್ತಿ ಇರಬೇಕು. ಆದರೆ ಅದರಲ್ಲೂ ಕೂಡ ಅಕಸ್ಮಾತ್ ವೈದಿಕ ಜ್ಞಾನ ಪಡೆದವರು ನಿರಾಕಾರತ್ವಕ್ಕೆ ನಿಂತೋಗ್ಬಿಟ್ರೆ ಅವರು ಬ್ರಾಹ್ಮಣನಾಗಿದ್ದಾರೆ, ಅದರ ಇದೇನು ಇದಿಲ್ಲ. ಬ್ರಾಹ್ಮಣ ಗುಣಗಳನ್ನು ಪಡೆದಿರ್ಬೋದು ಅವರು, ಮತ್ತೆ ಭಗವಂತನ ಈ ಬ್ರಹ್ಮಜ್ಞಾನವನ್ನು ಪಡೆದಿರ್ಬೋದು ಅವರು, ಆದರೆ ಅವರು ಗುರು ಆಗ ಒಂದು ಇದಿಲ್ಲ ಅವರಿಗೆ. ಷಟ್ಕರ್ಮ ನಿಪುಣ ವಿಪ್ರೋ ಮಂತ್ರತಂತ್ರ ವಿಶಾರದ ಅವೈಷ್ಣವ ಗುರುನ ಸ್ಯಾತ್ ವೈಷ್ಣವ ಶುಪಚೋ ಗುರುಹು. ಸೊ ಹೇಳೋದು ವೈಷ್ಣವ ಅವ್ರ ಭಕ್ತನಾಗ್ಬೇಕು. ಸೊ ಅವಾಗ ಅವರನ್ನು ಗುರುವಾಗಿ ಸ್ವೀಕರಿಸ್ಬೇಕು ನಾವು. ಯಾಕಂದ್ರೆ ಜೀವನದ ಉದ್ದೇಶ ಭಗವಂತನ ಕೃಷ್ಣನನ್ನು ಆಶ್ರಯಿಸುವುದು ನಮ್ಮ ಉದ್ದೇಶ. ಸೊ ಹಾಗಾಗಿ ನಮ್ಮ ಗುರುಗಳು ಅವರು ವೈಷ್ಣವರು ಶುದ್ಧ ಭಕ್ತರಾಗಿದ್ದಾರೆ, ನಮಗೆ ಸಾಧ್ಯ ಆಗುತ್ತೆ. ಸೊ ಅವರು ಇಲ್ಲ ಅಂದ್ರೆ ಗುರುನೇ ವೈಷ್ಣವನಲ್ಲ ಅಂದ್ರೆ ಅವರು ಹೇಗೆ ನಾವು ವೈಷ್ಣವರಿಗೆ ಆಗ್ತೇವೆ. ವೈಷ್ಣವ ಗುರುವನ್ನು ಸ್ವೀಕರಿಸಬೇಕು. ಚೈತನ್ಯ ಮಹಾಪ್ರಭುಗಳು ಯಾರಾದ್ರೂ ಆಗ್ಬೋದು. ಅವರು ಕಿಬಾ ವಿಪ್ರ ಕಿಬಾ ನ್ಯಾಸಿ ಶೂದ್ರ ಕಿರೇನ ಏಯ್ ಕೃಷ್ಣ ತತ್ವ ವ್ಯಕ್ತಿ ಸೇ ಗುರು. ಸೊ ನಂತರ ಈ ವಿಶ್ವರೂಪದಲ್ಲಿ ಕ್ಷತ್ರಿಯರು ಅನಂತರ ಅದ್ಭುತ ವಿರಾಟ ರೂಪದ ಕೈಗಳಿಂದ ರಕ್ಷಣಾ ಸಾಮರ್ಥ್ಯ ಉತ್ಪನ್ನವಾಯಿತು ಮತ್ತು ಅಂತಹ ಸಾಮರ್ಥ್ಯ ಸಂಬಂಧದಲ್ಲಿ ಕಳ್ಳಕಾಕರ ಮತ್ತು ದುಷ್ಟರ ಉಪ್ಪಟಳದಿಂದ ಸಮಾಜವನ್ನು ರಕ್ಷಿಸತಕ್ಕ ಕ್ಷತ್ರಿಯರ ತತ್ವಕ್ಕೆ ಅನುಗುಣವಾಗಿ ಕ್ಷತ್ರಿಯರು ಕೂಡ ಅಸ್ತಿತ್ವಕ್ಕೆ ಬಂದರು. ಸೊ ಕ್ಷತ್ರಿಯರ ಧರ್ಮದ ಬಗ್ಗೆ ಶಿಲ ಪ್ರಭುಪಾದ ತುಂಬಾ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಕೊನೆಯಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ, ಇಲ್ಲಿ ಮಹಾರಾಜ ಯುಧಿಷ್ಠಿರ ಮತ್ತು ಅವನ ಮೊಮ್ಮಗನಾದ ಪರೀಕ್ಷಿತ್ ಮಹಾರಾಜ ಇವರು ಮಾದರಿಯ ಕ್ಷತ್ರಿಯ ರಾಜರಾಗಿದ್ದರು. ಕ್ಷತ್ರಿಯರಲ್ಲದಿರುವ ಆಧುನಿಕ ಪ್ರಜಾತಂತ್ರದ ರಾಜ್ಯವು ಹಿಂದಿನಂತೆ ಬ್ರಾಹ್ಮಣರ ಮತ್ತು ಕ್ಷತ್ರಿಯರ ರಾಜ್ಯವಲ್ಲ, ಅದು ವೈಶ್ಯರ ಮತ್ತು ಶೂದ್ರರ ಸರ್ಕಾರವಾಗಿರುತ್ತದೆ. ಇವರು ರಾಜರ್ಷಿಗಳು ಎಲ್ಲರಿಗೂ ರಕ್ಷಣೆ ಕೊಡ್ತಾರೆ, ಮನುಷ್ಯರಿಗೂ ಪ್ರಾಣಿಗಳಿಗೂ ರಕ್ಷಣೆ ಕೊಡ್ತಾರೆ. ಕಲಿಪುರುಷನು ಹಸುವನ್ನು ಕೊಲ್ಲಲು ಉದ್ಯುಕ್ತನಾದಾಗ ಪರೀಕ್ಷಿತ್ ಮಹಾರಾಜನು ಆ ಕೂಡಲೇ ಅಪರಾಧಿಯನ್ನು ಕೊಲ್ಲಲು ತಾನೇ ಸಿದ್ಧನಾದನು ಮತ್ತು ಕಲಿಪುರುಷನು ತನ್ನ ರಾಜ್ಯದಿಂದಲೇ ಓಡಿಸಿದನು. ಎಲ್ಲಿ ಈಗ ಆತರ ಕ್ಷತ್ರಿಯ ಇಲ್ಲ, ಯಾರು ಇಲ್ಲ. ಕ್ಷತ್ರಿಯ ಯಾರಿಗೂ ಆ ರೀತಿ ಒಂದು ಶಕ್ತಿ ಇಲ್ಲ ಅವರಿಗೆ. ಕ್ಷತ್ರಿಯ ಸ್ಪಿರಿಟೇ ಇಲ್ಲ ಆಕ್ಚುಲಿ. ಎಷ್ಟಿದ್ರು ನಾವು ಇವ್ರನ್ನ ಸಪರೇಟ್ ಇವ್ರನ್ನ ಕಳಿಸ್ತಾರೆ. ಅವರೇ ಕ್ಷತ್ರಿಯರ ರಾಜರು ಯಾರು ಮುಂದೆ ಬರ್ತಾರೆ, ಯಾರು ಬರೋದಿಲ್ಲ. ಆತರ ಇಲ್ಲ. ವೈದಿಕ ನಾಗರಿಕತೆಯ ಪ್ರಕಾರ ಯೋಗ್ಯವಾದ ಕ್ಷತ್ರಿಯ ರಾಜನಿಗೆ ಭಗವಂತನಿಗಿರುವ ಗೌರವವನ್ನು ಕೊಡುತ್ತಾರೆ, ನರದೇವ. ಏಕೆಂದರೆ ಅವನು ಪ್ರಜಾರಕ್ಷಣೆಯ ಮೂಲಕ ಭಗವಂತನನ್ನು ಪ್ರತಿನಿಧಿಸುತ್ತಾನೆ. ಆಧುನಿಕ ಕಾಲದಲ್ಲಿ ಚುನಾವಣೆಗೊಂಡ ಅಧ್ಯಕ್ಷರು ಕಳವಾಗದಂತೆ ಕೂಡ ರಕ್ಷಣೆ ಕೊಡಲಾರರು.
ಸೊ ಈಗ ಇದ್ದಾರೆ ಈಗ. ಸೊ ನಮ್ಗೆ ಎಷ್ಟು ಕಳ್ಳತನ ಆಗುತ್ತೆ, ಇನ್ನೊಂದು ದರೋಡೆ ಆಗುತ್ತೆ ಹೇಳ್ತಾ ಇರಲಿ. ಈ ಆಧುನಿಕ ಕಾಲದಲ್ಲಿ ಕಳ್ಳತನದಿಂದಲೂ ಕೂಡ ನಮ್ಗೆ ರಕ್ಷಣೆ ಕೊಡಕ್ಕಾಗಲ್ಲ. ಆದುದರಿಂದ ಯಾವನೊಬ್ಬನು ತನಗೆ ರಕ್ಷಣೆ ಬೇಕಾಗಿದ್ದರೆ ಅದನ್ನು ವಿಮಾ ಕಂಪನಿಯಿಂದ ಪಡೆಯಬೇಕು. ಸೊ ಇನ್ಶೂರೆನ್ಸ್ ಕಂಪನಿಗಳಿದೆ. ಸೊ ನಾವು ಈ ರೀತಿ ಅವರ ಮೇಲೆ ಡಿಪೆಂಡ್ ಆಗ್ಬೇಕು. ಪೊಲಿಟಿಷಿಯನ್, ರಾಜಕೀಯರಿಂದ ನಮ್ಗೆ ರಕ್ಷಣೆ ಇಲ್ಲ ನಮ್ಗೆ. ಸೊ ಏನಾದ್ರು ಆದ್ರೆ, ಏನಾದ್ರು ಕಳ್ಳತನ ಇದ್ರೆ, ಇನ್ನೊಂದು ಬೇರೆ ಇದ್ರೆ ಇನ್ಶೂರೆನ್ಸ್ ಮಾಡಿದ್ರೆ ಸಿಗುತ್ತೆ. ನಾವು ಸೊ ಹೇಳ್ತಾ ಇದ್ರಿ, ಈ ರೀತಿ ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕು. ಇದರ ಕಂಪನಿ ಇದ್ರ ಮೇಲೆ ಡಿಪೆಂಡ್ ಆಗೋದಲ್ಲ, ನಾವು ಆಕ್ಚುಲಿ ಕ್ಷತ್ರಿಯ ಮೇಲೆ ಡಿಪೆಂಡ್ ಆಗುತ್ತೆ. ಆತರ ಕ್ಷತ್ರಿಯ ಇರ್ಬೇಕು. ಇಲ್ಲ ಈ ಕ್ಷತ್ರಿಯ. ಆಧುನಿಕ ಮಾನವ ಸಮಾಜದ ಸಮಸ್ಯೆಗಳು ಉಂಟಾಗುತ್ತಿರುವುದು ಅರ್ಹರಾದ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಇಲ್ಲದಿರುವುದರಿಂದ ಮತ್ತು ಸಾರ್ವತ್ರಿಕ ಚುನಾವಣೆ ಎಂಬ ಹೆಸರಿನ ಮೂಲಕ ಆಗುವ ವೈಶ್ಯರ ಮತ್ತು ಶೂದ್ರರ ಅತಿ ಪ್ರಭಾವದಿಂದ. ಸೊ ಈಗ ಕೂಡ ಎಲ್ಲ ದೊಡ್ಡ ದೊಡ್ಡ ಎಲೆಕ್ಷನ್ ಆಯ್ತು 4 ರಾಜ್ಯಗಳಲ್ಲಿ. ನಾಳೆ ರಿಸಲ್ಟ್ ನಾಳೆ. ಸೊ ಇದರಿಂದ ನಮಗೆ ಏನು ಸಿಗುತ್ತೆ? ವೈಶ್ಯ ಮತ್ತೆ ಶೂದ್ರರು ಸಿಗ್ತಾರೆ ಇದರಿಂದ ಅಷ್ಟೇ. ನಮಗೆ ಇಲ್ಲ ಬ್ರಾಹ್ಮಣ ಕ್ಷತ್ರಿಯರು ಬೇಕು ಸಮಾಜದಲ್ಲಿ. ಸೊ ಅವರು ಸಿಕ್ಕಿದ್ರೆ ನಮಗೆ ನಮ್ಮ ಮಾರ್ಗದರ್ಶನ ಭೌತಿಕವಾಗಿ ಕೂಡ, ಆಧ್ಯಾತ್ಮಿಕವಾಗಿ ಕೂಡ. ಭೌತಿಕವಾಗಿ ಕೂಡ ನಮಗೆ ಏನು ಇಂದ್ರಿಯ ತೃಪ್ತಿ ಪಡ್ಕೊಳ್ಬೇಕು, ಧಾರ್ಮಿಕವಾಗಿ ಅದನ್ನು ಪಡಿಬಹುದು. ಕೊನೆಗೆ ಅಂತಿಮವಾಗಿ ಭಗವದ್ಧಾಮ ಹೋಗಲಿಕ್ಕೂ ಸಾಧ್ಯ ಆಗುತ್ತೆ. ಎಲ್ಲ ಜನರ ಜೀವನದ ಉಪಾಯಗಳಾಗಿರುವ ಧಾನ್ಯೋತ್ಪಾದನೆ ಮತ್ತು ಪ್ರಜೆಗಳಿಗೆ ಅವುಗಳ ವಿವರಣೆ ಎಂಬುದು ಭಗವಂತನ ಅದ್ಭುತ ವಿಶ್ವರೂಪದ ತೊಡೆಗಳಿಂದ ಉಂಟಾಯಿತು. ಅಂತಹ ಕಾರ್ಯವನ್ನು ಈಡೇರಿಸುವ ವಣಿಜರನ್ನು ವೈಶ್ಯರೆಂದು ಕರೆಯಲಾಗಿದೆ. ಸೊ ಶಾಸ್ತ್ರದ ಪ್ರಕಾರ ವೈಶ್ಯರ ಕರ್ತವ್ಯ ಕೃಷಿ, ಗೋರಕ್ಷ, ವಾಣಿಜ್ಯಂ, ವೈಶ್ಯ ಕರ್ಮ ಸ್ವಭಾವಜಂ. ಆದ್ರೆ ಈಗ ಆಗಿಲ್ಲ. ಈಗ ಗೋರಕ್ಷ ಇಲ್ಲ. ಈಗ ಏನೋ ಸ್ವಲ್ಪ ಕೃಷಿ ಇದೆ, ಮತ್ತೆ ಹೆಚ್ಚಾಗಿ ವ್ಯಾಪಾರ. ಎಲ್ಲಿಂದ ಎಲ್ಲಿ ವ್ಯಾಪಾರ, ಎಲ್ಲಿಂದ ಎಲ್ಲಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಒಂದು ಕಾಂಟಿನೆಂಟ್, ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಎಲ್ಲ ಟ್ರೇಡ್ ಎಲ್ಲ. ಹಿಂದೆ ಈ ರೀತಿ ಇಲ್ಲ. ವೈಶ್ಯರು ಅವರು ಹತ್ತಿರದಲ್ಲೇ ಅವರ ವ್ಯಾಪಾರ. ಇಲ್ಲಾಂದ್ರೆ ಇರ್ಬಹುದು ಒಂದೊಂದ್ಸಲ ಈ ರೀತಿ ಅವರು ಸಾಗರದಲ್ಲಿ ಹೋಗಿ ಅಲ್ಲಿ ಪರ್ಲ್ಸ್ ಆತರ ಸ್ವಲ್ಪ ತಗೊಂಡ್ ಬರ್ತಾ ಇರೋ. ಅದು ಬಿಟ್ರೆ ಇಷ್ಟಿಷ್ಟು ದೂರ ಅದೆಲ್ಲ ಅದು ವಾಣಿಜ್ಯ ಆತರ ಇಲ್ಲ, ಅದ್ರ ಅಗತ್ಯ ಇಲ್ಲ. ಇದು ಉಗ್ರಕರ್ಮ ನಾಗರಿಕತೆ. ಈ ತರ ದೊಡ್ಡ ದೊಡ್ಡ ಇಂಡಸ್ಟ್ರಿ, ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಬಿಸ್ನೆಸ್, ಇದೆಲ್ಲ ಈ ರೀತಿಯಲ್ಲ. ವೈಶ್ಯರಲ್ಲಿ ಅನೇಕ ಉಪಭಾಗಗಳಿವೆ. ಅವರಲ್ಲಿ ಕೆಲವರು ಕ್ಷೇತ್ರೀಯರು ಅಥವಾ ಭೂಮಾಲೀಕರು. ಕ್ಷೇತ್ರೀಯರು ಅಂದ್ರೆ ಅವರು ಕೃಷಿ ಮಾಡ್ತಾರೆ, ಭೂಮಾಲೀಕರು. ಕೆಲವರು ಕೃಷ್ಣರು ಅಥವಾ ಭೂಮಿ ಸಾಗುವಳಿ ಮಾಡುವವರು. ಇದು ಕೃಷ್ಣನ ಕೃಷ್ಣ ಅಂತೇನೋ ಇದೆ ಇಲ್ಲಿ. ಲ್ಯಾಂಡ್ ಓನರ್ಸ್, ಲ್ಯಾಂಡ್ ಟಿಲ್ಲರ್ಸ್. ಸೊ ಇಲ್ಲಿ ಹೇಳ್ತಾ ಇರೋದು ಕ್ಷೇತ್ರೀಯ ಅಂದ್ರೆ ಭೂ ಮಾಲೀಕರು, ಅವ್ರ ಓನರ್ಸ್. ಕೃಷಣರು ಅಂದ್ರೆ ಇವರು ಭೂ ಸಾಗುವಳಿ ಮಾಡುವರು, ಅಂದ್ರೆ ಆ ರೈತರು ಅಂತ ಇರ್ಬೋದು. ಕೆಲವರು ತಿಲವಣಿಕರು. ವಣಿಕ್ ಅಂದ್ರೆ ಅಥವಾ ಧಾನ್ಯ ನೆತ್ತುವವರು. ಕೆಲವರು ಗಂಧವಣಿಕರು ಅಥವಾ ಸಂಬಾರ ವ್ಯಾಪಾರಿಗಳು. ಸ್ಪೈಸಸ್, ನಮ್ಮ ಸಾಂಬಾರ್ ಎಲ್ಲ ಮಾಡೋಕೆಲ್ಲ ಪದಾರ್ಥ ಇದು ಬೇಕು ನಮ್ಗೆ. ಜೀರಿಗೆ, ಸಾಸಿವೆ, ಇನ್ನ ಪೆಪ್ಪರ್, ಇದೆಲ್ಲ ಸ್ಪೈಸಸ್. ಇದರ ವ್ಯಾಪಾರಿಗಳು. ಕೆಲವರು ಸುವರ್ಣ ವರ್ಣಿಕರು ಅಥವಾ ಚಿನ್ನ ಮತ್ತು ಲೇವಾದೇವಿಯ ವ್ಯಾಪಾರ ಮಾಡುವರು. ಚಿನ್ನದ ವ್ಯಾಪಾರಿಗಳು. ಲೇವಾ ವ್ಯಾಪಾರಿ ಅಂದ್ರೆ ಬ್ಯಾಂಕಿಂಗ್. ಬ್ರಾಹ್ಮಣರು ಉಪದೇಶ ಮಾಡತಕ್ಕವರು ಮತ್ತು ಗುರುಗಳು. ಕ್ಷತ್ರಿಯರು ಕಳ್ಳರ ಮತ್ತು ದುಷ್ಟರ ಬಾಧೆಯಾಗದಂತೆ ನಾಗರಿಕರನ್ನು ರಕ್ಷಿಸುವರು. ವೈಶ್ಯರು ಉತ್ಪಾದನೆ ವಿತರಣೆಗಳನ್ನು ವಹಿಸಿಕೊಂಡಿರುತ್ತಾರೆ. ಶೂದ್ರರು ಮನುಷ್ಯರಲ್ಲಿ ಅಪ್ರಬುದ್ಧರಾಗಿದ್ದು ಮೇಲೆ ಹೇಳಿದ ಯಾವ ಚಟುವಟಿಕೆಗಳಲ್ಲಿಯೂ ಸ್ವತಂತ್ರವಾಗಿ ಕಾರ್ಯ ಮಾಡಲಾರರು. ಅವರು ತಮ್ಮ ಜೀವನೋಪಾಯಕ್ಕಾಗಿ ಮೇಲಿನ 3 ವರ್ಗದವರ ಸೇವೆ ಮಾಡುವುದಕ್ಕಾಗಿ ಇರುತ್ತಾರೆ. ಹಿಂದೆ ಕ್ಷತ್ರಿಯರು, ವೈಶ್ಯರು ಬ್ರಾಹ್ಮಣರಿಗೆ ಜೀವನಾವಶ್ಯಕತೆಗಳನ್ನೆಲ್ಲ ಒದಗಿಸುತ್ತಿದ್ದರು. ಏಕೆಂದರೆ ಬ್ರಾಹ್ಮಣರಿಗೆ ಜೀವನೋಪಾಯಕ್ಕಾಗಿ ವೆಚ್ಚ ಮಾಡಲು ಸಮಯವಿರುತ್ತಿರಲಿಲ್ಲ. ಕ್ಷತ್ರಿಯರು ವೈಶ್ಯರಿಂದಲೂ ಶೂದ್ರರಿಂದಲೂ ಕಂದಾಯ ವಸೂಲಿ ಮಾಡುತ್ತಿದ್ದರು. ಆದರೆ ಬ್ರಾಹ್ಮಣರು ಆದಾಯ ತೆರಿಗೆಯಿಂದಲೂ ನೆಲ ತೆರಿಗೆಯಿಂದಲೂ ಮುಕ್ತರಾಗಿದ್ದರು. ಮಾನವ ಸಮಾಜದ ಆ ಬಗೆಯ ವ್ಯವಸ್ಥೆಯು ಎಷ್ಟೊಂದು ಚೆನ್ನಾಗಿತ್ತೆಂದರೆ ಅಲ್ಲಿ ಯಾವುದೇ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಏರುಪೇರುಗಳಿರಲಿಲ್ಲ. ಆದುದರಿಂದ ಶಾಂತಿಯುತ ಮಾನವ ಸಮಾಜವನ್ನು ಕಾಪಾಡುವುದಕ್ಕೆ
ಬೇರೆ ಬೇರೆ ಜಾತಿಗಳು ಅಥವಾ ವರ್ಣಗಳ ವರ್ಗೀಕರಣಗಳು ಅವಶ್ಯವಾದವು. ಸೊ ಇದು ಅವಶ್ಯ, ಇದು ಬೇಕು, ಇದು ವರ್ಣಾಶ್ರಮ ಧರ್ಮ, ದೈವಿ ವರ್ಣಾಶ್ರಮ ಇದು ಅಗತ್ಯವಿದೆ. ಅನಂತರ ಧಾರ್ಮಿಕ ಕಾರ್ಯದ ಪರಿಷ್ಕಾರಕ್ಕಾಗಿ ದೇವೋತ್ತಮ ಪುರುಷನ ಪಾದಗಳಿಂದ ಸೇವೆಯು ವ್ಯಕ್ತವಾಯಿತು. ಸೇವೆಯ ಮೂಲಕ ಭಗವಂತನನ್ನು ತೃಪ್ತಿಪಡಿಸುವ ಶೂದ್ರರು ಪಾದಗಳಲ್ಲಿ ನೆಲೆಪಡೆದವರಾಗಿ ಇರುವರು. ಸೊ ಇನ್ನೊಬ್ಬರು ಯಾರು ಓದ್ತೀರಾ? ಇದು ಭಾವಾರ್ಥ ಓದಿ. ಹರೇ ಕೃಷ್ಣ ಪ್ರಭುಜಿ ಓದ್ಲಿಯಾ? ಓದಿ ಮಾತಾಡಿ, ಓದಿ. ಭಕ್ತರ ಶ್ರೀಯಪ್ಪ ಶಿವಪೂಜ. ಸೇವೆ ಎಲ್ಲ ಜೀವಿಗಳ ನಿಜವಾದ ಸ್ವರೂಪ ವೃತ್ತಿಯಾಗಿರುತ್ತದೆ. ಜೀವಿಗಳು ಭಗತ್ ಸೇವೆ ಸಲ್ಲಿಸುವುದಕ್ಕಾಗಿ ಇರತಕ್ಕವರು ಮತ್ತು ಅವರು ಈ ಬಗೆಯ ಸೇವಾ ಮನೋಭಾವದಿಂದ ಧಾರ್ಮಿಕ ಸಿದ್ಧಿಯನ್ನು ಪಡೆಯಬಲ್ಲರು. ವ್ಯಕ್ತಿಯು ತತ್ವಜ್ಞಾನದ ಬರಿಯ ಊಹಾತ್ಮಕ ಚಿಂತನೆಯಿಂದ ಧಾರ್ಮಿಕ ಸಿದ್ಧಿಯನ್ನು ಪಡೆಯಲಾರನು. ಆಧ್ಯಾತ್ಮಿಕರಲ್ಲಿ ಇರತಕ್ಕ ಜ್ಞಾನಿಗಳ ವರ್ಗದವರು ಆತ್ಮವನ್ನು ಜಡದಿಂದ ಬೇರೆ ಎಂಬುದಕ್ಕಾಗಿ ಊಹಾತ್ಮಕ ಚಿಂತನೆಯನ್ನು ಮಾಡುತ್ತಾ ಇರುತ್ತಾರೆ. ಜ್ಞಾನದಿಂದ ಮುಕ್ತನಾದ ನಂತರ ಆತ್ಮದ ಚಟುವಟಿಕೆಗಳ ಅರಿವು ಅವರಿಗೆ ಇರುವುದಿಲ್ಲ. ವಸ್ತುಗಳು ಯಥಾವತ್ತಾಗಿ ತಿಳಿಯಲು ಮನಸ್ಸಿನ ಊಹಾಪೋಹಗಳನ್ನು ಮಾತ್ರ ಮಾಡುತ್ತಾ ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ತೊಡಗದೆ ಇರುವವರು ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯತಕ್ಕವರೆಂದು ಹೇಳಲಾಗಿದೆ. ಮೇಲೆ ಸ್ಕ್ರೋಲ್ ಮಾಡ್ತೀರಾ ಪ್ರಭುಜಿ? ಥ್ಯಾಂಕ್ ಯು. ಇಲ್ಲಿ ಸ್ಪಷ್ಟವಾಗಿ ಹೇಳಿರುವುದೇನೆಂದರೆ ಧಾರ್ಮಿಕ ಪ್ರಕ್ರಿಯೆಯನ್ನು ಪರಿಪೂರ್ಣಗೊಳಿಸುವುದಕ್ಕಾಗಿ ಸೇವಾ ತತ್ವವು ಭಗವಂತನ ಪಾದಗಳಿಂದ ಉಂಟಾಗಿದ್ದಿತ್ತು. ಆದರೆ ದಿವ್ಯ ಸೇವೆಯು ಭೌತ ಜಗತ್ತಿನಲ್ಲಿ ಮಾಡತಕ್ಕ ಸೇವೆಯ ಭಾವನೆಯಿಂದ ಭಿನ್ನವಾದುದು. ಭೌತ ಜಗತ್ತಿನಲ್ಲಿ ಯಾವನೊಬ್ಬನು ಹಾಳಾಗಲು ಬಯಸುವುದಿಲ್ಲ. ಪ್ರತಿಯೊಬ್ಬನು ಯಜಮಾನನಾಗಲು ಇಚ್ಛಿಸುತ್ತಾನೆ, ಏಕೆಂದರೆ ಮಿಥ್ಯೆಯ ಯಜಮಾನಿಕೆಯು ಬದ್ಧಾತ್ಮನ ಮೂಲ ರೋಗವಾಗಿದೆ. ಭೌತಿಕ ಜಗತ್ತಿನಲ್ಲಿರುವ ಬದ್ಧಾತ್ಮನು ಇತರರ ಮೇಲೆ ತನ್ನ ಆಧಿಪತ್ಯವನ್ನು ಹೇರಲು ಬಯಸುತ್ತಾನೆ. ಭಗವಂತನ ಬಹಿರಂಗ ಶಕ್ತಿಯಿಂದ ಭ್ರಮಿತನಾಗಿ ಅವನು ಭೌತ ಜಗತ್ತಿನ ದಾಸನಾಗುವ ಒತ್ತಾಯಕ್ಕೆ ಒಳಗಾಗುತ್ತಾನೆ. ಬದ್ಧಾತ್ಮನ ನಿಜವಾದ ಸ್ಥಿತಿ ಅದು. ಬಹಿರಂಗ ಶಕ್ತಿಯಾಗಿರತಕ್ಕ ಮಾಯೆಯು ಬೀಸುವ ಕೊನೆಯ ಉರುಳೆಂದರೆ ಭಗವಂತನಲ್ಲಿ ಐಕ್ಯವಾಗುವ ಭಾವನೆ. ಈ ಭಾವನೆಯಿಂದ ಭ್ರಮೆಗೆ ಒಳಗಾದ ಆತ್ಮನು ತಾನು ಮುಕ್ತನಾದ ಆತ್ಮನೆಂದು ನಾರಾಯಣನಿಗೆ ಸಮಾನನೆಂದು ತಪ್ಪಾಗಿ ತನ್ನಲ್ಲಿ ಯೋಚಿಸುತ್ತಾ ಭೌತ ಶಕ್ತಿಯ ಬಂಧನದಲ್ಲಿ ಉಳಿಯುತ್ತಾನೆ. ಸೇವೆಯ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳದೆ ಬ್ರಾಹ್ಮಣನಾಗಿರುವುದಕ್ಕಿಂತ ಒಬ್ಬ ಶೂದ್ರನಾಗಿರುವುದು ಕಾರ್ಯತಃ ಒಳ್ಳೆಯದು. ಏಕೆಂದರೆ ಅಂತಹ ಸೇವಾ ಭಾವನೆ ಮಾತ್ರ ಭಗವಂತನನ್ನು ತುಷ್ಟಿಗೊಳಿಸುವುದು. ಪ್ರತಿಯೊಂದು ಜೀವಿಯು ಆತನು ಅರ್ಹತೆಯಿಂದ ಒಬ್ಬ ಬ್ರಾಹ್ಮಣನೇ ಆದರೂ ಭಗವಂತನ ದಿವ್ಯ ಸೇವೆಗೆ ತನ್ನನ್ನು ತೊಡಗಿಸಿಕೊಳ್ಳಬೇಕು. ಈ ಸೇವಾ ಭಾವವು ಜೀವಿಯ ಪರಿಪೂರ್ಣತೆ ಎಂಬುದಾಗಿ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳೆರಡೂ ದೃಢೀಕರಿಸಿವೆ. ಒಬ್ಬ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಶೂದ್ರ ಯಾವನಾದರೂ ಭಗವಂತನಿಗೆ ಸೇವೆ ಸಲ್ಲಿಸುವ ಮೂಲಕ ಮಾತ್ರವೇ ತನ್ನ ಔದ್ಯೋಗಿಕ ಕರ್ತವ್ಯಗಳನ್ನು ಸರಿಯಾಗಿ ಈಡೇರಿಸಬಹುದು. ಒಬ್ಬ ಬ್ರಾಹ್ಮಣನು ತನಗಿರುವ ವೇದ ಜ್ಞಾನ ಸಿದ್ಧಿಯಿಂದ ಈ ಸತ್ಯವನ್ನು ತಿಳಿದಿರುವನೆಂದು ನಂಬಲಾಗಿದೆ. ಇತರ ವರ್ಣದವರು ಅರ್ಹತೆಯಿಂದ ಬ್ರಾಹ್ಮಣನೂ ಕರ್ಮದಿಂದ ವೈಷ್ಣವನೂ ಆಗಿ ಬ್ರಾಹ್ಮಣ ವೈಷ್ಣವನೆನಿಸಿದವನ ದಿಕ್ಸೂಚನೆಯನ್ನು ಅನುಸರಿಸುವರೆಂದು ನಂಬಲಾಗಿದೆ. ಆದ್ದರಿಂದ ಪೂರ್ಣ ಸಮಾಜವು ಅದರ ಸಾಮಾಜಿಕ ರಚನಾ ಕ್ರಮದ ದೃಷ್ಟಿಯಿಂದ ಪರಿಪೂರ್ಣವಾಗುವುದು. ಅವ್ಯವಸ್ಥಿತ ಸಮಾಜವು ಅದರ ವ್ಯಕ್ತಿಗಳನ್ನಾಗಲಿ ಅಥವಾ ಭಗವಂತನನ್ನಾಗಲಿ ತೃಪ್ತಿಪಡಿಸಲಾರದು. ವ್ಯಕ್ತಿಯು ಪರಿಶುದ್ಧ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಶೂದ್ರನಾಗಿಲ್ಲವಾದರೂ ತನ್ನ ಸಮಾಜ ಸ್ಥಿತಿಯ ಪರಿಶುದ್ಧಿಗೆ ಲಕ್ಷ್ಯ ಕೊಡದೆ ಭಗವತ್ ಸೇವೆಗೆ ತನ್ನನ್ನು ಮೀಸಲಾಗಿಟ್ಟರೆ ಅವನು ಪರಮಪ್ರಭುವಿನ ಸೇವಾ ಭಾವವನ್ನು ಅಭಿವೃದ್ಧಿಪಡಿಸುವುದರಿಂದ ಓರ್ವ ಪರಿಶುದ್ಧ ಮಾನವನಾಗುವನು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಡಿ. ಸೊ ಪ್ರಭುಪಾದರು ಹೇಳಿದ್ದು, ಒಬ್ಬ ಬ್ರಾಹ್ಮಣ ಆದ್ರೂ ಕೂಡ ಅವರು ಗುರು ಆಗಕ್ಕೆ ಸಾಧ್ಯ ಇಲ್ಲ, ಅವರು ವೈಷ್ಣವ ಆಗ್ಲಿಲ್ಲ ಅಂದ್ರೆ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ, ಸೇವೆಯ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳದೆ ಬ್ರಾಹ್ಮಣನಾಗಿರುವುದಕ್ಕಿಂತ ಒಬ್ಬ ಶೂದ್ರನಾಗಿರುವುದು ಕಾರ್ಯತಃ. ಸೊ ಬ್ರಾಹ್ಮಣನಾದ್ರೂ ಕೂಡ ಈ ತರ ಸೇವಾ ಮನೋಭಾವ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ಅದು ವ್ಯರ್ಥಾನೆ. ನಾವು ಶೂದ್ರನಾಗಿದ್ದು ತೊಂದರೆ ಇಲ್ಲ, ನಾವು ಆ ಸೇವೆ ಮನೋಭಾವವನ್ನು ಬೆಳೆಸಬೇಕು ಅಂತ ಹೇಳ್ತಾ ಇದ್ದಾರೆ. ತನ್ನ ಸಮಾಜ ಸ್ಥಿತಿಯ ಪರಿಶುದ್ಧಿಗೆ ಲಕ್ಷ್ಯ ಕೊಡದೆ ವ್ಯಕ್ತಿಯು ಪರಿಶುದ್ಧ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರನಾಗಿಲ್ಲವಾದರೂ, ಈ 4 ಆಗ್ಲಿಲ್ಲ ಆದರೂ ತನ್ನ ಸಮಾಜ ಸ್ಥಿತಿಯ ಪರಿಶುದ್ಧಿಗೆ ಲಕ್ಷ್ಯ ಕೊಡದೆ ಭಗವತ್ ಸೇವೆಗೆ ತನ್ನನ್ನು ಮೀಸಲಾಗಿಟ್ಟರೆ ಅವನು ಪರಮಪ್ರಭುವಿನ ಸೇವಾ ಭಾವವನ್ನು ಅಭಿವೃದ್ಧಿ ಪಡಿಸುವುದರಿಂದ
ಓರ್ವ ಪರಿಶುದ್ಧ ಮಾನವನಾಗುವನು. ಸೊ ಸೇವಾ ಮನೋಭಾವ ನಾವು ಬೆಳೆಸಬೇಕಿದೆ. ಇದು ನಮಗೆ ಭಕ್ತಿಯಲ್ಲಿ ನಾವು ಮುಂದುವರಿಸಲಿಕ್ಕೆ, ಭಗವಂತನ ತೃಪ್ತಿಪಡಿಸಲಿಕ್ಕೆ ಇದರಿಂದಲೇ ಸಾಧ್ಯ, ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಋಷಿಕೇಶ ಸೇವನಂ ಭಕ್ತಿ ಉಚ್ಯತೆ. ಏತೇ ವರ್ಣ ಸ್ವಧರ್ಮೇಣ ಯಜಂತಿ ಸ್ವಗುರುಂ ಹರಿಂ ಶ್ರದ್ಧಯಾತ್ಮ ವಿಶುದ್ಧ್ಯರ್ಥಂ ಯಜ್ಜಾತ ಸಹವೃತ್ತಿಭಿಃ. ಈ ಎಲ್ಲ ವೈವಿಧ್ಯಮಯವಾದ ಸಮಾಜ ವಿಭಾಗಗಳು ಅವುಗಳ ಔದ್ಯೋಗಿಕ ಕರ್ತವ್ಯಗಳೊಂದಿಗೆ ಮತ್ತು ಜೀವನ ಪರಿಸ್ಥಿತಿಗಳೊಂದಿಗೆ ದೇವೋತ್ತಮ ಪರಮಪುರುಷನಿಂದ ಹುಟ್ಟಿರುತ್ತವೆ. ಹೀಗೆ ಬದ್ಧತೆ ಇಲ್ಲದ ಬದುಕಿಗಾಗಿ ಮತ್ತು ಆತ್ಮಸಾಕ್ಷಾತ್ಕಾರಕ್ಕಾಗಿ ಗುರುವಿನ ದಿಗ್ದರ್ಶನಕ್ಕೆ ಅನುಸಾರವಾಗಿ ಯಾವನೊಬ್ಬನು ಪರಮಪ್ರಭುವನ್ನು ಪೂಜಿಸಬೇಕು. ಸೊ ಈ 4 ವಿಭಾಗಗಳಿದೆ ಅಂದ್ರೆ ಅದು ವಿಭಾಗಗಳು ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ಅನುಸಾರ ಮಾಡಬೇಕು. ಅದು ನಾವೇನೋ ಅಯ್ಯೋ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ ಇರ್ಬೋದು, ಒಬ್ಬರು ಆ ಗುಣಗಳು ಪಡಿಬಹುದು. ಅದು ಅಲ್ಲಿಗೆ ಹೇಗೆ ಸೇವೆ ಮಾಡಬೇಕು, ಹೇಗೆ ಕರ್ತವ್ಯಗಳು ಮಾಡಬೇಕು, ಅದು ಒಬ್ಬ ಆಚಾರ್ಯರು ಗುರುವಿನ ಮಾರ್ಗದರ್ಶನದಲ್ಲಿ ಮಾಡಬೇಕು. ಆಗ ಭಗವಂತನು ಹಾಗೆ ನಾವು ಪೂಜಿಸಬಹುದು ಅಂತ ಹೇಳ್ತಾರೆ. ಎಲೆ ವಿದುರನೆ, ದೇವೋತ್ತಮ ಪರಮಪುರುಷನ ಅಂತರಂಗ ಶಕ್ತಿಯಿಂದ ವ್ಯಕ್ತವಾದಂತಹ ಅದ್ಭುತ ರೂಪದ ದಿವ್ಯ ಕಾಲವನ್ನು, ಕರ್ಮವನ್ನು, ಶಕ್ತಿಯನ್ನು ಯಾರಿಗೆ ತಾನೇ ಪರಿಗಣಿಸಲು ಅಥವಾ ಎಳೆಯಲು ಸಾಧ್ಯವಾಯಿತು. ಸೊ ಇಷ್ಟು ವಿವರಣೆ ಕೊಟ್ಟಿದ್ದಾರೆ ನಮಗೆ ಮೈತ್ರೇಯ ಋಷಿಗಳು. ಆದರೆ ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಅಷ್ಟು ಸುಲಭ ಅಲ್ಲ. ಆಮೇಲೆ ಇದು ಯಾರಿಗೂ ಕೂಡ ಸಂಪೂರ್ಣವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಭಗವಂತನ ಅದ್ಭುತ ರೂಪ, ಅದರ ದಿವ್ಯ ಕಾಲವನ್ನು, ಕರ್ಮವನ್ನು, ಶಕ್ತಿಯನ್ನು ಯಾರಿಗೆ ತಾನೇ ಪರಿಗಣಿಸಲು ಅಥವಾ ಅಳೆಯಲು ಸಾಧ್ಯವಾಯಿತು. ಸೊ ಶ್ರೀಲ ಪ್ರಭುಪಾದರು ಇಲ್ಲಿ ಮತ್ತೆ ಅವರ ಭಾವಾರ್ಥ ಇದೆ, ಆ ಕೂಪಮಂಡುಕ ನ್ಯಾಯ. ಸೊ ಅದನ್ನು ವಿವರಿಸ್ತಾ ಇದ್ದಾರೆ ಅವರು. ಬಾವಿಯೊಳಗಿನ ಕಪ್ಪೆಯಂತಹ ತತ್ವಜ್ಞಾನಿಗಳು ದೇವೋತ್ತಮ ಪರಮಪುರುಷನ ಅಂತರಂಗ ಶಕ್ತಿಯಾಗಿರೋ ಯೋಗಮಾಯೆಯಿಂದ ಪ್ರದರ್ಶಿತವಾದ ಅದ್ಭುತ ರೂಪಿ ವಿರಾಟ್ ರೂಪನ ವಿಷಯವಾಗಿ ತಮ್ಮ ಹೂವಾತ್ಮಕ ಚಿಂತನೆಗಳನ್ನು ಮಾಡುತ್ತಾ ಹೋಗಬಹುದು. ಆದರೆ ವಾಸ್ತವವಾಗಿ ಅಂತಹ ಬಲು ದೊಡ್ಡ ಪ್ರದರ್ಶನವನ್ನು ಯಾವನೊಬ್ಬನು ಅಳತೆ ಮಾಡಲಾರನು. ಭಗವದ್ಗೀತೆಯಲ್ಲಿ ಮಾನಿತ ಭಗವದ್ಭಕ್ತನಾದ ಅರ್ಜುನನು ಹೀಗೆನ್ನುವನು, ಅನೇಕ ಬಾಹುಧರ ಭಕ್ತರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ನಾಂತಂ ನ ಮದ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಎಲೆ ಅದ್ಭುತ ವಿಶ್ವರೂಪನಾದ ಭಗವಂತನೇ, ವಿಶ್ವೇಶ್ವರನೇ, ಅಗಣಿತವಾದ ಕೈಗಳನ್ನು, ದೇಹಗಳನ್ನು, ಮುಖಗಳನ್ನು, ಕಣ್ಣುಗಳನ್ನು ಎಲ್ಲ ದಿಕ್ಕುಗಳಲ್ಲಿಯೂ ನಾನು ಕಾಣುತ್ತಿದ್ದೇನೆ. ಅವು ಅಪರಿಮಿತವಾಗಿವೆ. ಈ ಅಭಿವ್ಯಕ್ತಿಯ ಕೊನೆಯನ್ನು ನಾನು ಕಾಣೆನು, ಅದರ ಮಧ್ಯವನ್ನಾಗಲಿ ಆದಿಯನ್ನಾಗಲಿ ಕಾಣೆನು. ಸೊ ಅರ್ಜುನ ಹೇಳ್ತಾರೆ, ಭಗವದ್ಗೀತೆಯನ್ನು ವಿಶೇಷವಾಗಿ ಅರ್ಜುನನಿಗೆ ಹೇಳಲಾಯಿತು. ಅವನ ಅಪೇಕ್ಷೆಯಂತೆ ವಿಶ್ವರೂಪವು ಅವನ ಮುಂದೆ ಪ್ರದರ್ಶಿತವಾಯಿತು. ಈ ವಿಶ್ವರೂಪವನ್ನು ನೋಡುವುದಕ್ಕಾಗಿ ಅವನಿಗೆ ವಿಶೇಷವಾದ ಕಣ್ಣುಗಳನ್ನು ಕೊಡಲಾಯಿತು. ಆದರೂ ಭಗವಂತನ ಅಸಂಖ್ಯ ಕೈಗಳನ್ನು, ಮುಖಗಳನ್ನು ಅವನು ನೋಡಬಲ್ಲವನಾದರೂ ಅವನು ಭಗವಂತನನ್ನು ಪೂರ್ತಿಯಾಗಿ ಕಾಣಲು ಅಸಮರ್ಥನಾದನು. ಅರ್ಜುನನೇ ಭಗವಂತನ ಸಾಮರ್ಥ್ಯದ ಉದ್ದ ಅಗಲಗಳನ್ನು ಅಳೆಯಲು ಅಸಮರ್ಥನಾಗಿರುವಾಗ ಬೇರೆ ಯಾವನು ತಾನೇ ಹಾಗೆ ಮಾಡಲು ಸಮರ್ಥನಾದನು? ಯಾವನೇ ಆದರೂ ಮಂಡೂಕ ತತ್ವವೇತ್ತನಂತೆ ತಪ್ಪು ಅಳತೆ ಮಾಡಲು ಮಾತ್ರ ಉದ್ಯುಕ್ತನಾಗಬಹುದು. ಕಪ್ಪೆಯ ರೂಪದ ತತ್ವಜ್ಞಾನಿಯು 3 ಚದರ ಅಡಿಯ ಬಾವಿಯಲ್ಲಿದ್ದ ಅನುಭವದಿಂದ ಶಾಂತಸಾಗರದ ಉದ್ದಗಲಗಳನ್ನು ಅಳತೆ ಮಾಡಲು ಹವಣಿಸಿದ್ದಿತ್ತು ಮತ್ತು ಶಾಂತಸಾಗರದಷ್ಟು ದೊಡ್ಡದಾಗಲು ತಾನೇ ಉಬ್ಬಿಕೊಳ್ಳತೊಡಗಿತು. ಈ ಬಗೆಯ ಪ್ರಕ್ರಿಯೆಯಿಂದ ಕೊನೆಗೆ ಅದು ಹೊಟ್ಟೆ ಹೊಡೆದು ಸತ್ತು ಹೋಯಿತು. ಈ ಕಥೆಯು ಭಗವಂತನ ಬಹಿರಂಗಿ ಶಕ್ತಿಯ ಭ್ರಮೆಯಿಂದ ಪರಮಪ್ರಭುವಿನ ಉದ್ದ ಅಗಲಗಳನ್ನು ಅಳೆಯಲು ಉದ್ಯುಕ್ತರಾಗುವ ಊಹಾಪೋಹ ಮಾಡುವ ತತ್ವಜ್ಞಾನಿಗಳಿಗೆ ಅನ್ವಯವಾಗುವುದು. ಉತ್ತಮವಾದ ಪಥವೆಂದರೆ ಶಾಂತ ಮನಸ್ಕನಾಗುವುದು, ಭಗವಂತನ ವಿನೀತ ಭಕ್ತನಾಗುವುದು, ಪ್ರಾಮಾಣಿಕ ಗುರುವಿನಿಂದ ಭಗವಂತನ ವಿಷಯವಾಗಿ ಶ್ರವಣ ಮಾಡುವುದು ಮತ್ತು ಹಿಂದಿನ ಶ್ಲೋಕದಲ್ಲಿ ಸೂಚಿಸಿರುವಂತೆ ಭಗವಂತನನ್ನು ದಿವ್ಯ ಪ್ರೇಮದ ಮೂಲಕ ಸೇವೆ ಸಲ್ಲಿಸುವುದು. ಸೊ ಇದೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಆದರೂ ಅವರು ಹೇಳ್ತಾ ಇದ್ದಾರೆ, ಆಚಾರ್ಯರು ಮೈತ್ರೇಯ ಋಷಿಗಳು ಭಗವಂತನನ್ನು ಈ ಅವನ ಸಾಮರ್ಥ್ಯಗಳನ್ನು, ಅವನ ಶಕ್ತಿಗಳನ್ನು ನಾವು ಎಂಥ ದೊಡ್ಡ ದೊಡ್ಡ ತತ್ವಶಾಸ್ತ್ರಗಳು ಅರ್ಥ ಮಾಡ್ಕೊಳಕ್ಕೆ ಆಗೋದು. ಭಗವಂತನು ಅಚಿಂತ್ಯನು.
ಸೊ ಹೀಗೆ ಲೌಕಿಕ ತತ್ವಶಾಸ್ತ್ರಜ್ಞರು ಪ್ರಭುಪಾದರು ಹಿಂದೆ ಹೇಳಿದ್ರು, ಅವರು PhD ಮಾಡಿದ್ದಾರೆ, ಅವರು PhD ಅಂದ್ರೆ ಫ್ಲೋ ಡಿಪಾರ್ಟ್ಮೆಂಟ್ ಅವರು ಅಂತ ಹೇಳಿದ್ರು. ಇಲ್ಲಿ ಹೇಳ್ತಾ ಇರೋದು ಕುಪಮಂಡುಕ ಒಂದು ಕಪ್ಪೆ ಹೇಗೆ ಅದ್ರ 3 ಅಡಿಯ ಅನುಭವದ ಬಾವಿಯಿಂದ ಅವರು ಸಮುದ್ರವನ್ನು ಹೇಗೆ ಅರ್ಥ ಮಾಡ್ತಾರೆ, ಸಾಧ್ಯ ಇಲ್ಲ, ಇದು ಅಸಾಧ್ಯ. ಸೊ ಉತ್ತಮವಾದ ಪಥ ಏನು ಅಂದ್ರೆ ಶಾಂತ ಮನಸ್ಕನಾಗುವುದು, ಭಗವಂತನ ವಿನೀತ ಭಕ್ತನಾಗುವುದು, ಪ್ರಾಮಾಣಿಕ ಗುರುವಿಂದ ಭಗವಂತನ ವಿಷಯವಾಗಿ ಶ್ರವಣ ಮಾಡುವುದು, ಮತ್ತು ಹಿಂದಿನ ಶ್ಲೋಕದಲ್ಲಿ ಸೂಚಿಸಿರುವಂತೆ ಭಗವಂತನನ್ನು ದಿವ್ಯ ಪ್ರೇಮದ ಮೂಲಕ ಸೇವೆ ಸಲ್ಲಿಸುವುದು. ಅಥ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೇ ಜಿವ್ವಾದೌ ಸ್ವಯಮೇವ ಸ್ಫುರತ್ಯದ. ಸೊ ನಮಗೆ ಭಕ್ತಿ ಮಾರ್ಗ, ಭಕ್ತಿಯ ಪ್ರಕ್ರಿಯೆಯಿಂದಲೇ ಅಷ್ಟೋ ಇಷ್ಟೋ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ತೇವೆ. ತಥಾಪಿ ಕೀರ್ತಯಾಮ್ಯಂಗ ಯಥಾಮತಿ ಯಥಾಶ್ರುತಂ ಕೀರ್ತಿಂ ಹರೇ ಸ್ವಾಂ ಸತ್ಕರ್ತುಂ ಗಿರಿಮನ್ಯಾಭಿ ದಾಸತಿ. ಅವ್ರು ಹೇಳ್ತಾರೆ, ನನ್ನ ಅಸಾಮರ್ಥ್ಯದಲ್ಲಿಯೂ ನನ್ನ ಗುರುವಿನಿಂದ ಏನೇನು ಕೇಳಲು ಶಕ್ತನಾದೇನೋ ಮತ್ತು ಎಷ್ಟನ್ನು ತಿಳಿದುಕೊಂಡೆನೋ ಅವನ್ನು ಪರಿಶುದ್ಧವಾದ ಮಾತುಗಳಿಂದ ಭಗವಂತನ ಮಹಿಮೆಗಳ ವರ್ಣನೆಯ ರೂಪದಲ್ಲಿ ವರ್ಣಿಸುತ್ತಿದ್ದೇನೆ. ಯಥಾಮತಿ ಯಥಾಶ್ರುತಂ. ಯಥಾಮತಿ ಅಂದ್ರೆ ಇದ್ದಷ್ಟು ಬುದ್ಧಿಶಕ್ತಿ, ಮತಿ ಯಥಾಶ್ರುತಂ ಇದ್ದಷ್ಟು ಕೇಳಿಕೆ. ಸೊ ಅವ್ರು ಹೇಳ್ತಾರೆ, ಅದರಿಂದ ನಾನು ಹೇಳ್ತಾ ಇದ್ದೇನೆ. ಸೊ ಅದರಿಂದ ನಾನು ನಿನಗೆ ವಿವರಿಸಿದ್ದೇನೆ. ಎಷ್ಟನ್ನು ತಿಳಿದುಕೊಂಡೆನೋ ಅದನ್ನು ಪರಿಶುದ್ಧವಾದ ಮಾತುಗಳಿಂದ ಭಗವಂತನ ಮಹಿಮೆಗಳ ವರ್ಣನೆಯ ರೂಪದಲ್ಲಿ ವರ್ಣಿಸುತ್ತಿದ್ದೇನೆ. ಏಕೆಂದರೆ ಹಾಗಲ್ಲವಾದರೆ ನನ್ನ ವಾಕ್ಶಕ್ತಿಯು ಕಳಂಕಿತವಾಗಿ ಉಳಿಯುವುದು. ಸೊ ವಾಕ್ಶಕ್ತಿ ಇದೆ, ಸೊ ಬಾಯಿ ನಾಲಿಗೆ ಇದೆ, ಅದೇನಾದ್ರೂ ಹೇಳ್ಬೇಕು, ಏನಾದ್ರೂ ಅದು ಅದ್ರ ಕೆಲಸ ಬಿಡೋದಿಲ್ಲ, ಅದು ಸುಮ್ಮನೆ ಇರೋದಿಲ್ಲ ಮಾತು. ಸೊ ಅದಕ್ಕೆ ನಾನು ನನ್ನ ಶಕ್ತಿಯಿಂದ, ನನ್ನ ಇದರಿಂದ ಹೇಳ್ತಾ ಇದ್ದೀನಿ, ಪ್ರಯತ್ನಿಸ್ತಾ ಇದ್ದೀನಿ ಅಂತ ಅವರ ಒಂದು ವಿನಮ್ರ ಭಾವದಲ್ಲಿ ಮೈತ್ರೇಯ ಮಹರ್ಷಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಇದು 4 ಶ್ಲೋಕಗಳಿದೆ. ಹೀಗೆ ನಾವು ಮಾಡ್ಬೇಕಾ, ಮುಂದುವರಿಸ್ಬೇಕಾ, ಇಲ್ಲ ಅಂದ್ರೆ ನಿಲ್ಲಿಸ್ಬೇಕಾ ಇವತ್ತಿಗೆ? ಅಧ್ಯಾಯದಲ್ಲಿ 5 ಶ್ಲೋಕಗಳಿದೆ. ಮಾತಾಜಿ ಏನ್ ಮಾಡೋಣ, ಮುಗಿಸ್ಬಿಡ್ಬೇಕಾ ಇಲ್ಲ ನೆಕ್ಸ್ಟ್ ವೀಕ್ ತಗೊಳ್ಳೋದಾ? ತುಂಬಾ ದೊಡ್ಡದು ಉಂಟಲ್ಲ. ನೆಕ್ಸ್ಟ್ ವೀಕ್ ಎಕ್ಸಾಮ್ ಅಲ್ಲ, ನೆಕ್ಸ್ಟ್ ವೀಕ್ ಅಲ್ಲ, ಅದರ ನೆಕ್ಸ್ಟ್ ವೀಕ್ ಅಲ್ಲ, ಅದರ ನೆಕ್ಸ್ಟ್ ವೀಕ್. ಭಾವಾರ್ಥ ದೊಡ್ಡದುಂಟು. ಹಾ, ಸೊ ಈ ನೆಕ್ಸ್ಟ್ ವೀಕ್ ಒಂದು ನಮ್ಗೆ ರಿವಿಷನ್ ಗೆ ಟೈಮ್ ಇರ್ಲಿ ಪ್ರಭು. ರಿವಿಷನ್ ಇದೆ ಅಂತ. ಓಕೆ, ಹಾ, ಓಕೆ. ಎಲ್ಲರಿಗೆ ಬೇಕಾ ರಿವಿಷನ್? ಬೇಡವಾ? ನೆಕ್ಸ್ಟ್ ವೀಕ್ ರಿವಿಷನ್ ಬೇಕಾ? ಬೇಕು ಮಾತಾಜಿ, ಬೇಕು ಮಾತಾಜಿ, ಬೇಕಂತ. ಇರ್ಲಿ ಮಾತಾಜಿ, ಇರ್ಲಿ. ಓಕೆ, ಓಕೆ. ಸೊ 3 ಅಧ್ಯಾಯಗಳ ನೆಕ್ಸ್ಟ್ ವೀಕ್. ಹೌದು ಪ್ರಭುಜಿ, 1, 2, 3. ಮತ್ತೆ ಇದನ್ನ ಮುಗಿಸ್ಬೇಡ ಆಗಿದ್ರೆ ಇದನ್ನ ಮುಗಿಸಿ ಬಿಡಿ ಪ್ರಭು. ಅಟ್ಲೀಸ್ಟ್ ಅನುವಾದ ಓದ್ತೀನಿ, ಮತ್ತೆ ನೀವು ಓದ್ಕೊಳ್ಳಿ ಭಾವಾರ್ಥ. 37ನೇದು, ಪುಣ್ಯಕರ್ತಾರರಾದ ಶ್ರೀಕೃಷ್ಣನ ಚಟುವಟಿಕೆಗಳ ಮತ್ತು ಮಹಿಮೆಗಳ ಚರ್ಚೆಗಳಲ್ಲಿ ತತ್ಪರನಾಗುವುದು ಮಾನವತೆಯ ಅತ್ಯುನ್ನತ ಪರಿಪೂರ್ಣತೆಯ ಲಾಭವಾಗಿರುತ್ತದೆ. ಅಂತಹ ಚಟುವಟಿಕೆಗಳು ಮಹಾವಿದ್ವಾಂಸರಾದ ಋಷಿಗಳಿಂದ ಅದೆಷ್ಟು ಸೊಗಸಾಗಿ ಲಿಖಿತವಾಗಿವೆ ಎಂದರೆ ಅವುಗಳ ಸಮೀಪದಲ್ಲಿರುವುದರಿಂದ ಕವಿಯ ನಿಜವಾದ ಉದ್ದೇಶವನ್ನು ಈಡೇರುವುದು. ಕವಿಯನ ಕಿವಿಯನ ಏನಿದು? ಕಿವಿ ಮಾತಾಡಿ. ಇದು ಅದು ಇಲ್ಲಿ ಕವಿ ಆಗಿದೆ, ನಿಜವಾದ ಇಂಗ್ಲಿಷ್ ಕನ್ನಡದಲ್ಲಿ ಕಿವಿ, ಹಿಯರ್, ಪರ್ಪಸ್ ಆಫ್ ದ ಇಯರ್. ಸೊ ಇದು ಕಿವಿ, ಭಗವಂತನ ಶ್ರವಣ ಮಾಡೋದು. ಸರ್ ನಾಲಿಗೆ ಅವ್ರು ಹೇಳ್ತಾ ಇರೋದು, ನನಗೆ ನೀನು ಕೊಟ್ಟಿರೋ ಶಕ್ತಿಯಿಂದ ನಾನು ನಿನ್ನನ್ನು ವಿವರಿಸ್ತಾ ಇದ್ದೇನೆ, ನನಗೆ ಅರ್ಥ ಆದಷ್ಟು ನಾನು ಕೇಳಿದಷ್ಟು ಅಂತ. ಸೊ ಅದೇ ರೀತಿಯಲ್ಲಿ ಇವ್ರು ಹೇಳ್ತಾ ಇರೋದು ಕಿವಿಯ ಚಟುವಟಿಕೆ ಕೂಡ ಇದು ಒಂದು ಈ ದೊಡ್ಡ ಆಚಾರ್ಯರು, ಶುದ್ಧ ಭಕ್ತರು ಅವರು ರಚಿಸಿದ
ಇದನ್ನು ಅವರ ಒಂದು ಪ್ರವಚನ ಕೇಳೋದ್ರಿಂದ ಅದು ಅದರ ಪರಿಪೂರ್ಣತೆ ಅಂತ ಹೇಳ್ತಾರೆ. ಈ ಭಾವಾರ್ಥ, ನಿರಾಕಾರವಾದಿಗಳು ಭಗವಂತನ ಚಟುವಟಿಕೆಗಳನ್ನು ಕೇಳಲು ಬಹಳ ಹೆದರುತ್ತಾರೆ. ಏಕೆಂದರೆ ಅವರು ಅನ್ಕೊಳ್ತಾರೆ ಅದು ಮಾಯೆ ಅಂತ ಅನ್ಕೊಳ್ತಾರೆ, ಅದಕ್ಕೆ ಅವರು ಹೆದರ್ತಾರೆ. ಏಕೆಂದರೆ ಬ್ರಹ್ಮದ ದಿವ್ಯ ಸ್ಥಿತಿಯಿಂದ ಪಡೆದ ಆನಂದವನ್ನು ಅವರು ಜೀವನದ ಅಂತಿಮವಾದ ಉದ್ದೇಶವೆಂದು ಭಾವಿಸುತ್ತಾರೆ. ಅವರ ಭಾವನೆ ಏನೆಂದರೆ ಪ್ರತಿಯೊಬ್ಬನ ಚಟುವಟಿಕೆಯು ಅದು ದೇವೋತ್ತಮನಾಗಿದ್ದರೂ ಪ್ರಾಪಂಚಿಕವಾಗಿರುತ್ತದೆ. ಸೊ ಹೀಗೆ ಬೇರೆದೆಲ್ಲ ಈ ನಾವು ನಮ್ಮ ಚಟುವಟಿಕೆಗಳು ಎಲ್ಲ ಸ್ವಕಥಾ ಇದೆಲ್ಲವೂ ಕೂಡ ಇದು ಡೆಫಿನೆಟ್ಲಿ ಇದು ಮೆಟೀರಿಯಲ್, ಇದು ಭೌತಿಕವಾದ್ದು. ಸೊ ಹಾಗೆ ಅವರು ಕೃಷ್ಣ ಕಥಾ ಕೂಡ ಮೆಟೀರಿಯಲ್ ಅನ್ಕೊಳ್ತಾರೆ, ಪ್ರಾಪಂಚಿಕವಾಗಿರುತ್ತದೆ ಅನ್ಕೊಳ್ತಾರೆ. ಆದರೆ ಈ ಶ್ಲೋಕದಲ್ಲಿ ನಿರೂಪಿತವಾದ ಆನಂದದ ಅಭಿಪ್ರಾಯವು ಬೇರೆಯೇ ಆಗಿದೆ. ಏಕೆಂದರೆ ಅದು ದಿವ್ಯ ಗುಣಗಳಿಂದ ಕೂಡಿದ ಪರಮಪುರುಷನ ಚಟುವಟಿಕೆಗಳಿಗೆ ಸಂಬಂಧಿಸುತ್ತದೆ. ಗುಣವಾದಂ ಎಂಬ ಶಬ್ದವು ಅರ್ಥಗರ್ಭಿತವಾದುದು, ಏಕೆಂದರೆ ಭಗವಂತನ ಗುಣಗಳು, ಅವನ ಚಟುವಟಿಕೆಗಳು ಮತ್ತು ಲೀಲೆಗಳು ಭಕ್ತರಿಗೆ ಚರ್ಚೆಯ ವಿಷಯಗಳಾಗಿವೆ. ಮೈತ್ರೇಯನಂತಹ ಋಷಿಯು ಲೌಕಿಕ ಗುಣಗಳಿಗೆ ಸಂಬಂಧಿಸಿದ ಯಾವುದನ್ನು ಚರ್ಚಿಸುವುದರಲ್ಲಿ ಆಸಕ್ತನಾಗಿಲ್ಲದಿರುವುದು ನಿಶ್ಚಯ. ಆದರೂ ಅವನು ಹೇಳುವುದೇನೆಂದರೆ ಭಗವಂತನ ಚಟುವಟಿಕೆಗಳನ್ನು ಚರ್ಚಿಸುವುದು ದಿವ್ಯ ಸಾಕ್ಷಾತ್ಕಾರದ ಅತ್ಯುನ್ನತವಾದ ಪರಿಪೂರ್ಣ ಹಂತವಾಗಿದೆ ಎಂದು. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಸೊ ಭಗವಂತನ ಭಗವದ್ಗೀತೆಯಲ್ಲಿ ಮಹಾತ್ಮರ ಚಟುವಟಿಕೆ ಹೇಳಿದ್ದಾರೆ. ಅಲ್ಲಿ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಸೊ ಈ ರೀತಿ ಭಗವಂತನು ತನ್ನ ಬಗ್ಗೆ ಕೇಳೋದು, ತನ್ನ ಶ್ರವಣ, ತನ್ನ ದಿವ್ಯ ಗುಣಗಳು, ತನ್ನ ದಿವ್ಯ ಚಟುವಟಿಕೆಗಳು ಭಗವದ್ಗೀತೆ ಕೂಡ ಹೇಳಿದ್ದಾನೆ. ಸೊ ಹೀಗೆ ಮೈತ್ರೇಯನಂತ ಋಷಿಯು ಲೌಕಿಕ ಗುಣಗಳಿಗೆ ಸಂಬಂಧಿಸಿದ ಯಾವುದನ್ನು ಚರ್ಚಿಸುವುದರಲ್ಲಿ ಆಸಕ್ತನಾಗಿಲ್ಲದಿರುವುದು ನಿಶ್ಚಯ. ಆದರೂ ಅವನು ಹೇಳುವುದೇನೆಂದರೆ ಭಗವಂತನ ಚಟುವಟಿಕೆಗಳನ್ನು ಚರ್ಚಿಸುವುದು ದಿವ್ಯ ಸಾಕ್ಷಾತ್ಕಾರದ ಅತ್ಯುನ್ನತವಾದ ಪರಿಪೂರ್ಣ ಹಂತವಾಗಿದೆ ಎಂದು. ಆದುದರಿಂದ ಶ್ರೀಲ ಜೀವ ಗೋಸ್ವಾಮಿಯವರು ಅಂತಿಮ ನಿರ್ಧಾರ ಮಾಡುವುದೇನೆಂದರೆ ಭಗವಂತನ ದಿವ್ಯವಾದ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಷಯಗಳು ಕೈವಲ್ಯ ಸುಖದ ದಿವ್ಯ ಸಾಕ್ಷಾತ್ಕಾರಕ್ಕಿಂತ ಎಷ್ಟೋ ಮುಂದಿನವಾಗಿವೆ. ಭಗವಂತನ ಈ ದಿವ್ಯ ಚಟುವಟಿಕೆಗಳು ಮಹರ್ಷಿಗಳ ಕೃತಿಗಳಲ್ಲಿ ಎಷ್ಟೊಂದು ವ್ಯವಸ್ಥಿತವಾಗಿ ನಿರೂಪಿತವಾಗಿದೆ ಎಂದರೆ ಆ ವಿವರಣೆಗಳನ್ನು ಕೇವಲ ಕೇಳಿದ ಮಾತ್ರದಿಂದಲೇ ಪರಿಪೂರ್ಣವಾದ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ ಮತ್ತು ಕಿವಿಯ ಮತ್ತು ನಾಲಗೆಯ ಸರಿಯಾದ ಬಳಕೆ ಸಫಲವಾಯಿತು ಎನಿಸುತ್ತದೆ. ಅಂತಹ ಶ್ರೇಷ್ಠ ಸಾಹಿತ್ಯಗಳಲ್ಲಿ ಶ್ರೀಮದ್ ಭಾಗವತವು ಒಂದಾಗಿದೆ ಮತ್ತು ಕೇವಲ ಅದನ್ನು ಕೇಳುವುದರಿಂದ ಮತ್ತು ಉಚ್ಚಾರಣೆ ಮಾಡುವುದರಿಂದ ಜೀವನದ ಅತ್ಯುನ್ನತ ಪರಿಪೂರ್ಣತೆಯ ಸ್ಥಿತಿ ಲಭ್ಯವಾಗುತ್ತದೆ. ಮಗನೇ, ಆದಿಕವಿಯಾದ ಬ್ರಹ್ಮನು 1000 ದಿವ್ಯ ವರ್ಷಗಳ ಕಾಲದ ಪರಿಪಕ್ವ ಸ್ಥಿತಿಯ ಧ್ಯಾನವನ್ನು ಮಾಡಿದ ಮೇಲೆ ಪರಮಾತ್ಮನ ಮಹಿಮೆಗಳು ಅಚಿಂತನೀಯ, ಅಚಿಂತ್ಯ ಎಂದು ಮಾತ್ರ ತಿಳಿಯಬಲ್ಲವನಾದ. ಬ್ರಹ್ಮದೇವರು ತಪಸ್ ಮಾಡಿದ್ರು, ಹಿಂದೆ ಅವರು ಕೂಡ ಇದೇ ರೀತಿ ಸಂಪೂರ್ಣವಾಗಿ ಭಗವಂತನ ಅರ್ಥ ಮಾಡ್ಕೋಕಾಗ. ಆದರೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ನಾವು ಬಿಡೋದಂತಲ್ಲ, ನಾವು ಎಷ್ಟು ಅರ್ಥ ಮಾಡ್ಕೊಳಕಾಗತ್ತೆ ನಾವು ಪ್ರಯತ್ನ ಪಡ್ತೇವೆ. ಆದರೂ ಇಲ್ಲಿ ಹೇಳ್ತಾ ಇರೋದು ಬ್ರಹ್ಮನಿಗೇ ಆಗಿಲ್ಲ, ಬ್ರಹ್ಮದೇವರು 1000 ವರ್ಷ ತಪಸ್ಸೆ, ನಮಗಿಂತ ಎಷ್ಟು 1000 ಲಕ್ಷ ಕೋಟಿ ಅವ್ರಿಗೆ ಅರ್ಹತೆಗಳಿದೆ, ಅವ್ರಿಗೆ ಅಷ್ಟು ಶಕ್ತಿಶಾಲಿ, ಅಷ್ಟು ಬುದ್ಧಿವಂತರು, ಎಲ್ಲ ಬುದ್ಧಿ ಅಧಿದೇವತೆ ಕೂಡ ಅವರು. ಹಾಗೆಲ್ಲ ಇದ್ರು ಕೂಡ ಅವರಿಗೂ ಕೂಡ ಭಗವಂತನ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಇಲ್ಲಿ ಭೌತಿಕ ಭೂಮಿಯಲ್ಲಿ ಈ ಫ್ರಾಗ್ ಫಿಲಾಸಫರ್ಸ್ ಪ್ರಭುಪಾದರು ಹೇಳೋದು, ಮತ್ತೆ ಪ್ರಭುಪಾದರು ಅದರ ವಿವರಣೆನೇ ಹೇಳ್ತಾರೆ. ಇಲ್ಲಿ ಮತ್ತೆ ಪ್ರಭುಪಾದರು PhD ಡಾಕ್ಟರ್ ಫ್ರಾಗ್ ಸಾಧ ತತ್ವವನ್ನು ಉಪಮಂಡುಕೆಯನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಪರಮಾತ್ಮನನ್ನು ತತ್ವಜ್ಞಾನದ ಮೂಲಕ ಮತ್ತು ಊಹಾತ್ಮಕ ಚಿಂತನೆಗಳೆಂದು ತಿಳಿಯಲು ಬಯಸುವ ಮಂಡುಕ ಬುದ್ಧಿಯ ದಾರ್ಶನಿಕರು ಕೆಲವರಿದ್ದಾರೆ. ಪರಮಪ್ರಭುವಿನ ಬಗ್ಗೆ ಕೆಲಮಟ್ಟಿಗೆ ತಿಳಿದಿರುವ ಭಕ್ತರು ಭಗವಂತನ ಮಹಿಮೆಗಳು ಅಗಣಿತ ಮತ್ತು ಅಚಿಂತ್ಯವೆಂದು ಒಪ್ಪಿಕೊಳ್ಳುತ್ತಿರುವಾಗ ಈ ಮಂಡುಕ ಬುದ್ಧಿಯ ದಾರ್ಶನಿಕರು ಅವರ ವಿರುದ್ಧವಾಗಿ ಟೀಕೆ ಮಾಡುತ್ತಾರೆ. ಈ ದಾರ್ಶನಿಕರು ಬಾವಿಯಲ್ಲಿದ್ದುಕೊಂಡು ಶಾಂತ ಸಾಗರವನ್ನು ಅಳೆಯಲು ಪ್ರಯತ್ನಿಸಿದ ಕಪ್ಪೆಯ ಹಾಗೆ ಆದಿಕವಿ ಬ್ರಹ್ಮನಂತಹ ಭಕ್ತರಿಂದ ಪಾಠ ಕಲಿದುಕೊಳ್ಳುವುದಕ್ಕೆ ಬದಲಾಗಿ ನಿಷ್ಫಲವಾದ ಬೌದ್ಧಿಕ ಊಹಾತ್ಮಕ ಚಿಂತನೆಗಳನ್ನು ಮಾಡುವ ತೊಂದರೆ ತೆಗೆದುಕೊಳ್ಳಲು ಇಚ್ಛಿಸುತ್ತಾರೆ. ಬ್ರಹ್ಮನು 1000 ದಿವ್ಯ ವರ್ಷಗಳ ಕಠಿಣ ತಪಸ್ಸನ್ನು ಮಾಡಿದನು, ಆದರೂ ಅವನು ಭಗವಂತನ ಮಹಿಮೆಗಳು ಊಹಾತೀತವೆಂದು ಹೇಳಿದನು. ಆದುದರಿಂದ ಮಂಡುಕ ಬುದ್ಧಿಯ ದಾರ್ಶನಿಕರು ತಮ್ಮ ಊಹಾತ್ಮಕ ಚಿಂತನೆಗಳಿಂದ ಏನು ತಾನೇ ಲಾಭವನ್ನು ಪಡೆಯಲು ಆಶಿಸಬಹುದು. ಸೊ
ಮತ್ತೆ ಮತ್ತೆ ಈ ಅಧ್ಯಾಯದಲ್ಲಿ ಶಿಲ ಪ್ರಭುಪಾದರು ಮಂಡುಕ ಬುದ್ಧಿ, ಸೊ ಡಾಕ್ಟರ್ ಫ್ರಾಗ್ PhD ಇದೆಲ್ಲ ಪಡೆದ ಇದ್ರ ಬಗ್ಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಸೊ ಹೀಗೆ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇದು ಭಕ್ತಿ ಮಾರ್ಗದಲ್ಲಿ ಶ್ರವಣ ಮತ್ತೆ ಸೇವೆ ಮನೋಭಾವ ಬೆಳೆಸ್ತಾ, ಸೊ ಅದರಿಂದ ನಾವು ಇದನ್ನ ನಾವು ಉದ್ಧಾರಗೊಳ್ಬಹುದು, ಜೀವನ ಪರಿಪೂರ್ಣತೆ ಪಡಿಬಹುದು. ಬ್ರಹ್ಮ ಸಂಹಿತೆಯಲ್ಲಿ ಈ ಮಾತಿದೆ, ಮನೋವೇಗದಲ್ಲಿ ಪಂತಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯೋರತಾಪಿ ಮನಸೋ ಮುನಿ ಪುಂಗವಾನ ಸೋಪ್ಯಸ್ತಿ ಯತ್ ಪ್ರಬದ ಸಿಂಹ್ನಿ ಅವಿಚಿಂತ್ಯ ತತ್ವೇ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಆ ಒಂದು ವಿಮಾನವನ್ನು ತಯಾರಿಸಿ ನಾವು ಮನಸ್ಸು ಮತ್ತೆ ವಾಯು ವೇಗದಲ್ಲಿ ಹೋದ್ರು ಕೂಡ ಆಗದ್ರೂ ಕೂಡ ಕೃಷ್ಣನ ಪಾದಕಮಲಗಳ ಒಂದು ತುಣುಕನ್ನು ಕೂಡ ನಾವು ಅರ್ಥ ಮಾಡೋಕೆ ಸಾಧ್ಯ ಇಲ್ಲ. ಶುದ್ಧ ಭಗವದ್ ಭಕ್ತರು ಪರಾಪ್ರಕೃತಿಯ ಅಂದರೆ ಭಗವಂತನ ಅಂತರಂಗ ಶಕ್ತಿಗಳಾದ ಲಕ್ಷ್ಮೀದೇವಿ, ಸೀತಾದೇವಿ, ಶ್ರೀಮತಿ ರಾಧಾರಾಣಿ ಅಥವಾ ಶ್ರೀಮತಿ ರುಕ್ಮಿಣಿ ದೇವಿಯರ ಆಶ್ರಯ ಪಡೆಯುವರು ಮತ್ತು ಹೀಗೆ ಅವರು ವಾಸ್ತವಿಕವಾದ ಮಹಾತ್ಮರಾಗುವರು. ಮಹಾತ್ಮರು ಊಹಾತ್ಮಕ ಚಿಂತನೆಗಳಲ್ಲಿ ತೊಡಗಿಸಿಕೊಳ್ಳಲು ಹವಣಿಸುವುದಿಲ್ಲ, ಆದರೆ ಅವರು ಒಂದು ಸ್ವಲ್ಪವೂ ವಿಚಲಿತರಾಗದೆ ವಾಸ್ತವಿಕವಾಗಿ ಭಗವಂತನ ಭಕ್ತಿ ಸೇವೆಯನ್ನು ಕೈಗೊಳ್ಳುತ್ತಾರೆ. ಭಕ್ತಿ ಸೇವೆಯು ಭಗವಂತನ ಚಟುವಟಿಕೆಗಳ ವಿಷಯವಾಗಿ ಶ್ರವಣ ಕೀರ್ತನೆಗಳ ಪ್ರಾಥಮಿಕ ಪ್ರಕ್ರಿಯೆಯಲ್ಲಿ ನೆಲೆ ಪಡೆದಿರುತ್ತದೆ. ಮಹಾತ್ಮರು ಅಭ್ಯಾಸ ಮಾಡಿರುವ ಈ ದಿವ್ಯ ವಿಧಾನವು ಅವರಿಗೆ ಭಗವಂತನ ಜ್ಞಾನವನ್ನು ಸಾಕಷ್ಟು ನೀಡುತ್ತದೆ. ಏಕೆಂದರೆ ಭಗವಂತನ ಬಗ್ಗೆ ಸ್ವಲ್ಪವಾದರೂ ಅರಿವು ಬರುವುದು ಭಕ್ತಿ ಸೇವೆಯಿಂದ ಮಾತ್ರವೇ ಆಗಿದೆ, ಬೇರೆ ಯಾವ ರೀತಿಯಿಂದಲೂ ಅಲ್ಲ. ಯಾವನೇ ಒಬ್ಬನು ಊಹಾತ್ಮಿಕ ಚಿಂತನೆ ಮಾಡುತ್ತಾ ಹೋಗಬಹುದು ಮತ್ತು ಅಮೂಲ್ಯವಾದ ತನ್ನ ಮಾನವ ಜೀವನದ ಸಮಯವನ್ನು ದುಂದು ವೆಚ್ಚ ಮಾಡಬಹುದು, ಆದರೆ ಅದು ಯಾರೊಬ್ಬನಿಗೂ ಭಗವಂತನ ಆವರಣವನ್ನು ಪ್ರವೇಶಿಸಲು ಸಹಾಯಕವಾಗುವುದು. ಮಹಾತ್ಮರು ಹೇಗಿದ್ದರೂ ಊಹಾತ್ಮಕ ಚಿಂತನೆಯಿಂದ ಭಗವಂತನನ್ನು ತಿಳಿಯುವ ಆಸಕ್ತಿ ಹೊಂದಿರುವುದಿಲ್ಲ, ಏಕೆಂದರೆ ಅವರು ತನ್ನ ಭಕ್ತರೊಂದಿಗೆ ಅಥವಾ ರಾಕ್ಷಸರೊಂದಿಗೆ ಭಗವಂತನು ನಡೆಸುವ ದಿವ್ಯ ವ್ಯವಹಾರಗಳ ಮಹಿಮಾನ್ವಿತ ಚಟುವಟಿಕೆಗಳ ವಿಷಯವಾಗಿ ಶ್ರವಣ ಕೀರ್ತನೆಗಳನ್ನು ಮಾಡುವ ಮೂಲಕ ಆನಂದ ಪಡುವರು. ಭಕ್ತರು ಇಹಪರ ಎಂಬೆರಡೂ ಜೀವನಗಳಲ್ಲಿ ಸಂತೋಷ ಪಡುತ್ತಾರೆ ಮತ್ತು ಸುಖಿಗಳಾಗುತ್ತಾರೆ. ಅತೋ ಭಗವತೋ ಮಾಯಾ ಮಾಯಿನಾಮಪಿ ಮೋಹಿನಿ ಯತ್ ಸ್ವಯಂ ಚಾತ್ಮವರ್ತ್ಮಾತ್ಮ ನ ವೇದ ಕಿಮುತಾಪರೇ. ದೇವೋತ್ತಮ ಪರಮಪುರುಷನ ಆಶ್ಚರ್ಯಕರ ಶಕ್ತಿಯು ಐಂದ್ರಜಾಲಿಕರಿಗೂ ದಿಗ್ಭ್ರಮೆಯನ್ನು ಉಂಟು ಮಾಡುತ್ತದೆ. ಅಂತಹ ಸಂಭಾವ್ಯ ಶಕ್ತಿಯು ಸ್ವಯಂ ಪೂರ್ಣ ಭಗವಂತನಿಗೂ ಗೊತ್ತಿಲ್ಲ, ಆದುದರಿಂದ ಅದು ಬೇರೆಯವರಿಗೆ ಖಂಡಿತವಾಗಿ ತಿಳಿಯದು. ಸೊ ಮತ್ತೆ ಮಂಡೂಕ ಬುದ್ಧಿಯ ದಾರ್ಶನಿಕರು ವಿಜ್ಞಾನದಲ್ಲಿ ಮತ್ತು ಗಣಿತದ ಎಣಿಕೆಯಲ್ಲಿ ಪ್ರಥಮ ಶ್ರೇಣಿಯ ಲೌಕಿಕರು ದೇವೋತ್ತಮ ಪರಮಪುರುಷನ ಊಹಾತೀತ ಸಾಮರ್ಥ್ಯವನ್ನು ನಂಬದೇ ಇರಬಹುದು, ಆದರೆ ಅವರು ಕೆಲವು ಬಾರಿ ಮನುಷ್ಯನ ಮತ್ತು ಪ್ರಕೃತಿಯ ಆಶ್ಚರ್ಯಕರವಾದ ಮೋಡಿಯಿಂದ ಗೊಂದಲಕ್ಕೆ ಒಳಗಾಗುತ್ತಾರೆ. ಇಹಲೋಕದ ಅಂತಹ ಮೋಡಿಯವರು ಮತ್ತು ಇಂದ್ರಜಾಲಿಕರು ಭಗವಂತನ ದಿವ್ಯ ಚಟುವಟಿಕೆಗಳ ಇಂದ್ರಜಾಲದಿಂದ ವಾಸ್ತವಿಕವಾಗಿಯೂ ದಿಗ್ಭ್ರಮೆಗೊಳ್ಳುತ್ತಾರೆ, ಆದರೆ ಅವರು ಅದೆಲ್ಲ ಕಟ್ಟುಕತೆ ಎಂದು ಹೇಳುತ್ತಾ ತಮ್ಮ ದಿಗ್ಭ್ರಮೆಯನ್ನು ಬರೆಮಾಡಲು ಯತ್ನಿಸುತ್ತಾರೆ, ಮೈಥಾಲಜಿ. ಆದರೆ ಪರಮ ಸರ್ವಶಕ್ತ ಪುರುಷನಲ್ಲಿ ಹೇಗಿದ್ದರೂ ಅಸಾಧ್ಯವಾದುದು ಅಥವಾ ಕಟ್ಟುಕತೆ ಎನಿಸುವಂತಹುದು ಯಾವುದೂ ಇಲ್ಲ. ಲೌಕಿಕ ಗಣಿತಜ್ಞರಿಗೆ ಅತಿ ಆಶ್ಚರ್ಯಕರವಾದ ಒಗಟು ಯಾವುದೆಂದರೆ, ಅವರು ಪರಮಪುರುಷನ ಅಪರಿಮಿತ ಶಕ್ತಿಯ ಉದ್ದಗಲಗಳನ್ನು ಲೆಕ್ಕ ಮಾಡುತ್ತಾ ಉಳಿದಿರುವಾಗ ಭಗವಂತನ ಪ್ರಾಮಾಣಿಕ ಭಕ್ತರು ವ್ಯಾವಹಾರಿಕ ಕ್ಷೇತ್ರದಲ್ಲಿ ಪರಮಪುರುಷನ ಆಶ್ಚರ್ಯಕರ ಇಂದ್ರಜಾಲನ್ನು ಕುರಿತಾಗಿ ಕೇವಲ ಗುಣ ಪ್ರಶಂಸೆ ಮಾಡುವುದರಿಂದಲೇ ಮೋಕ್ಷವನ್ನು ಪಡೆಯುತ್ತಾರೆ. ಭಗವದ್ ಭಕ್ತರು ಭೋಜನ, ನಿದ್ರೆ, ಕರ್ಮ ಮುಂತಾದ ಪ್ರತಿಯೊಂದರ ಸಂದರ್ಭದಲ್ಲಿ ಸಂಪರ್ಕಕ್ಕೆ ಬರುವ ಪ್ರತಿಯೊಂದರಲ್ಲಿಯೂ ಆಶ್ಚರ್ಯಕರ ನೈಪುಣ್ಯವನ್ನು ಕಾಣುತ್ತಾರೆ. ಒಂದು ಚಿಕ್ಕ ಆಲದ ಹಣ್ಣು ಸಾವಿರಾರು ಬೀಜಗಳಿಂದ ಕೂಡಿರುತ್ತದೆ. ಪ್ರತಿಯೊಂದು ಬೀಜವು ಇನ್ನೊಂದು ಮರದ ಸೃಷ್ಟಿ ಶಕ್ತಿಯನ್ನು ಧರಿಸಿರುತ್ತದೆ. ಆ ಮರವು ಪುನಃ ಕಾರಣಕಾರ್ಯ ರೂಪದಲ್ಲಿ ಅಂತಹ ಲಕ್ಷಾಂತರ ಹಣ್ಣುಗಳ ಹಾಕತಕ್ಕ ಶಕ್ತಿಯನ್ನು ಹೊಂದಿರುತ್ತದೆ. ಹೀಗೆ ಮರಗಳು ಮತ್ತು ಬೀಜಗಳು ಭಕ್ತರನ್ನು ಭಗವಂತನ ಚಟುವಟಿಕೆಗಳ ಧ್ಯಾನದಲ್ಲಿ ತೊಡಗುವಂತೆ ಮಾಡುತ್ತವೆ. ಆದರೆ ಲೌಕಿಕ ತಾರ್ಕಿಕರು ಎರಡರಲ್ಲಿಯೂ ನಿಷ್ಫಲವಾದ ಶುಷ್ಕ ಊಹಾತ್ಮಕ ಚಿಂತನೆಯಲ್ಲಿ ಮತ್ತು ಮಾನಸಿಕ ಕಲ್ಪನಾ ಸೃಷ್ಟಿಯಲ್ಲಿ ವ್ಯರ್ಥವಾಗಿ ಕಾರಣ ಮಾಡುತ್ತಾರೆ. ಊಹಾತ್ಮಕ ಚಿಂತನೆಯಲ್ಲಿ ಅವರಿಗೆ ಅಭಿಮಾನವಿದ್ದರೂ ಅವರು ಆಲದ ಮರದ ಸರಳ ಸಾಮರ್ಥ್ಯದ ಚಟುವಟಿಕೆಗಳನ್ನು ಬೆಲೆ ಕಟ್ಟಲಾರರು. ಅಂತಹ ತಾರ್ಕಿಕರು ನಿರಂತರವೂ ಬಾಹ್ಯ ವಿಚಾರದಲ್ಲೇ ಉಳಿಯುವ ದುರದೃಷ್ಟವಾದ ದರಿದ್ರಾತ್ಮರು. ಶ್ರೀಲ ಪ್ರಭುಪಾದ ನಮ್ಗೆ ಆ ಕಥೆ ಹೇಳಿದಾರಲ್ಲ, ಒಬ್ಬ ನಾರದರು ಅವರು ಭೂಲೋಕಕ್ಕೆ ಬಂದಾಗ
ಎಲ್ಲೋ ಒಬ್ಬ ಬ್ರಾಹ್ಮಣ ಅಂದ್ರೆ ವಿದ್ವಾಂಸ, ಈ ರೀತಿಯ ಒಂದು ಚಿಂತಕ, ಈ ರೀತಿಯ ಒಂದು ಅವರು ನಮಗೆ ಯಾವಾಗ ಮೋಕ್ಷ ಸಿಗುತ್ತೆ ಅಂತ ಕೇಳೋದು. ಮತ್ತೆ ಇನ್ನೊಬ್ಬರು ಹಾಗೆ ಒಂದು ಕಾಬ್ಲರ್, ಒಂದು ಚಪ್ಪಲಿ ಚಮ್ಮಾರ. ಸೊ ಅವರು ಭಕ್ತರು. ಸೊ ಆ ಕಥೆಯಲ್ಲಿ ನಿಮಗೆ ಕೇಳಿರ್ತೀರ ಈ ಮರ. ಸೊ ಕೊನೆಗೆ ಆ ಆಲದ ಮರದ ಇದನ್ನು ಅವರು ವಿವರಿಸ್ತಾ ಹೇಳ್ತಾರೆ, ನಾನು ನಂಬುತ್ತೇನೆ ಭಗವಂತನ ಅಚಿಂತ್ಯ ಶಕ್ತಿ ಇದೆ. ಸೊ ಹಾಗಾಗಿ ಅವರು ಒಂದು ಆನೆಯನ್ನು ಒಂದು ಇದರಲ್ಲಿ ತೂರಿಸ್ತಾ ಇದ್ದರು, ಒಂದು ಆನೆಯ ಕಣ್ಣಿನ ಮೂಲಕ ಅಂತ ಹೇಳಿದ್ರೆ ನಾನು ನಂಬುತ್ತೇನೆ ಅಂತ. ಆದ್ರೆ ಅಲ್ಲಿ ವಿದ್ವಾಂಸನು ಅವನು ಮೋಸ್ಟ್ಲಿ ವೈಷ್ಣವ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ಪಂಡಿತ ನಾವು ಕೇಳೋದು. ಸೊ ಆ ರೀತಿ ಊಹಾಪೋಹದಲ್ಲಿ ಸಿಕ್ಕಿಬಿದ್ದರಿಂದ ಅವರಿಗೆ ನಂಬಿಕೆ ಬಂತು. ಎಸ್, ಲಾಸ್ಟ್ ಶ್ಲೋಕ. ಯಥೋ ಪ್ರಾಪ್ಯ ನಿವರ್ತಂತ ವಾಚಶ್ಚ ಮನಸಾ ಸಹ ಅಹಂ ಚಾನ್ಯ ಇಮೇ ದೇವಾಸ್ ತಸ್ಮೈ ಭಗವತೆ ನಮಃ. ತಸ್ಮೈ ಭಗವತೆ ನಮಃ. ಮಾತುಗಳು, ಮನಸ್ಸು ಮತ್ತು ಅಹಂಕಾರ ಎಂಬವು ತಮ್ಮ ನಿಶ್ಚಿತ ನಿಯಾಮಕ ದೇವತೆಗಳೊಂದಿಗೆ ದೇವೋತ್ತಮ ಪರಮಪುರುಷನ್ನು ತಿಳಿಯುವುದರಲ್ಲಿ ಯಶಸ್ವಿಯಾಗದೆ ಹೋದವು. ಆದುದರಿಂದ ನಮ್ಮ ಮನಸ್ಸಿನ ಸ್ವಾಸ್ಥ್ಯದ ಲಕ್ಷಣವಾಗಿ ನಮ್ಮ ಗೌರವಯುತ ನಮಸ್ಕಾರಗಳನ್ನು ನಾವು ಭಗವಂತನಿಗೆ ಸಲ್ಲಿಸಬೇಕು. ಸೊ ಹೇಳ್ತಾ ಇದ್ದಾರೆ, ಇದೆಲ್ಲ ಇದೆ, ಇದೆಲ್ಲ ಸೃಷ್ಟಿ ಭಗವಂತನು ನಮಗೆ ಕೊಟ್ಟಿದ್ದಾನೆ. ಆದರೆ ಇದರ ಮನಸ್ಸು ಬುದ್ಧಿ, ಇದರಿಂದ ನಾವು ಭಗವಂತನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಆ ರೀತಿ ದೇವತೆಗಳು ಕೂಡ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಹಾಗೆ ನಾವು ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ ಭಗವಂತನಿಗೆ ನಮ್ಮ ಗೌರವಯುತ ನಮಸ್ಕಾರವನ್ನು ಅರ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಶಿಲ ಪ್ರಭುಪಾದರು ಅದೇ ಏನದು, ಮಾತು, ಮನಸ್ಸು, ಅಹಂಕಾರ ಎಂಬುಗಳ ನಿಯಂತ್ರಣ ದೇವತೆಗಳಿಗಾಗಿರುವ ವೇದಗಳು, ಬ್ರಹ್ಮ, ರುದ್ರ, ಬೃಹಸ್ಪತಿ ಮುಂದಾಳ್ತನ ದೇವತೆಗಳು, ಇವರಿಗೆ ಕೂಡ ಪರಮಪುರುಷನು ಆಗ್ನೇಯನಾಗಿದ್ದರೆ ಇಂತಹದೊಂದು ಆಗ್ನೇಯ ವಿಷಯದಲ್ಲಿ ಭಕ್ತರು ಯಾಕೆ ಅಷ್ಟೊಂದು ಆಸಕ್ತರಾಗಬೇಕು ಎಂದು ಮಂಡೂಕ ಬುದ್ಧಿಯ ಎಣಿಕೆಯವರು ಆಕ್ಷೇಪಣೆಯನ್ನು ಎತ್ತಬಹುದು. ಶಿಲ ಪ್ರಭುಪಾದರು ಮತ್ತೆ ಮತ್ತೆ ಮಂಡೂಕ ಬುದ್ಧಿ. ಸೊ ಮಂಡೂಕ ಬುದ್ಧಿಯಿಂದ ನಾವು ಸಮುದ್ರವನ್ನು ಎಳಿಲಿಕ್ಕಾಗಲ್ಲ, ಅದೇ ರೀತಿಯಲ್ಲಿ ಕೃಷ್ಣನನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೊನೆಗೆ ಏನ್ ಹೇಳ್ತಾರೆ, ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವನ್ಯಾಶ್ಚಾಸ್ಮಿ ತತ್ವತಃ. ಈ ಮಾತಿನಂತೆ ಪರಮಸತ್ಯವನ್ನು ತಿಳಿಯುವ ಕೇವಲ ವಿಧಾನವು ಭಕ್ತಿ ಸೇವೆಯೇ ಆಗಿದೆ. ಪರಮಸತ್ಯವೇ ದೇವೋತ್ತಮ ಪುರುಷನೆಂದು, ಬ್ರಹ್ಮ ಮತ್ತು ಪರಮಾತ್ಮ ಎಂಬುವರು ಅವನ ಪಾರ್ಶ್ವಿಕ ಲಕ್ಷಣಗಳೆಂದು ವ್ಯಕ್ತಿಯು ಭಕ್ತಿ ಸೇವೆಯಿಂದ ಮಾತ್ರವೇ ತಿಳಿದುಕೊಳ್ಳಬಹುದು. ಈ ವಿಷಯವು ಮೈತ್ರೇಯ ಮಹರ್ಷಿಗಳಿಂದ ಈ ಶ್ಲೋಕದಲ್ಲಿ ದೃಢೀಕೃತವಾಗಿದೆ. ಅವರು ದೇವೋತ್ತಮ ಪರಮಪುರುಷನಿಗೆ ಭಗವತೇ ತಮ್ಮ ಪ್ರಾಮಾಣಿಕವಾದ ಶರಣಾಗತಿಯನ್ನು ನಮಃ ಭಕ್ತಿಪೂರ್ವಕವಾಗಿ ಸಲ್ಲಿಸಿದ್ದಾರೆ. ಬ್ರಹ್ಮನ್ ಪರಮಾತ್ಮರಿಗಿಂತಲೂ ಮೇಲಿನನಾದ ಭಗವತ್ ತತ್ವವನ್ನು ತಿಳಿಯಬೇಕಾಗಿದ್ದರೆ ಮನುಷ್ಯನು ಮೈತ್ರೇಯ ಮತ್ತು ವಿದುರ, ಪರೀಕ್ಷಿತ ಮಹಾರಾಜ ಮತ್ತು ಶುಕಮುನಿಗಳು ಇವರಂತಹ ಮಹರ್ಷಿಗಳ ಮತ್ತು ಭಕ್ತರ ಹೆಜ್ಜೆಗಳನ್ನು ಅನುಸರಿಸಬೇಕು. ಭಗವಂತನ ದಿವ್ಯ ಭಕ್ತಿ ಸೇವೆಯಲ್ಲಿ ಪ್ರವೃತ್ತನಾಗಬೇಕು. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ವಿಶ್ವರೂಪ ಸೃಷ್ಟಿ ಎಂಬ 6ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಿರಂತರ ಶ್ರೀಮದ್ ಭಾಗವತಂ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಧನ್ಯವಾದಗಳು ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಧನ್ಯವಾದ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ನಂಗೆ ಕೃಷ್ಣ 17ನೇ ಪ್ರಭುಜಿ. ತಾರೀಕು ಹರೇ 17ನೇ ತಾರೀಕು ನಂಗೆ ಹರೇ ಎಕ್ಸಾಮ್ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. 17ನೇ ತಾರೀಕು. ಹೌದು ಮಾತಾಜಿ, 17ನೇ ತಾರೀಕು. ಮಾತಾಜಿ ಅಟೆಂಡೆನ್ಸ್ ಮತ್ತೆ ಕಳಿಸಿ ಒಂದ್ಸಲ. ಮಾತಾಜಿ ಆಗ್ತೀರಾ? ನಿಮ್ಗೆ ಹೋಸ್ಟ್ ಮಾಡಿದೀನಿ ಮಾತಾಜಿ, ನೋಡಿ ನೀವು ಸ್ವಲ್ಪ ಹೊತ್ತು. ಮತ್ತೆ ನಾನು 17ನೇ ತಾರೀಕು ಬರ್ಲಿಕ್ಕೆ ನನ್ನ ಕಣ್ಣದ್ದು ಪ್ರಾಬ್ಲಮ್ ಇದೆ ಪ್ರಭುಜಿ. ನಾನು ನಾಗಮಣಿ ಮಾತಾಡಿ ಅವರೊಟ್ಟಿಗೆ ಡಿಸ್ಕಸ್ ಮಾಡ್ಕೊಡಿ. ಎಸ್. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿ. ಅದು ನೀವು ಕಳ್ಸಿದ್ದಾ? ಹೌದು ಪ್ರಭುಜಿ. ಓಕೆ. ಈಗಲೇ ಮಾಡ್ಬೇಕಾ, ಹೇಗೆ ಅದು? ನೀವು ಫ್ರೀ ಇದ್ರೆ ಮಾಡುವ ಪ್ರಭುಜಿ. ಹೌದಾ? ಓಕೆ. ಮಾತಾಜಿಗೆ ಹೋಸ್ಟ್ ಕೊಟ್ಟಿದ್ದೀನಿ, ಅವರು ಮತ್ತೆ ನಿಮಗೆ ಕೊಡ್ಬೇಕಲ್ಲ. ಹೌದು ಪ್ರಭುಜಿ. ಮಾತಾಜಿ ನೀವು ಮತ್ತೆ ನಮಗೆ ಕೋ ಹೋಸ್ಟ್ ಮಾಡ್ತಿರೋ ಏನ್ ಮಾಡ್ತಿರೋ ನೋಡಿ.
ದಿವಸ ಆಗಿತ್ತು ಕ್ಲೋಸ್ ಮಾಡ್ಬೋಣ ಅಂತ ಪ್ರಭುಜಿ. ಹಾ ಎಸ್ ಪ್ರಭುಜಿ, ನಾನು ಎರಡು ತಿಂಗಳು ನಂದೇ ಲೇಟ್ ಮಾಡಿದ್ದೆ, ನಿಮ್ದು ಮಾಡಿದ್ರೆ ನೀವು ಬಿಸಿ ಇರ್ತೀರ ಪ್ರಭುಜಿ, ಅದಕ್ಕೆ ಹಾಗೆ ನಾನು ಡಿಸ್ಟರ್ಬ್ ಮಾಡ್ಲಿಲ್ಲ. ಮತ್ತೆ ಸ್ವಲ್ಪ ನಮ್ಗೆ ಪ್ರಭುಜಿಗೆ ಕೋಸ್ಟ್ ಮಾಡಿದ್ರೆ ಅವರಲ್ಲಿ ಶೇರ್ ಮಾಡಿ ತೋರ್ಸಕ್ಕೆ ಇದು ಮಾಡಕ್ಕೆ ಸರಿ ಆಗುತ್ತೆ. ಶಶಿಕುಮಾರ್ ಪ್ರಭು ಅವರಿಗೆ ಕೋಸ್ಟ್ ಮಾಡ್ಬೋದಾ ನೋಡಿ. ಮತ್ತೆ ಯಾರು ಅಟೆಂಡೆನ್ಸ್ ಕೊಟ್ಟಿದ್ರೆ ಅವ್ರು ಲೀವ್ ಆಗ್ಬೋದು, ತೊಂದರೆ ಇಲ್ಲ ನೋಡಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಏನ್ ಕಾಣಿಸ್ತಾ ಇದೆ ಪ್ರಭು? ಹರೇ ಕೃಷ್ಣ. ಎಸ್ ಪ್ರಭುಜಿ, ಕಾಣಿಸುತ್ತೆ ಪ್ರಭುಜಿ, ಕಾಣಿಸುತ್ತೆ ಪ್ರಭುಜಿ. ಪ್ರಭುಜಿ, ಇದು ರಿಸಲ್ಟ್ ಶೀಟ್, ಫಸ್ಟ್ ಶೀಟ್ ಇದು. ಸೊ ಇದರಲ್ಲಿ ಕಂಪ್ಲೀಟ್ ಸಮರಿ ಇದೆ ಇಲ್ಲಿ. ಅದರಿಂದ ಸಮರಿ ಇದೆ, ಫಸ್ಟ್ ಪ್ಲಸ್ ಪರ್ಸೆಂಟೇಜ್ ಮಾರ್ಕಿಂಗ್ ಎಲ್ಲ ಇದೆ. ಸೊ ಕಂಪ್ಲೀಟ್ ರಿಸಲ್ಟ್ ಇದೆ ಇದು ಟಾಪ್ ಅಲ್ಲಿ. ಅವ್ರದ್ದು ಇಮೇಲ್ ID, ಫೋನ್ ನಂಬರ್, ಡೇಟ್ ಆಫ್ ಕಂಪ್ಲೀಷನ್ ಮತ್ತೆ ಡೇಟ್ ಆಫ್ ಕಂಪ್ಲೀಷನ್ ವರ್ಡ್ಸ್ ಅಂತ ಕೇಳಿದ್ರು, ಎಲ್ಲ ಹಾಕಿದ್ದೇನೆ. ಸೊ ನಂತರ ಈ 3 ಜನರು ಡಿವೋಟೀಸ್ ಅವರು ಮಧ್ಯದಲ್ಲೇ ಬಿಟ್ಟು ಹೋದ್ರು ಪ್ರಭುಜಿ, ಅದಕ್ಕೆ ಸೊ ಅದು ಕೊಡಕ್ ಆಗಿಲ್ಲ ಸದ್ಯಕ್ಕೆ. ಆಮೇಲೆ ಪ್ರಭುಜಿ, ಅದು ಅವ್ರದ್ದು ರಿಸಲ್ಟ್ ಇಲ್ಲ. ಸೊ ಅದರಿಂದ ಇದು ಕೇವಲ ಈ ಫಸ್ಟ್ 11 ಮಂದಿ ಮಾತ್ರ ಉಳಿತಾರೆ. ಸೊ ಆಮೇಲೆ ಇಲ್ಲಿ ಎಲ್ಲ ಮಾರ್ಕ್ ಮಾಡಿದ್ದೇನೆ ಅದು ಡೀಟೇಲ್ ಆಗಿ. ಸೊ ಯಾವ ಯಾವ ಮಾಡ್ಯೂಲ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಮಾಡ್ಯೂಲ್ 1, 2, 3, 4, 5 ವರೆಗೂ. 4, 5 ಇವ್ರು ಫಸ್ಟ್ ಹಿರೇಗಂಗೆ ಶಂಕರ್ ಅವರು ಅಟೆಂಡ್ ಮಾಡಿಲ್ಲ, ಅವ್ರು ಬಂದೇ ಇಲ್ಲ ಕ್ಲಾಸ್ಗೆ, ಟೆಂಪಲ್ ಬಿಟ್ಟು ಹೋಗಿದ್ದಾರೆ. ಸೊ ಆಮೇಲೆ ಅದೇ ರೀತಿ ಇಲ್ಲಿ 2 ಇದಾವೆ. ಒಂದು ಉಮಾದೇವಿ ವೆಂಕಟೇಶ್ ಅಂದ್ಬಿಟ್ಟು ಅವರು ಮಾಡ್ಯೂಲ್ 3, 4ಗೆ ಬಂದಿಲ್ಲ. ಆಮೇಲೆ ಕೊನೆಯಲ್ಲಿ ಶ್ರುತಿ ಮಾತಾಜಿ ಅವರು ಮಾಡ್ಯೂಲ್ 1, 2 ನಲ್ಲಿ ಕೊಟ್ಟಿಲ್ಲ, ಅವ್ರು ಬೇರೆ ಬ್ಯಾಚ್ ಅಲ್ಲಿ ಕೊಟ್ಟಿದಾರಂತೆ. ಅದ್ರ ಮಾರ್ಕ್ಸ್ ನಮ್ಮ ಹತ್ರ ಇಲ್ಲ ಪ್ರಭುಜಿ, ಅದು ಯಾವ ಬ್ಯಾಚ್ ಅಲ್ಲಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಮತ್ತೆ ಇವರು ಬ್ಯಾಚ್ ಇದು ಲಾಸ್ಟ್ 5 ಈ ಬ್ಯಾಚ್ ಅಲ್ಲಿ ಲಾಸ್ಟ್ ಮಾರ್ಕ್ಸ್ ಕೊಟ್ಟಿಲ್ಲ, ಇವರು ಎಕ್ಸಾಮ್ ಕೊಟ್ಟಿಲ್ಲ ಪ್ರಭುಜಿ, ಇವರು ಯೂನಿಟ್ 5. ಸೊ ಹಾಗಾಗಿ ಅವ್ರದ್ದು ಕೂಡ ಆಬ್ಸೆಂಟ್ ತರ ಹಾಕಿದ್ದೇವೆ. ಸೊ ಆಮೇಲೆ ಇನ್ನೊಂದು ಇದು ಕೇಳಿದ್ರು, ಯಾರ್ಯಾರು ಏನೇನ್ ಸೇವೆ ಮಾಡ್ತಾ ಇದಾರೆ ಟೆಂಪಲ್ ಅಲ್ಲಿ ಅಂತ ಹೇಳ್ಬಿಟ್ಟು, ಮತ್ತೆ ಅವ್ರು 16 ರೌಂಡ್ ಚಾಂಟ್ ಮಾಡ್ತಾ ಇದಾರೆ. ಇದೆಲ್ಲ ಸಾಧನಾ ಶೀಟ್ ಇಂದ ತಗೊಂಡಿದೀವಿ, ಚಾಂಟಿಂಗ್ 16 ರೌಂಡ್ಸ್ ಅನ್ನೋದು. ಆಮೇಲೆ ಇದು ಟೆಂಪಲ್ ಸೇವಾ ಅವ್ರ ಹತ್ರ ಕೇಳಿ ಅವ್ರು ಏನ್ ಕೊಟ್ಟಿದಾರೋ ಅದನ್ನ ಇಲ್ಲಿ ಬರ್ತಿದ್ದಾನೆ ಪ್ರಭುಜಿ. ಅದನ್ನ ನಾನು ವೆರಿಫೈ ಮಾಡಕ್ ಆಗೋದಿಲ್ಲ ಪ್ರಭುಜಿ. ಸೊ ಅದು ನಿಮ್ಗೂ ಕೂಡ ವೆರಿಫೈ ಮಾಡೋಕ್ ಕಷ್ಟ ಆಗ್ಬೋದು. ಅವ್ರು ಎಷ್ಟು ವರ್ಷದಿಂದ ಏನೇನ್ ಮಾಡಿದಾರೆ ಅದು ಹೇಳಲಿಕ್ಕೆ, ಅವ್ರು ಹೇಳಿದ್ದನ್ನ ನಾವು ಇಲ್ಲಿ ತಗೊಂಡಿದ್ದೇವೆ ಪ್ರಭುಜಿ. ಸೊ ಇದು ಇಷ್ಟು ರಿಸಲ್ಟ್ ಶೀಟ್ ಪ್ರಭುಜಿ. ಮತ್ತೆ ಇದೆಲ್ಲವೂ ಕೂಡ ಆಟೋಮೇಟೆಡ್ ಇದೆ ಪ್ರಭುಜಿ. ಇಲ್ಲಿ ಯಾವ್ದು ಕೂಡ ಇದು ಡಾಟಾ ಎಂಟ್ರಿ ಇಲ್ಲ, ಇಲ್ಲಿ ಎಲ್ಲ ಬೇರೆ ಶೀಟ್ ಇಂದ ಬರ್ತಾ ಇದೆ. ಸೊ ಇದೆಲ್ಲ ಮಾರ್ಕ್ಸ್ ಏನಿದೆ ಇನ್ನೊಂದು ಶೀಟ್ ಇಂದ ಬರ್ತಾ ಇದೆ, ಮಾಡ್ಯೂಲ್ 1 ಶೀಟ್ ಇಂದ ಬರ್ತಾ ಇದೆ ಇಲ್ಲಿ. ಸೊ ಇದು ಮಾಡ್ಯೂಲ್ 2 ಇಂದ ಇಲ್ಲಿ ಈ ಶೀಟ್ ಇಂದ ಬರ್ತಾ ಇದೆ. ಸೊ ಇದೆಲ್ಲವನ್ನು ಆಟೋಮೇಟ್ ಆಗಿದೆ. ಆಮೇಲೆ ಈಗ ಫುಲ್ ಡೀಟೇಲ್ಸ್ ಬೇಕು ಅಂದ್ರೆ ಮಾಡ್ಯೂಲ್ 1 ಗೆ ಹೋದ್ರೆ ಇಲ್ಲಿ ಫುಲ್ ಡೀಟೇಲ್ಸ್ ಆ ಪರ್ಟಿಕ್ಯುಲರ್ ಮಾಡ್ಯೂಲ್ ಬೇರೆ ಬೇರೆ ಟೆಸ್ಟ್, ಅದು CBA ಫಸ್ಟ್ CBA 1, CBA 2, ಆಮೇಲೆ ಶ್ಲೋಕ ಮಾರ್ಕ್ಸ್, ಶ್ಲೋಕ obtained percentages, ಮತ್ತೆ ಅಟೆಂಡೆನ್ಸ್, ಮತ್ತೆ ಆಕ್ಟಿವ್ ಕ್ಲಾಸ್ ಪಾರ್ಟಿಸಿಪೇಷನ್. ಇದು ದಿಸ್ ಇಸ್ ಗಿವನ್ ಬೈ ದಿ ಟೀಚರ್ ಪ್ರಭುಜಿ. ಸೊ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಇದೆ. ಅದರಲ್ಲಿ 100 ಅಲ್ಲಿ ಅವರು 81.33% ಈ ತರ ಎಲ್ಲ ತೆಗೆದಿದ್ದಾರೆ. ಸೊ ಆಮೇಲೆ ಇಲ್ಲಿ ಇದನ್ನ ನಾವು ಭಕ್ತಿ ಶಾಸ್ತ್ರಿ ಹ್ಯಾಂಡ್ ಬುಕ್ ಇಂದ ಈ ಮಾರ್ಕ್ಸ್ ವೈಟೇಜ್ ತಕೊಂಡಿದ್ದೀವಿ ಪ್ರಭುಜಿ. ಸೊ ಕ್ಲೋಸ್ಡ್ ಬುಕ್ ಎಕ್ಸಾಮ್ಗೆ 20% ಇದೆ. ಶ್ಲೋಕ ರಿಸೈಟೇಷನ್ ಗೆ 10 ಮಾರ್ಕ್ಸ್ ಇದೆ. ಓಪನ್ ಬುಕ್ 65 ಇದೆ.
ಕ್ಲಾಸ್ ಪಾರ್ಟಿಸಿಪೇಷನ್ ಇನ್ ಸಾಧನ ಮಾರ್ಕ್ಸ್ 5 ಮಾರ್ಕ್ಸ್ ಇದೆ. ಟೋಟಲ್ 100 ಮಾರ್ಕ್ಸ್ ಇದೆ ಪ್ರಭುಜಿ. ವೈಟೇಜ್ 100%. ಸೊ ಇದಕ್ಕೆ ಪಾಸ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ ಹ್ಯಾಂಡ್ ಬುಕ್ ಅಲ್ಲಿ, ಅದನ್ನೇ ನಾವು ಇಲ್ಲಿ ರಿಪ್ಲಿಕೇಟ್ ಮಾಡಿದ್ದೇವೆ ಪ್ರಭುಜಿ. ಸೊ ಯಾರು 65 ಮೇಲೆ ಕ್ರಾಸ್ ಮಾಡಿದ್ದಾರೆ ಅವರ ಹೆಸರನ್ನು ಮಾತ್ರ ಅಲ್ಲಿ ಪಾಸ್ ಅಂತ ಹಾಕಿದ್ದೇವೆ. ಸೊ ನಂತರ ಇಲ್ಲಿ ಪ್ರಭುಜಿ ಇದು ಎಲ್ಲವನ್ನು ಆವರೇಜ್ ಔಟ್ ಮಾಡಲಾಗಿದೆ. ಆವರೇಜ್ ಔಟ್ ಅಂದ್ರೆ ಅದು ಫಾರ್ ಎಕ್ಸಾಂಪಲ್ OBA 1 ಅವ್ರು 50 ಮಾರ್ಕ್ ಕಂಡಕ್ಟ್ ಮಾಡಿರ್ಬೋದು, OBA 2 ಅನದರ್ 50 ಮಾರ್ಕ್ ಕಂಡಕ್ಟ್ ಮಾಡಿರ್ಬೋದು. ಆದ್ರೆ ಅದಕ್ಕೆ ಆವರೇಜ್ 20% ಅಂತ ಹಾಕಿ ಅದನ್ನ ಆವರೇಜ್ ಮಾಡಿದ್ದೇವೆ ಪ್ರಭುಜಿ. ಸೊ ಹೀಗಾಗಿ ಅದು ವೆಯ್ಟೇಜ್ಗೆ 20% ವೆಯ್ಟೇಜ್ಗೆ ಬಂದಿದೆ ಅದು. ಸೊ ನಂತರ ಶ್ಲೋಕ ಅದು ಅಷ್ಟೇ ಪ್ರಭುಜಿ, ಅದು ಕೂಡ 10% ವೆಯ್ಟೇಜ್ಗೆ ಅದು ಆವರೇಜ್ ಔಟ್ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್ ಒಂದು ಇದರಲ್ಲಿ ಕೆಲವರು ಶ್ಲೋಕನ 10 ಮಾರ್ಕ್, ಒಂದೊಂದು ಶ್ಲೋಕಕ್ಕೆ 10 ಮಾರ್ಕ್ಸ್ ಕೊಟ್ಟಿದ್ದಾರೆ. 5 ಮಾರ್ಕ್ಸ್ ಚಾಂಟಿಂಗ್, 5 ಮಾರ್ಕ್ಸ್ ಎಕ್ಸ್ಪ್ಲನೇಷನ್ ಅಂದ್ಬಿಟ್ಟು. ಸೊ ಹಾಗಾಗಿ 80, 90, 100 ಮಾರ್ಕ್ಸ್ ಹಾಗೆಲ್ಲ ಕೊಟ್ಟಿದ್ದಾರೆ. ಸೊ ಎವ್ರಿಥಿಂಗ್ ಇಸ್ ಆವರೇಜ್ಡ್ ಔಟ್ ಟು 10% ಶ್ಲೋಕ ಮಾರ್ಕ್ಸ್ 10%. ಸೊ ಅದೇ ರೀತಿ ಎಲ್ಲವನ್ನು ಮಾಡಲಾಗಿದೆ ಪ್ರಭುಜಿ. ಎಲ್ಲ ಮಾಡ್ಯೂಲ್ ಅದೇ ತರ ಮಾಡಿದ್ದಾರೆ. ಸೊ ಇಟ್ ಹಸ್ ಟೇಕನ್ ಲಿಟಲ್ ಟೈಮ್ ಪ್ರಭುಜಿ. ಸೊ ಈಚ್ ಇಂಡಿವಿಜುವಲ್ ಇದ್ರದ್ದು ಇದಿಷ್ಟು ಸೇಮ್ ರಿಪೀಟ್ ಇದೆ. ಸೊ ಅದರ್ ದನ್ ದಿ ಟೀಚರ್ಸ್ ನೇಮ್ ಅಂಡ್ ಮಾಡ್ಯೂಲ್ ನೇಮ್, ದಿಸ್ ಇಸ್ ರಿಪೀಟೆಡ್. ಅಂಡ್ ದಿಸ್ ಫಸ್ಟ್, ಸೆಕೆಂಡ್, ಥರ್ಡ್ ಮಾತ್ರ ತಗೊಂಡಿದ್ದೀನಿ ಫ್ರಮ್ ದಿ ಇಂಡಿವಿಜುವಲ್ ಮಾಡ್ಯೂಲ್ ಪ್ರಭುಜಿ ಯೂನಿಟ್. ಸೊ ಅಲ್ಲಿ ಇಲ್ಲಿ ಬಂದು ಏನ್ ಮಾರ್ಕ್ಸ್ ಬಂದಿದೆ ಅವರದು, ಅದರ ಪ್ರಕಾರ ಇಲ್ಲಿ ಯಾರು ಟಾಪ್ ಆಗಿದ್ದಾರೆ, ಸೊ ಅದೇ ರೀತಿ ಮಾಡ್ಯೂಲ್ 1 ಅಲ್ಲೂ ಯಾರಾಗಿದ್ದಾರೆ ಅಂದ್ಬಿಟ್ಟು. ಸೊ ಆಮೇಲೆ ಮಾಡ್ಯೂಲ್ 3 ನಲ್ಲಿ ಯಾರು ಮಾಡ್ಯೂಲ್ 1 ಅಲ್ಲಿ ಇದ್ರ ಪ್ರಕಾರ ಇಲ್ಲಿ ಬಿ ಹೊನ್ನಯ್ಯ ಪ್ರಭು ಅವರ. ಓಕೆ ವಿನೀತಾ ಪ್ರಭು ಮತ್ತೆ ಸೆಕೆಂಡ್, ಅಲಿತಾ ಮತ್ತೆ ಥರ್ಡ್. ಮಾಡ್ಯೂಲ್ 2 ಅಲ್ಲಿ ಮಾಡ್ಯೂಲ್ 2 ನಲ್ಲಿ ಗೀತಾ ಮೋಹನ್ ಮಾತಾಜಿ ಅವರೇ ಇದ್ದಾರೆ ಪ್ರಭುಜಿ. ಮೇಲೆ ಕೆಳಗೆ ಫಸ್ಟ್ ಇದ್ದಾರೆ, ಹೊನ್ನಯ್ಯ ಸೆಕೆಂಡ್, ಪ್ರಭುಜಿ ಸೆಕೆಂಡ್. ಸ್ವಲ್ಪ ಮೇಲೆ ಕೆಳಗೆ ಇವ್ 3-4 ಜನನೇ ಮೇಲೆ ಇವರೇ ಇದ್ದಾರಾ? ಮಾಡ್ಯೂಲ್ 3 ನಲ್ಲಿ ಅದು ಲಕ್ಷ್ಮೀ ದೇವಿ ಮಾತಾಜಿ, ಗೀತಾ ಮೋಹನ್ ಮಾತಾಜಿ. ಓಕೆ. ಮಾಡ್ಯೂಲ್ 4 ಅಲ್ಲಿ ಪ್ರಭುಜಿ ಇವರಿದ್ದಾರೆ, ಹರಿಣಿತಾ ಕೇರಿ ಮಾತಾಜಿ. ಓಕೆ. ಹೊನ್ನಯ್ಯ ಪ್ರಭು, ವಿನೀತಾ ಮಾತಾಜಿ. ಎಸ್. ಆಮೇಲೆ ಮಾಡ್ಯೂಲ್ 5 ನಲ್ಲಿ ಇದೇ ತರ ಮೀರಾ ಎಸ್, ಲಲಿತಾ ಮಾತಾಜಿ, ವಿನೀತಾ ಆರ್ ಪ್ರಭು. ಸೊ ಈ ರೀತಿಯಾಗಿ ಇಲ್ಲಿ ಎಲ್ಲೆಲ್ಲೋ ಪಿಂಕ್ ಮಾಡಿರೋದು ಇವರು ವಿತ್ಡ್ರಾನ್ ಫ್ರಮ್ ದಿ ಟ್ರೈನಿಂಗ್ ಕೋರ್ಸ್ ಅಂದ್ಬಿಟ್ಟು. ಈ 4th ಮಾಡ್ಯೂಲ್ ಇವರು 5th ಮಾಡ್ಯೂಲ್ ಅಟೆಂಡೇ ಮಾಡಿಲ್ಲ ಈ 3. ಸೊ ಅದಕ್ಕಾಗಿ ಅವ್ರದ್ದು ಎಲ್ಲೆಲ್ಲೋ ಮಾಡಿದ್ದೀನಿ. ನಾಟ್ ಅಟೆಂಡೆಡ್ ದಿಸ್ ಮಾಡ್ಯೂಲ್ ಅಂತ ರಿಮಾರ್ಕ್ಸ್ ಹಾಕಿದ್ದೀನಿ. ಮತ್ತೆ ಅವ್ರು ಮಾಡ್ತಾರೆ, ಮತ್ತೆ ನೋಡೋಣ, ಆಮೇಲೆ ಸೇರಿಸ್ಕೊಳ್ಳೋಣ. ಅದು ಯಾವಾಗ ಬರ್ತಾರೆ ಪ್ರಭುಜಿ? ಉಮಾದೇವಿ ವೆಂಕಟೇಶ್ ಯಾವುದಕ್ಕೂ ಅಟೆಂಡ್ ಆಗ್ಲಿಲ್ಲವಾ ಪ್ರಭುಜಿ? ಇಲ್ಲ ಮಾತಾಜಿ, ಉಮಾದೇವಿ ಫಸ್ಟ್ ಅಂಡ್ ಸೆಕೆಂಡ್ ಮಾಡ್ಯೂಲ್ ಮಾಡಿದ್ದಾರೆ, ಆಮೇಲಿಂದ ಬಂದಿಲ್ಲ. ಇದು ಫಸ್ಟ್ ಅಂಡ್ ಸೆಕೆಂಡ್ ಮಾಡ್ಯೂಲ್ ನೀವು ನೋಡೋದಾದ್ರೆ ಅವ್ರು ಇದ್ದಾರೆ ಇಲ್ಲಿ, ಉಮಾದೇವಿ ಅವರು. ಥರ್ಡ್ ಮಾಡ್ಯೂಲ್ ಇಂದ ಅವರು ಬಂದಿಲ್ಲ. ಥರ್ಡ್, ಫೋರ್ತ್, ಫಿಫ್ತ್ಗೆ ಅವರು ಬಂದಿಲ್ಲ ಮಾತಾಜಿ. ಸೊ 1 and 2 ಮಾಡ್ಯೂಲ್ ಮಾತ್ರ ಮಾಡಿದ್ದಾರೆ ಅವರು. ಈಗ ಆಗುದಕ್ಕೆ ಜಾಯಿನ್ ಆಗ್ಬೋದಲ್ಲ ಪ್ರಭುಜಿ ಅವರು? ಈಗ ಥರ್ಡ್ ಮಾಡ್ಯೂಲ್ ಆಗ್ತಾ ಉಂಟು. ಬೇರೆ ಇದಕ್ಕೆ ಜಾಯಿನ್ ಆಗ್ಲಿ, ಬಟ್ ಈ ಮಾರ್ಕ್ಸ್ ನನ್ನ ಹತ್ರ ಇದಿದೆ. ಬಟ್ ಇವ್ರದ್ದು ಫಾರ್ ಎಕ್ಸಾಂಪಲ್ ಇವ್ರದ್ದು ಏನಿದೆ, ಇವ್ರದ್ದು ಶ್ರುತಿ ಮಾತಾಜಿ ಅವ್ರದ್ದು 1 ಮಾಡ್ಯೂಲ್ 2nd ಮಾಡ್ಯೂಲ್ ನನ್ನ ಹತ್ರ ಮಾರ್ಕ್ಸ್ ಇಲ್ಲ. ಅದು ಎಲ್ಲಿ ಯಾವಾಗ ಯಾವ ಬ್ಯಾಚ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಅವರನ್ನೇ ಕೇಳಬೇಕು. ಆ ನಂತರ ಆ ಟೀಚರ್ ನಂಗೆ ಡೌಟ್, ಅವರು ಲೆವೆಲ್ ಇದು 6 ಅಲ್ಲ ಪ್ರಭುಜಿ, ಅವರು 5 ಅಲ್ಲಿ ಮಾಡಿದಾರ ಅಂತ ಡೌಟ್ ನನ್ಗೆ. ಇಲ್ಲ, 5 ಇವಾಗ ರಿಸಲ್ಟ್ ನಾವು ನೋಡ್ತಾ ಇರೋದು. ಹಾಗಾದ್ರೆ ಅವರು 4 ಅಲ್ಲಿ 4 ಅಲ್ಲಿ ಮಾಡಿದ್ದಾರೆ. 4 ಇಂದ ತಗೋಬೇಕಾದ್ರೆ ರಿಸಲ್ಟ್ ಯಾರು ಮಾಡಿದ್ದಾರೆ, ಯಾವ ಟೀಚರ್ ಮಾಡಿದ್ದಾರೆ ಅವರಿಂದ. ರೀನಾ ಮಾತಾಜಿ ಹತ್ರ ಕೇಳ್ಬೇಕು, ಇದ್ರೆ ಅವರ ಹತ್ರ ಇರ್ತದೆ ಅದು. ಆಮೇಲೆ ಪ್ರಭುಜಿ ಇದು ಈ ಹೆಸರುಗಳೆಲ್ಲಾನು ಮತ್ತೆ ಟೈಪ್ ಮಾಡಿಲ್ಲ. ಎಲ್ಲಾ ಶೀಟ್ಗಳಲ್ಲೂ ಇಲ್ಲಿಂದ ಟೈಪ್ ಮಾಡಿರೋದೇ ತಗೊಂಡಿದೆ ಅದು. ಸೊ ಇದೆಲ್ಲ ಆಟೋಮೇಟ್ ಆಗಿದೆ ಪ್ರಭುಜಿ. ಈ ಹೆಸರುಗಳೆಲ್ಲ ಅಲ್ಲಿಂದಾನೇ ಬರುತ್ತೆ. ನಾವೇನು ಇಲ್ಲಿ ಮತ್ತೆ ಟೈಪ್ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ಸಾರಿ ಟೈಪ್ ಮಾಡಿದ್ರೆ ಇಲ್ಲಿ ಈ ಶೀಟ್ ಅಲ್ಲಿ ಮಿಕ್ಕ ಎಲ್ಲ 5 ಶೀಟ್ಗಳಲ್ಲಿ ಡೂಪ್ಲಿಕೇಟ್ ಆಗುತ್ತೆ ತಂತಾನೆ. ಮತ್ತೆ ಈ ಮಾರ್ಕ್ಸ್ ಎಲ್ಲ ಅದು ಈ ಪರ್ಟಿಕ್ಯುಲರ್ ಶೀಟ್ಗಳಿಂದಾನೆ ಬಂದ್ಬಿಡುತ್ತೆ. ನಾವು ಮತ್ತೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಇದನ್ನ ಗ್ರೇ ಔಟ್ ಮಾಡಿದೀನಿ. ಗ್ರೇ ಔಟ್ ಮಾಡಿರೋದನ್ನ ಯಾರು ಮುಟ್ಟಬಾರದು, ಅದು ಆಕ್ಚುಲಿ ಫಾರ್ಮುಲಾ ಇದೆ ಅಲ್ಲಿ. ಸೊ ಈ ರೀತಿಯಾಗಿ ಮಾಡಿದ್ದೇನೆ ಪ್ರಭುಜಿ, ನನ್ನ ಕೈಲಾದಷ್ಟು ಮಾಡಿದ್ದೀನಿ. ತುಂಬಾ ಇದು ಅವ್ರು ಇದ್ದಿದ್ರಿಂದ ನಮ್ ಬ್ಯಾಚಿಗೆ ಇಷ್ಟು ಇದಾಗಿದೆ ಪ್ರಭುಜಿ. ಹರೇ ಕೃಷ್ಣ.
ಅಯ್ಯೋ. ಎಷ್ಟು ನಾವು ರಿಸಲ್ಟ್ ಕೊಡೋ ಲೆವೆಲ್ ಬಂದಿದೆ, ಹಾ. ಇಲ್ಲದಿದ್ರೆ ಆಗೋದಿಲ್ಲ. ಹಾ. ಸರಿ ಕೃಷ್ಣ. ನಮಗೆಲ್ಲ ಖಂಡಿತ ಇದು ತಲೆಗೆ ಬರುದಿಲ್ಲ ಈ ರೀತಿ ಮಾಡ್ಬೇಕು ಅಂತ. ಅದೇ ಅವರು ಕಂಪ್ಯೂಟರ್ ಎಕ್ಸ್ಪರ್ಟ್ ಇದ್ದಾರೆ, ಅವರಿಗೆ ಬರ್ತದೆ. ಹಾ. ನಮಗೆ ಇದು ಕೆಲಸ ತುಂಬಾ ಟಫ್, ಇದು ಆಗೋದಿಲ್ಲ ಪ್ರಭುಜಿ. ಕೃಷ್ಣ. ಹೌದು. ಹಾ. ಸೊ ಧನ್ಯವಾದಗಳು. ಇದನ್ನ ಇವಾಗ ನೀವು ಕಳಿಸ್ಕೊಡಿ ಪ್ರಭುಜಿ ಇವರಿಗೆ ಹಾ. ಮಾರ್ಕ್ಸ್ ಇದಕ್ಕೆ ಹಾ. ಸರ್ಟಿಫಿಕೇಟ್ಗೆ. ಸೊ Certificate ಅವರನ್ನು ಕಳ್ಸಿ. ಭಕ್ತಿ ವೈಭವಗೂ ಮೂವ್ ಮಾಡಬಹುದು. ಇವಾಗ ಈ 10 ಜನ ಏನಿದ್ದಾರೆ ಇಲ್ಲಿ 1ರಿಂದ 11 ಹ್ಮ್. ಇವರು ಕೆಲವರು ಇಷ್ಟ ಇಲ್ಲ ಅವ್ರು ಮೂವ್ ಆಗ್ಲಿಕ್ಕೆ. ಮೂವ್ ಆದ್ರೂ ಅವ್ರು ಎಕ್ಸಾಮ್ ಕೊಡ್ಲಿಕ್ಕೆ ರೆಡಿ ಇಲ್ಲ, ಹ್ಮ್. ನಮ್ ಕೈಲಿ ಆಗುದಿಲ್ಲ ಅಂತಾರೆ. ಯಾಕಂದ್ರೆ ಈ ಬ್ಯಾಚ್ ಎಲ್ಲ ಇದೆಯಲ್ಲ ಪ್ರಭುಜಿ, Aged ಸ್ವಲ್ಪ ಎಲ್ಲ ಸುಮಾರು aged ಜನ ಇದೆ. ಎಲ್ಲ 60-65 ಪ್ಲಸ್ ಇದ್ದಾರೆ. ಅವ್ರು ಪ್ರಭುಜಿ ನಮ್ಗೆ ನೆನಪಲ್ಲಿ ಇಟ್ಕೊಳ್ಳೋದೇ ಕಷ್ಟ ಅಂತ ಹೇಳ್ತಾರೆ. ಹ್ಮ್. ಹ್ಮ್. ಸೊ ಆದ್ರಿಂದ ಅವ್ರು ಕ್ಲಾಸ್ ಅಟೆಂಡ್ ಮಾಡ್ತೇವೆ, ಬಟ್ ಎಕ್ಸಾಮ್ ಕೊಡೋಕೆ ಆಗುದಿಲ್ಲ ನಮ್ಗೆ ಅಂತ ಹೇಳ್ತಾರೆ. ಯಾಕಂದ್ರೆ ಇವ್ರು ಎಲ್ರು ಕೈಯಲ್ಲಿ ಬರೆದು ಅಪ್ಲೋಡ್ ಮಾಡಿರೋರು ಮೋಸ್ಟ್ಲಿ ಎಲ್ರು ಎಕ್ಸಾಮ್ಗಳು. ಹ್ಮ್. ಸೊ ಒಬ್ರು ಇಬ್ರನ್ನ ಬಿಟ್ರೆ, ಫಾರ್ ಎಕ್ಸಾಂಪಲ್ ಇವರು ವಿ ಹೊನ್ನಯ್ಯ ಮತ್ತೆ ಹನುಮಂತ ಇಂಥವ್ರು ಸ್ವಲ್ಪ ಟೈಪ್ ಮಾಡಿ ಕಳಿಸಿದ್ದಾರೆ. ಮಿಕ್ದವ್ರೆಲ್ಲ ಹ್ಯಾಂಡ್ ರೈಟಿಂಗ್. ಹ್ಮ್. ಸೊ ಆಮೇಲೆ ಇವೆಲ್ಲಾನು ಪ್ರಭುಜಿ ನಮ್ಗೆ ಇದೆಲ್ಲ ಆರ್ಟಿಕಲ್ಸ್ ಇಟ್ಕೋಬೇಕು ಅಂತ ನಾವು ಮೊದ್ಲು ಹೇಳಿರ್ಲಿಲ್ಲ, ಈಗ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ ಇದು. ಸೊ ಹಾಗಾಗಿ ನಾವು ಮಾಡ್ಯೂಲ್ 4 and 5ಗೆ ಈ ಎಲ್ಲ ಡಾಟಾನು ಇಟ್ಕೊಂಡಿದೀವಿ ಪ್ರಭುಜಿ. ಸೊ ಅವ್ರ ಎಕ್ಸಾಮ್ ರಿಸಲ್ಟ್ಸ್ ಯಾರಿಗೆ ಕಳಿಸಿರ್ಲಿ, ಬಟ್ ನಮ್ಮ ಹತ್ರ ಒಂದು ಕಾಪಿ ಇರುತ್ತೆ ಪ್ರಭುಜಿ, ಸ್ಟೂಡೆಂಟ್ಸ್ ಹತ್ರ ಕೇಳಿ ಇಸ್ಕೊಂಡಿದ್ದೀವಿ. ಸೊ ಈ ಎಲ್ಲ ಮಾರ್ಕ್ಸ್ಗಳು ಇಲ್ಲಿದ್ದಾವೆ, ಇಲ್ಲಿಂದ ನಾವು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಪ್ರಭುಜಿ ಆ ಎಕ್ಸೆಲ್ ಶೀಟ್. ಓಕೆ. ಓಕೆ. ಸೊ ಅದು ಯಾರು ಗುಣಶ್ರೀ ಮಾತಾಜಿ ಮೇಂಟೈನ್ ಮಾಡ್ತಾ ಇರ ಮಾತಾಜಿ ಅಲ್ಲ? ಇಲ್ಲ ಪ್ರಭುಜಿ, ಇದೀಗ ಈ ರಿಸಲ್ಟ್ ಇದನ್ನು ಇವರೇ ಶಶಿಕುಮಾರ್ ಪ್ರಭುಜಿ ಮೇಂಟೈನ್ ಮಾಡಿದ್ದಾರೆ. ಈ ಸಲದಿಂದ ನಾವು ಇವರಿಗೆ ಕೊಟ್ಟಿದ್ದೇವೆ. ಹಾಗೆ ಅದನ್ನು ಮತ್ತೆ ಗುಣಶ್ರೀಗೆ ಕಳಿಸ್ಬೇಕು, ನಾವು ಗುಣಶ್ರೀ ಮಾತಾಜಿಗೆ ಕಳಿಸ್ಬೇಕು. ಸೊ ಇದೆಲ್ಲಾನು ನಾವು ಈಗ ಡಾಟಾ ಇಟ್ಕೊಂಡಿದೀವಿ ಪ್ರಭುಜಿ ಈ ತರ. ಸೊ ಇನ್ ಮುಂದೆ ನಾವು ಯಾರಿಗೆ ಕಳಿಸ್ಲಿ ಅವರು ಎಕ್ಸಾಮ್ ಎವ್ಯಾಲ್ಯೂಯೇಷನ್ಗೆ, ಬಟ್ ಟೀಚರ್ ಒಂದು ಕಾಪಿ ಇಟ್ಕೊಳ್ಳೋದು ಒಳ್ಳೇದು ಪ್ರಭುಜಿ. ಡಾಟಾ ಈ ತರ ಮಿಸ್ ಆದ್ರೆ ಸಿಗೋದೇ ಇಲ್ಲ ಪ್ರಭುಜಿ. ಈ ಸಾರಿ ತುಂಬಾ ಕಷ್ಟಪಟ್ವಿ. ಸೊ ಯೂನಿಟ್ 4 ಮತ್ತೆ ಯೂನಿಟ್ 5 ನಮ್ಮ ಹತ್ರ ಡಾಟಾ ಇತ್ತು, ನಾವು ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. 3, 4 ಅಲ್ಲಿ ಯೂನಿಟ್ 1, 2, 3 ನಲ್ಲಿ ಈ ತರ ನಮ್ಮ ಹತ್ರ ಇದಿಲ್ಲ, ಏನು ಡಾಟಾ ಇಲ್ಲ, ಬರೀ ರಿಸಲ್ಟ್ ಶೀಟ್ಸ್ ಇದಾವೆ ಅಷ್ಟೇ. ಬರೀ ಓಪನ್ ಬುಕ್ ಅಸೈನ್ಮೆಂಟ್, ಬರೀ ರಿಸಲ್ಟ್ ಇದೆ ಅಷ್ಟೇ, ಬೇರೆ ಏನಿಲ್ಲ ನಮ್ಮ ಹತ್ರ. ಸೊ ಇಷ್ಟು ಆಗಿದೆ ಪ್ರಭುಜಿ. ಆಮೇಲೆ ಪ್ರಭುಜಿ, ಆಮೇಲೆ ಇದು ಕನ್ನಡದು ಭಕ್ತಿ ಶಾಸ್ತ್ರಿದು ಏನ್ ಮಾಡಿದ್ವಿ, ಇದು ಕ್ಯಾಂಟೋ 1 and 2 ರಿಸಲ್ಟ್ಸ್ ಇವ್ರಿಗೆ ಕಳಿಸ್ಬೇಕಿತ್ತಲ್ಲ ಪ್ರಭುಜಿ, ಇಂಗ್ಲಿಷ್ ಅವ್ರಿಗೆ ಕಳಿಸಿದ್ದಾರೆ. ಕಳಿಸ್ತೀನಿ ಇವತ್ತು ಕೇಳಿದ್ರು ಅವರು, ಮೋಹನ್ ದಾಸ್ ಪ್ರಭುಜಿ ಅವರು ಹೇಳಿದವ್ರು, ಕಮ್ಯುನಿಕೇಟ್ ಮಾಡಿದವ್ರಿಗೆ ನಾನು ಹೇಳ್ತೀನಿ, ಕಳಿಸ್ತೀನಿ. ಅವ್ರು ಹೇಳಿದ್ರು ನೀವೇ ಫಾಲೋ ಅಪ್ ಮಾಡ್ಬೇಕು ಪ್ರಭುಜಿ ಹತ್ರ ಅಂತ ಹೇಳಿದ್ರು. ಪ್ರಭುಜಿ ಅವ್ರಿಬ್ರಿಗೂ ಹೇಳಿದಾರೆ, ಯಾರು ಅವರು ಮತ್ತೆ ಯಾರು ರಾಧಿಕಾ ಮಾತಾಜಿ ಅಲ್ಲ, ಅವ್ರಿಬ್ರಿಗೆ ಹೇಳಿದ್ರು. ರಾಧಿಕಾ ಮಾತಾಜಿ ನಾನು ಹೇಳ್ತಾರೆ ಪ್ರಭುಜಿ ತುಂಬಾ ಬಿಸಿ ಇರ್ತಾರೆ, ಡಿಸ್ಟರ್ಬ್ ಮಾಡ್ಲಿಕ್ಕೆ ಈಗ 2-3 ದಿವಸ ಒಂದ್ಸಲ ಬಿಸಿ ಇರ್ತೀನಿ ಅಷ್ಟೇ, ಅದು ಬಿಟ್ರೆ ಮತ್ತೆ ಫ್ರೀ ಇರ್ತೀನಿ. ಎಸ್ ಪ್ರಭುಜಿ, ಇನ್ನೇನಾದ್ರೂ ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ಎಕ್ಸೆಲ್ ಶೀಟ್ ಇದೆ ಅಲ್ಲ ಪ್ರಭುಜಿ ನಿಮ್ಮ ಹತ್ರ? ನೀವು ಕಳ್ಸಿದಿರಿ ಅವತ್ತು? ಕಳಿಸಿದ್ದೀನಿ, ನೋಡ್ತೀನಿ ಅದು. ಮತ್ತೆ ಇನ್ನೇನಾದ್ರು ಈ ತರ ಯಾರು ಮೆಟೀರಿಯಲ್ಸ್ ಏನಾದ್ರು ಇವರು ಅವ್ರೆ ಫುಲ್ ಎಲ್ಲ ಇಡ್ತಾರೆ ಅಂದ್ರೆ ಗುಣಶ್ರೀ ಮಾತಾಜಿಗೆ ಮತ್ತೆ ಅವ್ರು ನಿಮ್ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ತೀನಿ. ಓಕೆ ಪ್ರಭುಜಿ. ಆಮೇಲೆ ಪ್ರಭುಜಿ ಇನ್ನೊಂದು ರಿಸಲ್ಟ್ಸ್ ಕಳ್ಸಿಬಿಡ್ಬೋದು ಇದು ನಾವು. ಇನ್ನೊಂದು ಸೇವಾ ಚೆನ್ನಾಗಿದೆ ಪ್ರಭುಜಿ, ಇದು ಪ್ರೆಸೆಂಟೇಶನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಭಕ್ತಿ ವೈಭವ ಇಂಗ್ಲಿಷ್ ಇಂದ. ಇದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪ್ರಭುಜಿ. ಇದೆಲ್ಲ ತುಂಬಾ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿ ಬರ್ತಾರೆ. ಫಾರ್ ಎಕ್ಸಾಂಪಲ್ ಇದು ಕ್ಯಾಂಟೋ 5ಗೆ ಮಾಡಿದೆ ಪ್ರಭುಜಿ ನಾನು. ಎಲ್ಲ ಉಪಯೋಗಿಸ್ಕೊಂಡಿದ್ದೀರಾ? ಹೌದು ಪ್ರಭುಜಿ, ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಸೂರ್ಯನ ಚಕ್ರದಿಂದ ಇದನ್ನ ಭೂಮಿಯನ್ನ ತುಂಡು ಮಾಡೋದು ತುಂಬಾ ಚೆನ್ನಾಗಿದೆ. ಸೊ ಇದು ನಂತರ ನಾನು ಮಾತಾಜಿಗೆ ಹೇಳಿದೆ, ನಾನು ಭಕ್ತಿ ಶಾಸ್ತ್ರಿ ಇದು ಏನೋ ಇದನ್ನ ಮಾಡ್ಲಿಕ್ಕೆ ನಾಗವೇಣಿ ಮಾತಾಜಿಗೆ ಹೇಳಿದೆ, ನಾನು ಇದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಸೊ ಇದನ್ನ ನೀವು ಭಕ್ತಿ ವೃಕ್ಷ ನೀವೇ ನೋಡ್ಕೊಳ್ಳಿ ದಯವಿಟ್ಟು ಅಂತ ಹೇಳಿ ಅವರು ಒಪ್ಕೊಂಡಿದ್ದಾರೆ. ಅಲ್ಲಿ ಚಂದ್ರಿಕಾ ಮಾತಾಜಿಗೆ ನೋಡ್ಕೊಳ್ಬಹುದು ಪ್ರಭುಜಿ, ಚಂದ್ರಿಕಾ ಮಾತಾಜಿ ಇದ್ದಾರೆ, ನಾನು ಹೇಳ್ತೇನೆ. ಈಗ ಅವರಿಗೆ ಮಗು ಇದೆ ಅಂತ ಹೇಳಿ ಅವರು ಸ್ವಲ್ಪ ಬ್ಯುಸಿ ಆದ್ರು, ಮಕ್ಕಳಿದ್ದಾರೆ ಅಂತ. ಸೊ ಇದು ತುಂಬಾ ಚೆನ್ನಾಗಿದೆ ಪ್ರಭುಜಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ.
ಫಿಫ್ತ್ ಕ್ಯಾಂಟೋ ಇಂದ ಹೇಳಿದಾರೆ ನಿಮ್ಗೆ ಅವರು? ಅಲ್ಲ, ಫಿಫ್ತ್ ಕ್ಯಾಂಟೋ ನಾವು ಟ್ರಯಲ್ ಮಾಡಿದ್ದೆ ನಾನು. ಹಾ ಸೊ ಇವಾಗ ಎಲ್ಲ ಕ್ಯಾಂಟೋಗೂ ಮಾಡ್ಬೇಕಲ್ಲ ಪ್ರಭುಜಿ. ಥರ್ಡ್ ಕ್ಯಾಂಟೋ ಮಾಡ್ತಾ ಇದೀವಿ. ಮಾಡ್ತಾ ಇದೀವಿ. ಸೊ ಫಿಫ್ತ್ ಕ್ಯಾಂಟೋ ಜಸ್ಟ್ ನಾನು ಟ್ರಯಲ್ ಮಾಡಿದೆ, ಹ್ಮ್ ಹೇಗ್ ಬರುತ್ತೆ ಅಂದ್ಬಿಟ್ಟು. ಯಾಕಂದ್ರೆ ನಾವು ಎಲ್ಲ ಅಸೈನ್ಮೆಂಟ್ ತಗೊಂಡಿದ್ವಿ, ಹೇಗ್ ಬರ್ತಿದೆ ಮಾಡಿ ನೋಡೋಣ ಅಂದ್ಬಿಟ್ಟು. ಹ್ಮ್ ಸೊ ಹಾಗಾಗಿ ಇದು ಬಂತು. ಇವತ್ತು ರಿವಿಷನ್ ಇತ್ತು, ಇವತ್ತು ರಿವ್ಯೂ ಇತ್ತು ಮಧ್ಯಾಹ್ನ. ಹ್ಮ್ ಸೊ ಹಾಗಾಗಿ ಸೊ ಇದನ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡೋದು ಇರೋದು ಚಾಲೆಂಜ್. ಇಂಗ್ಲಿಷ್ ಎಲ್ಲ ಆಗೋಗುತ್ತೆ ಸುಲಭ, ಈ ಕನ್ನಡ ಟ್ರಾನ್ಸ್ಲೇಷನ್ ಮಾಡೋದು ಕಷ್ಟ. ಹ್ಮ್ ಈಗ ಎಲ್ಲರೂ ಇದೇ ಯೂಸ್ ಮಾಡಬೇಕು ಅಂತ ಪ್ರೆಸಿಡೆಂಟ್ ಹೇಳ್ತಾ ಇದ್ರೆ, ಹಾ. NND ಪ್ರಭು ಹೇಳಿದ್ರೆ ಹೌದು. ಕಷ್ಟ ಆಗತ್ತೆ ಕನ್ನಡಕ್ಕೆ ಇದನ್ನ ಟ್ರಾನ್ಸ್ಲೇಟ್. ಕನ್ನಡಕ್ಕೆ ಉಪಯೋಗಿಸ್ಕೊಂಡು ಕನ್ನಡ ಮಾಡೋದಿಲ್ವಾ ಟ್ರಾನ್ಸ್ಲೇಷನ್ ಪ್ರಭುಜಿ? ಮಾಡುತ್ತೆ, ಬಟ್ ಅದು ಗ್ರಾಮರ್ ಸರಿಯಾಗಿ ಮಾಡೋದಿಲ್ಲ. ಕೆಲವು ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಗ್ತದೆ ಅದ್ರಲ್ಲಿ ಸಹ. ಮಿಸ್ಟೇಕ್ ಮಾಡುತ್ತೆ. ಕರೆಕ್ಷನ್ ಮಾಡೋದು ಕಷ್ಟ. ಅದು ತುಂಬಾ ವರ್ಡ್ ಬೈ ವರ್ಡ್ ರಿವ್ಯೂ ಮಾಡಬೇಕಾಗುತ್ತೆ. ಇಂಗ್ಲಿಷ್ ಆದ್ರೆ ವರ್ಡ್ ಬೈ ವರ್ಡ್ ರಿವ್ಯೂ ಮಾಡೋ ಅವಶ್ಯಕತೆ ಇಲ್ಲ, ಅದು ಮಾಡುತ್ತೆ. ಸೊ ಇಲ್ಲ ಅಂದ್ರೆ ಕನ್ನಡದಲ್ಲಿ ಇರೋದನ್ನ ನಾವು ಇದಕ್ಕೆ ಸಾಫ್ಟ್ ಕಾಪಿ ಮಾಡ್ಕೊಂಡು ಮಾಡಬೇಕು. ಸೊ ಅದು ದೊಡ್ಡ ಕೆಲಸ. ಅದು ಸಾಫ್ಟ್ ಕಾಪಿ ಅಂದ್ರೆ ಕಂಪ್ಯೂಟರ್ ರೀಡಬಲ್ ಲ್ಯಾಂಗ್ವೇಜ್. ಈಗಿರೋದು PDF ಅಲ್ಲಿ ಇದೆ ನಮ್ಮ ಹತ್ರ. ಅದನ್ನ PDF ನ ಟೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇದಕ್ಕೆ ಮತ್ತೆ ಕನ್ವರ್ಟ್ ಮಾಡಬೇಕು. ಸೊ ಅಷ್ಟೊಂದು ಪೇಜ್ಗಳ ಟೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಮಾಡೋದು ಇಟ್ಸ್ ಬಿಗ್ ಪ್ರಾಜೆಕ್ಟ್. ಇದೆಲ್ಲ ಇಂಗ್ಲಿಷ್ ಅಂದ್ರೆ ರೆಡಿಲಿ ಅವೈಲೇಬಲ್ ಇದೆ ಎಲ್ಲ. ಇಂಗ್ಲಿಷ್ ಅಲ್ಲಿ ರೆಡಿಲಿ ಅವೈಲೇಬಲ್ ಇದೆ. ಇಂಗ್ಲಿಷ್ ಅಲ್ಲಿ ಆದ್ರೆ ವೇದಾಭ್ಯಾಸನ ತಗೊಂಡ್ಬಿಡ್ಬೋದು ನಾವು. ಪ್ರಭುಜಿ, ನಾವು ಆನ್ಸರ್ಸ್ ಇಂಗ್ಲಿಷ್ ಅಲ್ಲಿ ಬರಬಹುದಾ ಕನ್ನಡ ಪರೀಕ್ಷೆಗೆ ಪ್ರಭುಜಿ? ಬರಿಬಹುದು. ಯಾಕೆಂದ್ರೆ ನಾವೀಗ FT ಗೆ ತಯಾರಾಗ್ತಾ ಇದ್ದೀವಲ್ಲ, ಎಲ್ಲ ಸ್ಟಡಿ ಎಲ್ಲ ಇಂಗ್ಲಿಷ್ ಅಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಕನ್ನಡದಲ್ಲಿ ನಮಗೆ ಮಾಡ್ಲಿಕ್ಕೆ ಟೈಮ್ ಉಳಿಯುವುದಿಲ್ಲ. ಅಲ್ಲೇ ಇದ್ ಮಾಡಿ. ಹೌದು, ಅಲ್ಲ ಪ್ರಭುಜಿ, ನಾವ್ ಇಲ್ಲಿ ಕನ್ನಡದಲ್ಲೆಲ್ಲ, ಇಲ್ಲಿ ಇಂಗ್ಲಿಷ್ ಅಲ್ಲೇ ಬರಿಬಹುದು ಅಂತ ನಿಮಗೆ ಕ್ವಶನ್ ಗೆ. ಅಂದ್ರೆ ಕನ್ನಡದ ಎಕ್ಸಾಮಿಗೆ ಇಂಗ್ಲಿಷ್ ಅಲ್ಲಿ ಆನ್ಸರ್ಸ್ ಕೊಡಬಹುದು. ಅಲ್ಲ, ನೀವು ಅದನ್ನೇ ಬರಿತಾ ಇದೀರಲ್ಲ, ಅವಾಗ ಇದು ಯಾಕೆ ಬರಿಬೇಕು ಅಂತ ನನಗೆ ಇನ್ನೊಂದು ಪ್ರಶ್ನೆ. ಇದು ಬರ್ತೇವೆ ಪ್ರಭುಜಿ, ನಮ್ಗೆ ಗೊತ್ತಿಲ್ಲ ಅದ್ರಲ್ಲಿ ಸರ್ಟಿಫಿಕೇಟ್ ಸಿಗುತ್ತೆ ಏನೂ ಗೊತ್ತಿಲ್ಲ. ಸಿಗುತ್ತೆ ಅಲ್ಲೇ ಅಲ್ಲೇ ಬರೆದ್ರೆ ಸಾಕಂತ ತೊಂದರೆ ಇಲ್ಲ. ಇಲ್ಲ ಪ್ರಭುಜಿ, ಈ ಕ್ಲಾಸಿಗೆ ಈ ಎಕ್ಸಾಮಿಗೆ ಅಟೆಂಡ್ ಆಗ್ತೇನೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಬರೆದ್ರೆ ಡಿಲ್ವಾ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಪರವಾಗಿಲ್ಲ ಬರೀ, ತೊಂದರೆ ಇಲ್ಲ. ಯಾಕಂದ್ರೆ ನಾನು ಇಂಗ್ಲಿಷ್ ಅಲ್ಲಿ ಬರ್ದು ಆನ್ಸರ್ಸ್ ಎಲ್ಲ ಇಟ್ಕೊಂಡಿರ್ತೇನಲ್ವಾ, ಸೊ ರಿವ್ಯೂ ಮಾಡ್ಲಿಕ್ಕೆ ಬರ್ಲಿಕ್ಕೆ ಈಸಿ ಆಗತ್ತೆ. ಅಲ್ಲಿ ಮತ್ತೆ ಕನ್ನಡದಲ್ಲಿ ಬರೆಯುವುದು ಅದು ನಂಗೆ ತೊಂದರೆ ಆಗ್ತಾ ಇಲ್ಲ. ನೀವು ಇಂಗ್ಲಿಷ್ ಮಾಡಿ. ಪ್ರಭುಜಿ, ಒಂದು ಅಡ್ವಾಂಟೇಜ್ ಅಂದ್ರೆ ಅಲ್ಲಿ ಫಾಸ್ಟ್ ಆಗಿ ಮಾಡಿರ್ತೀವಿ, ಇಲ್ಲಿ ಸ್ವಲ್ಪ ನಿಧಾನವಾಗಿ ಮಾಡ್ತೀವಿ. ಸೊ ಚೆನ್ನಾಗಿ ಅರ್ಥ ಆಗುತ್ತೆ. ಎರಡೆರಡು ಸಾರಿ ಬ್ಯಾಕ್ ಟು ಬ್ಯಾಕ್ ಅರ್ಥ ಆಗತ್ತೆ ಪ್ರಭುಜಿ. ಇದರಲ್ಲಿ ತುಂಬಾ ಅಂದ್ರೆ ಅಲ್ಲಿ ಸ್ವಲ್ಪ ಕೇಳ್ಕೊಂಡಿರ್ತೇವಲ್ವಾ, ಸೊ ಅದಕ್ಕೆ ಇಲ್ಲಿ ಡೀಟೇಲ್ ಆಗಿ ಸ್ವಲ್ಪ ಅಂದ್ರೆ ಅಲ್ಲಿ ಫಾಸ್ಟ್ ಹೋಗುತ್ತೆ. ಸೊ ನಮ್ಗೆ ಅಡ್ವಾಂಟೇಜ್ ಇದೆ ಎರಡು ಕಡೆಗೂ ಬಂದಿರೋದ್ರಿಂದ ಪ್ರಭುಜಿ. ಶ್ರವಣ ಅಡ್ವಾಂಟೇಜ್ ಇದೆ ನಮಗೆ. ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ನಿಮಗೆ ಎಕ್ಸಾಮಿಗೆ ಅಟೆಂಡ್ ಆಗ್ತೇವೆ ಅಂತ ಮತ್ತೊಂದ್ ಸ್ವಲ್ಪ ಓದ್ಕೊಂಡು ಮತ್ತೆ ಅರ್ಥ ಮಾಡ್ಕೊಳ್ತೇವೆ ಪ್ರಭುಜಿ. ಅದಕ್ಕೆ ನಾನಂತೂ ಅಟೆಂಡ್ ಆಗ್ತೇನೆ ಎರಡು ಎಕ್ಸಾಮ್ ಪ್ರಭುಜಿ. ನಮ್ಗೆ 17ನೇ ತಾರೀಕಿಗೆ ಪ್ರಭುಜಿ ತೊಂದರೆ ಆಗ್ಬೋದು ಎಕ್ಸಾಮಿಗೆ, ಗೊತ್ತಿಲ್ಲ ನಮಗೆ. ಮತ್ತೆ ಏನಾದ್ರು ಒಂದು ಡೇಟ್ ನನಗೊಬ್ಳಿಗೆ ಅಲ್ಲ, ಸುಮಾರು ಜನರಿಗೆ ಹಾಗೆ ಆಗಿದೆ. ಕ್ಲೋಸ್ಡ್ ಬುಕ್ ರಿಸಲ್ಟ್ಸ್ ಇದೆಯಾ ಪ್ರಭುಜಿ ನಿಮ್ಮ ಹತ್ರ? ಕ್ಯಾಂಟೋ 1 and 2 ಸುಬುದ್ಧಿ ಪ್ರಭುಜಿ ಹತ್ರ ಇದೆ ಅಂತ ಹೇಳ್ತಾ ಇದ್ರು. ಕ್ಯಾಂಟೋ 1 ಕೊಟ್ರು ಅವರು. ಕ್ಯಾಂಟೋ 2 ಮತ್ತೆ ನಾವೇ ಮಾಡಿದ್ದು ಮಧ್ಯದಿಂದ. ಇದೆ ನನ್ನ ಹತ್ರ ಒಂದ್ ಅರ್ಧ ಇದೆ. ಸ್ವಲ್ಪ ನಾನು ಮಾಡ್ಬೇಕಿತ್ತು, ನಾನು ಸ್ವಲ್ಪ ಜನದ್ದು ಮಾಡ್ಲಿಲ್ಲ. ಹಾಗಾದ್ರೆ ನಿಮ್ದೆಲ್ಲ ಆಕ್ಚುಲಿ ಆಗಿದೆ, ಸಾಧಾರಣ ಕೊಟ್ಬಿಡ್ತೀನಿ, ನಾನು ಕಳಿಸ್ಬಿಡ್ತೀನಿ. ಬೆಟರ್. ಸೊ ಇಂಗ್ಲಿಷ್ ಲಿಸ್ಟ್ ಇದೆ ಅಲ್ವಾ ಪ್ರಭುಜಿ ನಿಮ್ಮ ಹತ್ರ? ಲಿಸ್ಟ್ ಇದೆ. ಲಿಸ್ಟ್ ಕೊಟ್ಟರು ಎಕ್ಸೆಲ್ ಶೀಟ್ ಅಲ್ಲೂ ಲಿಸ್ಟ್ ಇದೆ. ಅಷ್ಟೇ ಕೊಟ್ಟಿದ್ದೀರಿ ಅನ್ಸುತ್ತಲ್ಲ ನೀವು? ಕೊಟ್ಟಿದ್ದೀರಿ? ಯಾರು ಕೊಟ್ಟಿದ್ದೀರಿ? ಕೊಟ್ಟಿದ್ದೇನೆ, ಫಿಲ್ಟರ್ ಮಾಡಿ ಕೊಟ್ಟಿದ್ದೆ ನಿಮಗೆ. ಶ್ಲೋಕ ಎಕ್ಸೆಲ್ ಶೀಟ್ ಫಿಲ್ಟರ್ ಮಾಡಿ ಕೊಟ್ಟೆ ಅಷ್ಟೇ ಪ್ರಭುಜಿ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಶಶಿ ಪ್ರಭುಜಿಗೆ ನೀವು ಕೊಟ್ರೆ ಅವರು ಕಳಿಸ್ತಾರೆ ಎಲ್ಲ ಸರಿ ಮಾಡಿ ಪ್ರಭುಜಿ. ಯಾರು ಮಾತಾಜಿ? ಶಶಿ ಪ್ರಭುಜಿಗೆ ಅವರಿಗೆ ಮಾರ್ಕ್ಸ್ ನಿಮ್ಮ ಇದು ನಮ್ದು ಫಸ್ಟ್ ಕ್ಯಾಂಟೋ 1 ಕ್ಯಾಂಟೋ 2 ನ FT ಗೆ ಕ್ಯಾಂಟೋ 1 ಆಗ್ಲೇ ಕ್ಯಾಂಟೋ 1 ಇರಿ ಏನೇನ್ ಕಳ್ಸಿದ್ ಫಸ್ಟ್ ಟೈಮ್ ನಾನು? ಕ್ಯಾಂಟೋ 1 ಆಗ್ಲೇ ಕಳ್ಸಿದ್ವಾ ಅಂತ ನಾನು? ಕ್ಯಾಂಟೋ 2ನೇ ಅಲ್ವಾ ಕಳಿಸಿದ್ದೀರಾ ಪ್ರಭುಜಿ? ಕ್ಯಾಂಟೋ 1 ಕಳ್ಸಿದ್ದೀನಿ ಸರ್ ನಾನು. ಕ್ಯಾಂಟೋ 1 ಆ ಸಲ ಹೇಳಿದ್ರಿ ನೀವು ಕಳಿಸಿದ್ದೇನೆ ಅಂತ ಹೇಳಿ. ಕ್ಯಾಂಟೋ 1 ಕಳ್ಸಿ. ಕ್ಯಾಂಟೋ 2 ಕಳಿಸ್ಬೇಕು. ಓಕೆ.
ಎಸ್ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ ನಿಮ್ಮ ಸಮಯಕ್ಕೆ. ಧನ್ಯವಾದಗಳು ಪ್ರಭುಜಿ. ಹರೇ ಹರೇ ಕೃಷ್ಣ, ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಪ್ರಭುಜಿ ಇದು ಈಗ ಯಾರ್ಯಾರು ಭಕ್ತಿ ಶಾಸ್ತ್ರಿ ಟೀಚರ್ಸ್ ಇದ್ದಾರೆ ಅವ್ರೆಲ್ಲರೂ ಈ ಎಕ್ಸೆಲ್ ಶೀಟ್ ಯೂಸ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಪ್ರಭುಜಿ ಮುಂದೆ. ಹೌದು. So, ಇದನ್ನೇ ಅವರು ಯೂಸ್ ಮಾಡ್ಕೊಬೇಕು. ಹೌದು ಪ್ರಭುಜಿ ನಮ್ಗೆ ಸ್ವಲ್ಪ ಟ್ರೈನಿಂಗ್ ಕೊಡಿ. ಇದು ಹೇಗೆ ಯೂಸ್ ಮಾಡೋದು ನಮ್ಮ ತಲೆಗೆ ಹೊಳಿಲಿಲ್ಲ. ಅದು ಹೇಗೆ ಕ್ರಿಯೇಟ್ ಮಾಡಿ ನಮ್ಗೆ ಏನು ಗೊತ್ತಿಲ್ಲ ಪ್ರಭುಜಿ. ನೀವು ಎಲ್ಲ ಕ್ರಿಯೇಟ್ ಆಗಿದೆ ಮಾತಾಜಿ. ನಿಮ್ದು ಬರೀ ಹೆಸರು ಮಾರ್ಕ್ಸ್ ಹಾಕ್ತಾ ಹೋದ್ರೆ ತಂತಾನೆ ಮಿಕ್ಕಿದೆಲ್ಲ ಆಗ್ತಾ ಹೋಗುತ್ತೆ. ಅಲ್ಲಿ ಫಿಲ್ಮ್ ಅದನ್ನ ಫಿಲ್ ಮಾಡ್ಬೇಕಾಗತ್ತಾ ನಾವು? ನಾನು ಹೇಳ್ತೀನಿ ಯಾವಾಗ ಒಂದು ನಮ್ಗೆ ಒಂದ್ ಸಣ್ಣ ದಿವಸ ಎಲ್ಲಾದ್ರೂ ಒಂದು ಟ್ರೈನಿಂಗ್ ಕೊಡಿ. ಅದು ಹೇಗೆ fill ನಾಗವೇಣಿ ಮಾಡೋದು. ಮಾತಾಜಿ ಒಂದು ಎಲ್ಲ ಭಕ್ತಿಶಾಸ್ತ್ರಿ ಟೀಚರ್ಸ್ಗೆ ಒಂದು ಕ್ಲಾಸ್ ಮಾಡೋದಾದ್ರೆ ನಾವು ಒಂದು ಅರ್ಧ ಗಂಟೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ ಪ್ರಭುಜಿ, ಒಳ್ಳೆದು. ಮಾಡೋಣ. ಯಾಕೆಂದ್ರೆ ನಮ್ಗೆ ಅದರ ಕಂಪ್ಯೂಟರ್ ನಲ್ಲಿ ಅಷ್ಟು ಎಂತ ಗೊತ್ತಿಲ್ಲ ಪ್ರಭುಜಿ. ದಿಸೆ ಪ್ರಾಬ್ಲಮ್ ಆಗ್ತಾ ಇದೆ. ನೋಡಿ ಮಾತಾಜಿ, ಬೇಗ ನೋಡಿ ಮಾಡಿ ಅದು ಪ್ರಭು. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಧನ್ಯವಾದ. ಕೃಷ್ಣ. ಥ್ಯಾಂಕ್ ಯು ಪ್ರಭು. ಥ್ಯಾಂಕ್ ಯು. ಹರೇ ಕೃಷ್ಣ, ಹರೇ ಕೃಷ್ಣ. ಎಂಡ್ ಮಾಡುದಾ ಪ್ರಭುಜಿ? ಎಂಡ್ ಮಾಡ್ಲಾ? ಹರೇ ಕೃಷ್ಣ.